بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಮುಂದಕ್ಕೆ ನಾಡಗೀತೆ ಹಜರತ್ ಆಂಗ್ಲ ಮಾಧ್ಯಮ ಶಿಕ್ಷಕಿಯರು ಈ ನಾಡಗೀತೆಯನ್ನು ಹಾಡಿಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. जय हे कर्नाटक माते जय सुंदर नदिवनಗಳ ನಾಡೆ जय हे रस ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದ್ರದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಬಲ ತುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ರಾಷ್ಟ್ರಕವಿ ಕುವೆಂಪುರವರು ವಿರಚಿಸಿದ ಜೈ ಭಾರತ ಜನನಿಯ ನಾಡಗೀತೆಯನ್ನು ಸುಶ್ರಾವ್ಯವಾಗಿ ಆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಂತಹ ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಇದರ ಶಿಕ್ಷಕಿಯರಿಗೆ ಧನ್ಯವಾದಗಳು. ಇವರು ದಯವಿಟ್ಟು ವೇದಿಕೆಗೆ ಬರಬೇಕೆಂದು ಕೇಳಿದ ಇನ್ಚಾರ್ಜ್ ಕಾರ್ಯಕ್ರಮಕ್ಕೆ ದಯಪಾಲಿಸಿರುವಂತಹ ಅತಿಥಿ ಅಭ್ಯಾಗತರನ್ನು ಔಪಚಾರಿಕವಾಗಿ ಸ್ವಾಗತಿಸುವುದು ಹಾಗೂ ಗೌರವಿಸುವುದು ಭಾರತೀಯ ಸಂಪ್ರದಾಯ. ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು. ಇದಕ್ಕೆ ಬೇಕಾಗಿ ನಾನು ಸೈಯದ್ ಮದನಿ ದರ್ಗಾ ಸಮಿತಿ ಇದರ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಹಾಜಿ AK ಮೊಯ್ದೀನ್ ಅವರನ್ನು ನಾನು ಹೇಳಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯಲ್ಲಿದ್ದಂತಹ ಎಲ್ಲ ಆದರಣೀಯ ಅತಿಥಿಗಳೇ, ಇಲ್ಲಿ ಸೇರಿದಂತಹ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸ ಬಹಳ ಒಂದು ಸಂತೋಷದಾಯಕವಾದಂಥ ದಿವಸ. ಒಂದು ಕಡೆಯಲ್ಲಿ ಈ ಊರು ಪವಾಡ ಪುರುಷರ ಪಾದ ಸ್ಪರ್ಶದಿಂದ ಪುನೀತವಾದಂತಹ ಈ ಪ್ರದೇಶದಲ್ಲಿ, ಇನ್ನೊಂದು ವಿಧದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಕರೆಯಲ್ಪಡುತ್ತಿರುವಂತಹ ಶಾಂತಿ ಪ್ರಿಯರ ನಾಡಾದ ಈ ಉಳ್ಳಾಲದಲ್ಲಿ ಸುಮಾರು 40 ವರ್ಷಕ್ಕೆ ಮೊದಲು ಸ್ಥಾಪನೆಗೊಂಡು ಶೈಕ್ಷಣಿಕ ಕ್ರಾಂತಿಯನ್ನು ಎಬ್ಬಿಸಿದಂತಹ ಒಂದು ಸಂಸ್ಥೆಯೇ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್. ಇದರ ಅಧೀನದಲ್ಲಿ
ಕಾರ್ಯಾಚರಿಸುತ್ತಿರುವ ಎಲ್ಲ ಶಾಲೆ ಕಾಲೇಜುಗಳ ಅಧ್ಯಾಪಕರ ಒಂದು ಒಕ್ಕೂಟ, ಅದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮುಖ್ಯೋಪಾಧ್ಯಾಯರ ಒಕ್ಕೂಟ, ಇದರ ಜಂಟಿ ಸಹಯೋಗದಿಂದ ಆಚರಿಸಲ್ಪಡುತ್ತಿರುವಂತಹ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ. ಇದರ ಅಂಗವಾಗಿ ಈ ದಿವಸ ಶಿಕ್ಷಕರ ಸ್ನೇಹ ಸಂಗಮ ಎಂಬ ಒಂದು ಕಾರ್ಯಕ್ರಮ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಈ ಶುಭ ಕಾರ್ಯಕ್ಕೆ ಬಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕೆಂದು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಕ್ಲಬ್ ಸಮಯಕ್ಕೆ ಬಂದಂತಹ ಅಧ್ಯಕ್ಷರಾದಂತಹ ಅಲ್ಹಾಜ್ ಅಬ್ದುಲ್ ರಶೀದ್ರವರು ಕಳೆದ 5-6 ವರ್ಷಗಳಲ್ಲಿ ದರ್ಗಾ ಸಮಿತಿಯ ನೇತೃತ್ವವನ್ನು, ಆಡಳಿತವನ್ನು ವಹಿಸಿಕೊಂಡು ಸುಸೂತ್ರವಾಗಿ ನಡೆಸಿಕೊಂಡು ಬಂದು ಬಹಳ ವಿಜೃಂಭಣೆಯಿಂದ ಜರುಗುವಂಥ ಒಂದು ಉರೂಸ್ ಕಾರ್ಯಕ್ರಮ, ಅದನ್ನು ಸಹ ಮಾಡಿದಂತಹ ಒಂದು ಕೀರ್ತಿ ಅವರಿಗೆ. ಒಂದು ಕಾಲದಲ್ಲಿ ರಾಜಕಾರಣಿಯಾಗಿ ಸಾಮಾಜಿಕ ಸೇವೆಯಲ್ಲಿ ನಿರತರಾಗಿದ್ದಂತಹ ಇವರು ಇನ್ನೊಂದು ವಿಧದಲ್ಲಿ ಪರಿಸರ ಪ್ರೇಮಿ ಅಂತ ಹೇಳ್ಬೋದು. ಅಬ್ಬಗ ಸರ್ಕಲ್ನಿಂದ ತೊಕ್ಕೋಟು ಓವರ್ ಬ್ರಿಡ್ಜ್ವರೆಗೆ ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸುವ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ದಿವಸ ನಮ್ಮ ಈ ಸಭೆಗೆ ಬಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡದ್ದು ಬಹಳ ಸಂತೋಷ. ಅವರನ್ನು ನಿಮ್ಮೆಲ್ಲರ ಪರವಾಗಿಯೂ ಹಾಗೂ ಈ ಒಕ್ಕೂಟದ ಪರವಾಗಿಯೂ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಎಚ್ ಮಲಾರ್ ಅವರು ಪ್ರೀತಿಯ ದ್ಯೋತಕವಾಗಿರುವಂತಹ ಗುಲಾಬಿ ಹೂವನ್ನು ನೀಡಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಉಳ್ಳಾಲ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯು ಟಿ ಖಾದರ್ ಅವರು ಮಾಡಬೇಕಿತ್ತು. ಅವರು ಏನೋ ಒಂದು ಅಡಚಣೆಯಿಂದ ಬಾಕಿ ಹಾಕಿರ್ಬೋದು. ಅದೇ ರೀತಿಯಾಗಿ ನಾವೆಲ್ಲರೂ ನಿರೀಕ್ಷೆ ಪಡುವಂಥ ವ್ಯಕ್ತಿ, ಪ್ರಸಿದ್ಧ ವಾಗ್ಮಿಯು, ವಿಶೇಷ ಉಪನ್ಯಾಸಕರಾಗಿ ಇಲ್ಲಿಗೆ ಆಗಮಿಸಿದಂತಹ ಸನ್ಮಾನ್ಯ ಪ್ರೊಫೆಸರ್ ಪಟ್ಟಾಭಿರಾಮ ಸೋಮಯಾಜಿಯವರು. ಇವರು ವಿಶ್ರಾಂತ ಉಪನ್ಯಾಸಕರು, ವಿಶ್ವವಿದ್ಯಾನಿಲಯ ಮಂಗಳೂರು ಕಾಲೇಜ್. ಇವರು ನಮ್ಮೊಂದಿಗಿದ್ದಾರೆ, ಕ್ಲಬ್ ಸಮಯಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿಯೂ, ಇಲ್ಲಿನ ಆಡಳಿತ ಮಂಡಳಿಯ ಪರವಾಗಿಯೂ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಹಜರತ್ ಹೆಣ್ಣುಮಕ್ಕಳ ಪದವಿ ಪೂರ್ವ ಕಾಲೇಜು ಇದರ ಪ್ರಾಚಾರ್ಯೆಯಾಗಿರುವಂತಹ ಸಂಗೀತ ಮೇಡಮ್ ಇವರು ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರಶಸ್ತಿ ವಿಜೇತ ಶಿಕ್ಷಕರಾದಂತಹ ಅಬ್ದುಲ್ ಮಜೀದ್ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಭಾರತಿ ಮೇಡಮ್ ಅವರು ಹೂವನ್ನು ನೀಡಿ ಗೌರವಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಸ್ಲಿಂ ಎಜುಕೇಷನ್ ಇದರ ಒಕ್ಕೂಟದ ಅಧ್ಯಕ್ಷರು, ಮೀಫ್ ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮುಸಬ್ಬಾ ಫಿ ಬ್ಯಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಜನಾಬ್ KMK ಮಂಜನಡಿ ಅವರು ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿಯಾದಂತಹ ಮೋಹನ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇಮ್ತಿಯಾಜ್ ಸರ್ ಅವರು ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿ ಪೆರ್ಮನೂರ್ ಕ್ಲಸ್ಟರ್ ಶ್ರೀಮತಿ ಗೀತಾ ಸಾಲ್ದಾಂಡ್ರವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ರಮ್ಲತ್ ರವರು ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಸಂಸ್ಥೆಯ ಅಧೀನದಲ್ಲಿರುವಂತಹ ITI ಇದರ ಪ್ರಿನ್ಸಿಪಾಲರಾದಂತಹ ವಿಶ್ವರಾಜರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ BM ಶಾಲೆಯಲ್ಲಿ ಹಲವಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿದಂತಹ ಓರ್ವ ಮಹಿಳಾ ನಾಯಕಿ ಜಯಂತಿ ಸೋನ್ಸರ್ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಪವಿತ್ರ ಮೇಡಮ್ ಅವರು ಪ್ರೀತಿಯ ದ್ಯೋತಕವಾದ ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು, ನಮ್ಮ ಈ ಸಂಸ್ಥೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬಹಳ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸಿದಂತಹ ಸನ್ಮಾನ್ಯ ಹಾಜಿ ಇಬ್ರಾಹಿಂರವರು, ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ITI ಪ್ರಾಂಶುಪಾಲರ್ ಆಗಿರುವಂತಹ ವಿಶ್ವರಾಜ್ರವರು ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾ ಪ್ರಶಸ್ತಿ ವಿಜೇತರಾದಂತಹ ಬಗಂಬಿಲ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ವಸಂತರಾಯ್ ಅವರು
ವೇದಿಕೆಯಲ್ಲಿದ್ದಾರೆ. ಅವರು ಸಹ ನಿಮ್ಮೆಲ್ಲ ಪರವಾಗಿ ಹಾರ್ದಿಕ ಇವರಿಗೆ KMK ಮಂಜನಾಡಿಯವರು ಪ್ರೀತಿದ್ಯೋತಕವಾಗಿರುವಂತಹ ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ ಇದರ ಕಾರ್ಯದರ್ಶಿಯಾದಂಥ ಅಲ್ಹಾಜ್ ಅಮೀರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಚಿತ್ರಲತಾ ಮೇಡಮ್ ಅವರು ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಕಲ್ಲಾಪ್ ಶಾಲೆಯ HM ರವರು ಹಾಗೂ ಅವರ ಸಹವರ್ತಿಗಳು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಸಂಗೀತ ಮೇಡಮ್ರವರು ಆಜಾದ್ ನಗರ ಇಂಗ್ಲೀಷ್ ಮಾಧ್ಯಮ ಶಾಲೆಯ ಪ್ರಿನ್ಸಿಪಾಲ್ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಭಾರತಿ ಮೇಡಮ್ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಹಜರತ್ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಇಮ್ತಿಯಾಜ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆಯೇ ಕೋಟೆಪುರ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ MH ಮಲಾರ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಹಳೇಕೋಟೆ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ KMK ಮಂಜನಾಡಿ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆಯೇ ಈ ಕಾಲೇಜಿನ ಪ್ರಿನ್ಸಿಪಾಲ್ರಾದಂತಹ ಅಬ್ದುಲ್ ರೆಹಮಾನ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಪವಿತ್ರ ಮೇಡಮ್ರವರು ಪ್ರಿನ್ಸಿಪಾಲ್ರು PU ಕಾಲೇಜ್, ಇವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ರಮ್ಲತ್ ಬೇಗಮ್ರವರು ಹಳೇಕಲ ಶಾಲೆ ಇದರ ಮುಖ್ಯೋಪಾಧ್ಯಾಯರು, ಇವರನ್ನು ಸಹ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ರಸೂಲ್ ಖಾನ್ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಇವತ್ತು ಸನ್ಮಾನ ಸ್ವೀಕರಿಸಲಿರುವಂತಹ ಎಲ್ಲ ನಿವೃತ್ತ ಶಿಕ್ಷಕರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಅತ್ಯಧಿಕ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಸೇರಿದಂಥ ಎಲ್ಲರನ್ನು ಸ್ವಾಗತಿಸ್ತಾ, ಮಾಧ್ಯಮದವರನ್ನು ಸ್ವಾಗತಿಸ್ತಾ, ಎಲ್ಲರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಇದಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಜನಾಬ್ ಹಾಜಿ AK ಮೊಯ್ದೀನ್ ಇವರನ್ನೂ ನಾನು ಸ್ವಾಗತಿಸ್ತೇನೆ. ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ನಾವೆಲ್ಲರೂ ಕುತೂಹಲದಿಂದ ನಿರೀಕ್ಷಿಸುತ್ತಿರುವ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿರುವ ನಮ್ಮ ರಾಷ್ಟ್ರದ ಮೊತ್ತ ಮೊದಲ ಶಿಕ್ಷಣ ಮಂತ್ರಿಗಳಾಗಿರುವಂತಹ, ಅದೇ ರೀತಿ ಅಖಂಡ ಭಾರತದ ಹರಿಕಾರರು ಆಗಿರುವ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಆಚರಿಸುವಂತಹ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯ ಬಗ್ಗೆ ವಿಶೇಷ ಉಪನ್ಯಾಸ ಇದನ್ನು ನೀಡಲಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಪಟ್ಟಾಭಿರಾಮ ಸೋಮಯ್ಯಾಜಿಯವರು, ಅವರನ್ನು ನಾನು ವೇದಿಕೆ ಇಲ್ಲಿ ಪೋಡಿಯಂಗೆ ಆಹ್ವಾನಿಸ್ತಿದ್ದೇನೆ. ಸನ್ಮಾನ್ಯ ಶ್ರೀ ಪಟ್ಟಾಭಿರಾಮ ಸೋಮಾತ್ರ ನಾವು ಕೇಳಿದ್ದೇವೆ, ಆದರೆ ಮುಖತಃ ಬಹುಶಃ ಅಧ್ಯಾಪಕರುಗಳು ಅವರನ್ನು ನೋಡುವುದು ಇದು ಪ್ರಥಮವಾಗಿರ್ಬೋದು. ಪಟ್ಟಾಭಿರಾಮ ಸೋಮಯ್ಯಾಜಿಯವರು ಒಬ್ಬರು ಅಧ್ಯಾಪಕರು ಮಾತ್ರ ಅಲ್ಲ, ನಡೆದಾಡುವಂಥ ಒಂದು ಇತಿಹಾಸವೂ ಅವರಾಗಿದ್ದಾರೆ. ಹಿಸ್ಟ್ರಿ ಆಗಿದ್ದಾರೆ, ಭಾರತ ದೇಶದ ಹಿಸ್ಟ್ರಿ ಆಗಿದ್ದಾರೆ. ನಾವು ಪುಸ್ತಕದಲ್ಲಿ ಏನನ್ನು ಓದುತ್ತೇವೆಯೋ ಅವರು ಬಹುಶಃ ನಡೆದಾಡುತ್ತಾ ಅದನ್ನು ಹೇಳ್ತಾರೆ. ತಾನು ಉದ್ಯೋಗದಲ್ಲಿರುವಾಗಲೂ ನಾನು ಸರ್ಕಾರಿ ಉದ್ಯೋಗಿ ಎಂಬ ಒಂದು ಭಯವನ್ನು ಪಡೆದೇ ಸತ್ಯವನ್ನು ಸಮಾಜದ ಮುಂದೆ ಬಿಚ್ಚಿಟ್ಟಂಥ ಏಕೈಕ ಒಬ್ಬ ಪ್ರಾಧ್ಯಾಪಕ ಇದ್ದರೆ ಅದು ಪಟ್ಟಾಭಿರಾಮ ಸೋಮಯಾಜಿಯವರು ಆಗಿರ್ಬೋದು. ನಾವು ಅವರು ಬಹುಶಃ ಒಬ್ಬ ಅಧ್ಯಾಪಕ ಯಾವ ರೀತಿಯಲ್ಲಿ ಇವತ್ತು ನಾವು ಸಂತುಷ್ಟರಾಗಿದ್ದೇವೆಯೋ ಆ ನಿಟ್ಟಿನಲ್ಲಿ ಅವರು ತಮ್ಮ ಜೀವನವನ್ನು ಭಯದ ವಾತಾವರಣದಲ್ಲಿ ಇವತ್ತಿನ ಎಂತ ಅಂತ ಹೇಳಿದರೆ ಬಹುಶಃ ಆಧುನಿಕ ದೇಶ ಪ್ರೇಮಿಗಳ ಭಯಾನಕವಾದಂಥ ವಾತಾವರಣದಲ್ಲಿ ಅವರು ತನ್ನ ವೃತ್ತಿ ಜೀವನವನ್ನು ಮುಂದುವರಿಸಿದ್ದಾರೆ. ಅಷ್ಟೇ ಅಲ್ಲದೆ ಸತ್ಯವನ್ನು ಎಲ್ಲ ಕಡೆಗಳಲ್ಲಿ ಬಿಚ್ಚಿಡುವಂಥ ಒಬ್ಬ ಏಕೈಕ ಧೀಮಂತ ನಾಯಕ, ನಮಗೆಲ್ಲರಿಗೂ ಆದರ್ಶಪ್ರಿಯ ಅಧ್ಯಾಪಕರಾಗಿದ್ದಾರೆ. ಅಧ್ಯಾಪಕರಾದವರು ನಿಜವಾಗಿ ಇತಿಹಾಸ ಏನು ಎಂಬುದನ್ನು ಬಿಚ್ಚಿಡುವುದು ಸನ್ಮಾನ್ಯ ಶ್ರೀ ಪಟ್ಟಾಭಿರಾಮ ಸೋಮಯಾಜಿ ಅವರಿಂದ ನಾವು ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಸೌಮ್ಯ ಮತ್ತು ಒಬ್ಬ ಅಧ್ಯಾಪಕನಲ್ಲಿ ಏನೆಲ್ಲ ಗುಣಗಳಿರಬೇಕು ಆ ಎಲ್ಲ ಗುಣಗಳನ್ನು ಹೊಂದಿಕೊಂಡು ಅದಕ್ಕೆ ಸಮಾಜಕ್ಕೆ ಅದನ್ನು ಪ್ರದರ್ಶಿಸುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಪಟ್ಟಾಭಿರಾಮ ಸೋಮಯಾಜಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಎಲ್ಲ ಅಧ್ಯಾಪಕರುಗಳ ಪರವಾಗಿ ಅಭಿನಂದಿಸುವುದರೊಂದಿಗೆ ಭಗವಂತನು ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ, ಉತ್ತಮವಾದಂಥ ಆರೋಗ್ಯ ಕೊಡಲಿ, ಸಮಾಜದಲ್ಲಿರುವಂಥ ಕೊಳಕನ್ನು ಹೊರಗೆಡುವಂಥ ಶಕ್ತಿ ಮತ್ತು ಧೈರ್ಯವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಪ್ರೀತಿಪೂರ್ವಕವಾಗಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ ಸರ್. ನಾನು ಬಹಳ ವರ್ಷಗಳ ನಂತರ ಈ ಕ್ಯಾಂಪಸ್ಸಿಗೆ ಬರ್ತಾ ಇದ್ದೇನೆ. ಆ ಕಾಲವೂ ಏನು ಚೆನ್ನಾಗಿರುವ ಕಾಲ ಏನೂ ಆಗಿರಲಿಲ್ಲ. ಈಗಲೂ ಅಷ್ಟೇ. ಆದರೆ
ಭಾಳ ಸಂತೋಷದ ವಿಷಯ ಏನು ಅಂದರೆ, ನಾನು ಸ್ವತಃ ಒಬ್ಬ ಅಧ್ಯಾಪಕನಾಗಿ ಇಷ್ಟು ಜನ ಅಧ್ಯಾಪಕರ ನಡುವೆ ಇರೋದು ನನಗೆ ನಿಜವಾಗಿಯೂ ಸಂಭ್ರಮ ಅನಿಸ್ತಾ ಇದೆ. ಬೇರೆಯವರಿಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವೋ, ನಮಗಂತೂ ಗೊತ್ತಿರಬೇಕು. ಅಧ್ಯಾಪಕರಾಗುವಷ್ಟು ದೊಡ್ಡ ಭಾಗ್ಯ, ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಎಷ್ಟೋ ಸಮಸ್ಯೆಗಳಿದ್ದಾವೆ, ಈಗಂತೂ ಅದು ಉಲ್ಬಣಗೊಳ್ತಾ ಇದೆ. ಆದರೂ ಕೂಡ ಮತ್ತು ಅಧ್ಯಾಪಕರ ಮೇಲೆ ಪಾಠ ಮಾಡೋದನ್ನು ಬಿಟ್ಟು ವಿದ್ಯಾರ್ಥಿಗಳ ಹಿತಚಿಂತನೆಯನ್ನು ಮಾಡೋದನ್ನು ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಹಾಗೆ ಒತ್ತಡವನ್ನು ಹೇರ್ತಾ ಇದ್ದಾಗಲೂ ಕೂಡ ಈಗಲೂ ಅಧ್ಯಾಪಕರಾಗಿ ನಾವು ಮಾಡಬಹುದಾದಂಥ ಬಹಳ ಕೆಲಸಗಳಿದ್ದಾವೆ. ಅಂಥ ಅಧ್ಯಾಪಕರ ಈ ಸಭೆಯಲ್ಲಿ ಭಾಗವಹಿಸ್ತಾ ಇರೋದು ನನಗೆ ಬಹಳ ಸಂತೋಷದ ವಿಷಯ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇದ್ದ ಕಾಲದಲ್ಲಿ ಸುಮಾರೊಂದು 1840ನೇ ಇಸ್ವಿಯಿಂದ ಈಚೆಗೆ ಎಷ್ಟೊಂದು ವಿಧಗಳಲ್ಲಿ, ಎಷ್ಟೊಂದು ರೀತಿಗಳಲ್ಲಿ, ಎಷ್ಟೊಂದು ಮನಸ್ಸುಗಳು ಈ ದೇಶವನ್ನು ಹೊಸದಾಗಿ ಕಟ್ಟಲಿಕ್ಕೆ ಯಾವ ಮುಜುಗರವೂ ಇಲ್ಲದೆ ಪಶ್ಚಿಮದಿಂದ ಏನು ಪಡಿಬೇಕೋ ಅದನ್ನೂ ಪಡೀತಾ, ನಮ್ಮಲ್ಲಿ ಏನಿದೆಯೋ ಅದನ್ನು ಬೆಳೆಸ್ಕೊಳ್ತಾ, ಪರಂಪರೆಯನ್ನು ಆಧುನಿಕತೆಯನ್ನು ಬೆಸೆದು ಒಂದು ಹೊಸ ಸಮಾಜವನ್ನು ಕಟ್ಟಬೇಕು ಅಂತ ಕನಸು ಕಂಡ ಬಹಳ ಜನ ಇದ್ದಾರೆ. ಇವತ್ತು ನಾವು ಬಹಳ ಹಗುರವಾಗಿ ಮೆಕಾಲೇಸ್ ಚಿಲ್ಡ್ರನ್ ಅಂತ ತಮಾಷೆ ಮಾಡ್ಬೋದು. ಮೆಕಾಲೆ ಭಾಳ ದೊಡ್ಡ ಶಿಕ್ಷಣ ತಜ್ಞ ಅಲ್ಲದೆ ಇರ್ಬೋದು. ಆದರೆ ಆ ಕಾಲದಲ್ಲಿ ಮೆಕಾಲೆ ಜೊತೆಗೆ ಕೆಲಸ ಮಾಡಿದವರು ರಾಜಾ ರಾಮ್ ಮೋಹನ್ ರಾಯ್. ನೀವು ಸುಮ್ಮನೆ ರುಚಿಗಾಗಿ ಓದಬೇಕು. ರಾಜಾ ರಾಮ್ ಮೋಹನ್ ರಾಯ್ ಬರೆದ ಇಂಗ್ಲೀಷನ್ನು ನಿಮಗೆ ಗೊತ್ತಿರ್ಬೋದು. ಅವರು ಇಂಗ್ಲೆಂಡಿಗೆ ಹೋಗಿ ಭಾಷಣ ಮಾಡಲಿಕ್ಕೆ ಹೋದರೆ ಸಭೆಗಳಲ್ಲಿ ಜನ ಕಿಕ್ಕಿರಿದು ತುಂಬಿರೋರಂತೆ. ಈ ಮನುಷ್ಯ ನಮ್ಗಿಂತ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾನೆ ಅಂತ. ಅಂಥ ರಾಜಾ ರಾಮ್ ಮೋಹನ್ ರಾಯ್ ಮೆಕಾಲೆ ಜೊತೆ ಸೇರಿ, ಯಾಕಂದರೆ ಮೆಕಾಲೆ ಬ್ರಿಟಿಷ್ ಕಡೆಯವನು, ಆಮೇಲೆ ಲಾರ್ಡ್ ಬ್ಯಾಬಿಂಗ್ಟನ್ ಮೆಕಾಲೆ ಅಂತ ಅದ, ಸೇರಿ ಒಂದು ಆಧುನಿಕ ಶಿಕ್ಷಣವನ್ನು ರೂಪಿಸುವ ಪ್ರಯತ್ನವನ್ನು ಮಾಡಿದರು. ಆವಾಗೇನಿತ್ತು ಅವರಿಗೆ? ಮುಖ್ಯವಾಗಿ 2 ಆಯ್ಕೆಗಳಿದ್ವು. ಒಂದು ನಮ್ಮಲ್ಲಿ ಸಾಂಪ್ರದಾಯಿಕವಾಗಿದ್ದಂಥ ಶಿಕ್ಷಣ. ಇವತ್ತು 5000 ವರ್ಷದ ಕಥೆಯೆಲ್ಲ ಹೇಳ್ಬೋದು. ನಮ್ಮ ಆಯುಷ್ಯ ಒಂದು 100 ವರ್ಷ, ಹೆಚ್ಚು ಅಂದರೆ 100 ವರ್ಷ ಆಗಿರೋದ್ರಿಂದ ನಮಗೇನು ಹೇಳಿದ್ರು ನಡೆಯುತ್ತೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಈ ದೇಶದ ಬಹಳಷ್ಟು ಜನರಿಗೆ ಅತ್ಯಂತ ಮೇಲ್ಜಾತಿಯವರನ್ನು ಬಿಟ್ಟು ಮತ್ತು ಹೆಣ್ಮಕ್ಳನ್ನು ಬಿಟ್ಟು
ಹೆಣ್ಮಕ್ಳನ್ನು ಸೇರಿಸಿ ಬಹಳಷ್ಟು ಜನರಿಗೆ ವಿದ್ಯಾಭ್ಯಾಸದ ಸೌಲಭ್ಯ ಇರಲಿಲ್ಲ, ಶಿಕ್ಷಣದ ಸೌಲಭ್ಯ ಇರಲಿಲ್ಲ. ಇದು ಸೂರ್ಯ ಸ್ಪಷ್ಟವಾಗಿರುವಂಥದ್ದು. ನೀವು ಎಷ್ಟೇ ಕಥೆಗಳನ್ನು ಹೇಳಿ, ಇದು ಇರುವ ವಿಷಯ. ಕತೆ ಕಾದಂಬರಿ ಎಲ್ಲ ನಾವು ಹೇಳ್ಬೋದು. ನೀವು ಮನೋಧರ್ಮಶಾಸ್ತ್ರವನ್ನು ಓದಿ ಯಾವ್ಯಾವ ರೀತಿಯ ಶಿಕ್ಷೆಗಳಿದ್ದಾವೆ ನೀವು ಓದಿದರೆ, ಕೇಳಿಸ್ಕೊಂಡ್ರೆ, ಇದೆಲ್ಲ ದಾಖಲೆ ಇರುವಂಥದ್ದು. ನಾನೇನು ಕಟ್ಟಿ ಹೇಳ್ತಿರೋ ಕಥೆ ಅಲ್ಲ, ಅಥವಾ ನಾನೇ ಹೇಳ್ತಿರೋದು ಅಲ್ಲ. ಮತ್ತು ಇದೇನು ನಮ್ಮ ಸಮಾಜಕ್ಕೆ ಮಾತ್ರ ವಿಶೇಷ ಅಂತ ನಾನೇನು ಹೇಳ್ತಾ ಇಲ್ಲ. ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಪ್ರಬಲವಾಗಿರುವಂಥ ಸಮುದಾಯಗಳು ಮತ್ತು ಧರ್ಮಗಳು ತಮ್ಮದೇ ಜನರನ್ನು ಬೇರೆ ಬೇರೆ ರೀತಿಗಳಲ್ಲಿ ಶೋಷಣೆ ಮಾಡಿದ್ದಿದೆ. ಅದರಿಂದ ಬಿಡುಗಡೆ ಪಡೆಯುವಂಥದ್ದು ಅಷ್ಟು ಸುಲಭದ ವಿಷಯ ಅಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಧರ್ಮ ಅಂತ ಕರೆಯಲ್ಪಡುವ, ಆದರೆ ಧಾರ್ಮಿಕ ಅಲ್ಲದೆ ಇರುವ, ಹೆಸರಿಗೆ ಮಾತ್ರ ಧರ್ಮ, ಇವತ್ತು ಯಾವುದು ಧರ್ಮ ಅನ್ನೋ ಹೆಸರಿನಲ್ಲಿ ವಿಜೃಂಭಿಸ್ತಾ ಇದೆ ನಮ್ಮ ಸುತ್ತಮುತ್ತ, ಆ ರೀತಿಯ ಧರ್ಮ, ಅದಕ್ಕೆ ಧರ್ಮದ ಲವಲೇಶವೂ ಇಲ್ಲ, ಮಾನವೀಯತೆಯ ಲವಲೇಶವೂ ಇಲ್ಲದೆ ಇರುವಂಥ ಧರ್ಮದ ಹೆಸರಿನಲ್ಲಿ ಒಂದು ಉತ್ಸವ ಮೂರ್ತಿಯಾಗಿ ವಿಜೃಂಭಿಸ್ತಾ ಇರುವಂಥ ಧರ್ಮ ಏನಿದೆ, ಅದರ ಶಿಕ್ಷಣ ಒಂದು ಕಡೆ ಆದರೆ, ಐಹಿಕವಾದ ದಿನನಿತ್ಯದ ಜೀವನಕ್ಕೆ ಅನುಕೂಲಕರವಾಗಿರುವಂಥ, ಅಗತ್ಯವಾಗಿರುವಂಥ ಮತ್ತು ಎಲ್ಲ ಜನರು ಈ ಸಮಾಜದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದಾದಂಥ, ಕೆಳಜಾತಿಗಳವರು ಅಂತ ಅನಿಸ್ಕೊಂಡವರು, ಸಣ್ಣ ಪುಟ್ಟ ಪಂಗಡ ಸಮುದಾಯ ಧರ್ಮಗಳವರು, ಮಹಿಳೆಯರು, ಇವರೆಲ್ಲರೂ ಪಾಲ್ಗೊಳ್ಳಬಹುದಾದ ರೀತಿಯ ಒಂದು ಶಿಕ್ಷಣದ ಕನಸನ್ನು ಕಂಡರು. ಅದಕ್ಕೆ ಸಾಧ್ಯ ಇದ್ದಿದ್ದು ಯಾವುದನ್ನು ನಾವು ಆಧುನಿಕ ಶಿಕ್ಷಣ ಅಂತ ಕರಿತೀವಿ, ಯಾವುದನ್ನು ಮೆಕಾಲೆ ಪ್ರಣೀತ ಶಿಕ್ಷಣ ಅಂತ ಕರಿತೀವಿ, ಅದರಲ್ಲಿ ಮಾತ್ರ ನಮ್ಮಲ್ಲಿ ಅದು ವಸಾಹತುಶಾಹಿಯ ಮೂಲಕ ಬಂತು. ಅದನ್ನು ವಸಾಹತುಶಾಹಿ ಜೊತೆ ಬಂದಿರುವಂಥ ಕೆಟ್ಟದು ಬಂತು ಅದರಲ್ಲಿ. ನಾವೇನು ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ. ಆದರೆ ಅದು ಯಾರೋ ಹೇಳೋದಲ್ಲ. ನೀವೀಗ ಅಷ್ಟು ಸೊಗಸಾಗಿ ಕನ್ನಡ ನಾಡಗೀತೆ ನಾಡಿದ್ರಲ್ಲ, ಅದನ್ನು ಬರೆದಿರುವಂಥ ಕುವೆಂಪು ಅವರು ಹೇಳ್ತಾರೆ, ಅವರು ಬರೀಲಿಕ್ಕೆ ಶುರು ಮಾಡಿದ್ದು ಇಂಗ್ಲೀಷಲ್ಲಿ. ಕಸಿನ್ಸ್ ಅಂತ ಒಬ್ಬ ಇಂಗ್ಲೀಷ್ ಕವಿ ಕನ್ನಡದಲ್ಲಿ ಬರಿ ಅಂತ ಹೇಳಿದ ಮೇಲೆ ಅವ್ರು ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ದು. ಅಷ್ಟವರೆಗೆ ಅವರು ಇಂಗ್ಲೀಷಲ್ಲಿ ಬರಿತಾ ಇದ್ರು. ಅವರು ಇಂಗ್ಲೀಷಲ್ಲಿ ಬರೆದಿದ್ದು ಅವರ ನೆನಪಿನ ದೋಣಿಯಲ್ಲಿ ಆತ್ಮಕಥೆ ಏನಿದೆ ಅದರಲ್ಲಿ ಇದೆ, ಆ ಪದ್ಯಗಳೆಲ್ಲ ಇದ್ದಾವೆ. ನೀವು ಅದನ್ನು ಓದಬೇಕು. ಯಾವ ಕವಿಗಳಿಂದ ಕುವೆಂಪು ಅವರವರು ವಿಶೇಷವಾಗಿ ಪ್ರಭಾವಿತರಾಗಿದ್ದರು, ವಿಲಿಯಂ ವರ್ಡ್ಸ್ವರ್ತ್, ಪರ್ಸಿ bysshe ಶೆಲ್ಲಿ, ಜಾನ್ ಕೀಟ್ಸ್. ನೀವು ಈ ಪದ್ಯ ಬರೆದವರು ಕುವೆಂಪು ಅಂತ ಹೇಳದೇ ಇದ್ದರೆ, ಅಲ್ಲಿ ಕೆಳಗಡೆ ಇರೋ ಹೆಸರು ನೀವು ನೋಡದೇ ಇದ್ದರೆ, ಇದು ಕೀಟ್ಸೇ ಬರೆದಿರಬೇಕು ಅನ್ನೋ ಥರ, ಅಥವಾ ಇದು ವರ್ಡ್ಸ್ವರ್ತೇ ಬರೆದಿರಬೇಕು ಅನ್ನೋ ಥರ ಇಂಗ್ಲೀಷ್ನಲ್ಲಿ ಅವರು ಬರೀತಾ ಇದ್ರು. ಅದನ್ನು ಬಿಟ್ಟು ಅವರು ಕನ್ನಡದಲ್ಲಿ ಬರಲಿಕ್ಕೆ ಶುರು ಮಾಡಿದರು. ಎಷ್ಟನ್ನೆಲ್ಲ ಕಳ್ಕೋಬೇಕಾಗಿ ಬಂತವರು. ಈ ಇಂಗ್ಲೀಷ್ ವ್ಯಾಮೋಹವನ್ನು ಹೀಗೆ ಕಳ್ಕೊಂಡ್ರು. ಒಬ್ಬ ಇಂಗ್ಲೀಷಲ್ಲ, ಅವನು ಐರಿಷ್ ಕಸಿನ್ಸ್ ಅಂತ ಕವಿ. ಕಾದಂಬರಿ ಬಗ್ಗೆ ಕನ್ನಡದ 2 ಮಹಾ ಕಾದಂಬರಿಗಳನ್ನು ಬರೆದವರು ಅವರು. ಕನ್ನಡ ಗಡ್ತಿ, ಮಲೆಗಳಲ್ಲಿ ಮದುಮಗಳು, ಬಹಳ ಶ್ರೇಷ್ಠವಾದ ಕಾದಂಬರಿಗಳು. ಅದನ್ನು ಬರೀಲಿಕ್ಕೆ ಅವರಿಗೆ ಪ್ರೇರೇಪಣೆ ಸಿಕ್ಕಿದ್ದೆಲ್ಲ ಟಾಲ್ಸ್ಟಾಯ್ನಿಂದ. ಟಾಲ್ಸ್ಟಾಯ್ ಮಹರ್ಷಿ ಅಂತ ಕರೆದವರು ಕುವೆಂಪು ಅವರು.
ಆದರೆ ಟಾಲ್ಸ್ಟಾಯ್ ಧರ್ಮದ ಬಗ್ಗೆ, ಧಾರ್ಮಿಕ ಸಂಸ್ಥೆಗಳನ್ನು ಹೊರತುಪಡಿಸಿದ ಆಧ್ಯಾತ್ಮ ಮೂಲವಾಗಿರುವಂಥ ಗ್ರಂಥಗಳನ್ನು ಸಾಕಷ್ಟು ಬರೆದಿದ್ದಾನೆ. ಅದನ್ನು ಓದಿ ಪ್ರಭಾವಿತರಾದವರು ಅವರು. ಇಂಥ ಟಾಲ್ಸ್ಟಾಯ್ ಕೂಡ ಕಾದಂಬರಿ ಬರೀತಾನೆ ಅಂತ ಗೊತ್ತಾಗಿ ಅವರು ಕಾದಂಬರಿ ಬರೆದಿದ್ದಾರೆ. ಅಷ್ಟರವರೆಗೆ ಅವರಿಗೆ ಕಾದಂಬರಿ ಅಂದರೆ ತಿರಸ್ಕಾರ ಇತ್ತು. ಕುವೆಂಪು ಅವರಿಗೆ ಕನ್ನಡದ ಅತ್ಯುತ್ತಮವಾದ ಕಾದಂಬರಿ ಬರೆದಿರುವಂಥ ಕುವೆಂಪು ಅವರಿಗೆ ಕಾದಂಬರಿ ಅನ್ನೋ ಪ್ರಕಾರದ ಬಗ್ಗೆ ತಿರಸ್ಕಾರ ಇತ್ತು. ಟಾಲ್ಸ್ಟಾಯ್ ಪ್ರಭಾವದಿಂದಾಗಿ ಆ ಅಭಿಪ್ರಾಯವನ್ನು ಬದಲಾಯಿಸ್ಕೊಂಡ್ರು. ಅಂತ ಕುವೆಂಪು ಹೇಳ್ತಾರೆ, ನಾನು ಇಂಗ್ಲೀಷ್ ಕಲಿದೇ ಇದ್ರೆ ಇನ್ಫ್ಯಾಕ್ಟ್ ಅವರು ಹೈಸ್ಕೂಲಿಗೆ ಸೇರಿದಾಗ ಅವ್ರ ಆತ್ಮಕಥೆಯಲ್ಲಿ ಹೇಳ್ತಾರೆ, ಅವರಿಗೆ ಸಂಸ್ಕೃತ ಕಲಿಬೇಕು ಅಂತ ಭಾಳ ಆಸೆ. ಸಂಸ್ಕೃತದಿಂದ ವಂಚಿತವಾಗಿರುವಂಥ ಜಾತಿಗೆ ಸೇರಿದವರಲ್ವ ಅವರು. ಅದರಿಂದ ಸಂಸ್ಕೃತ ಕಲಿಬೇಕು ಅಂತ ಭಾಳ ಆಸೆ ಅವರಿಗೆ. ಸಂಸ್ಕೃತ ಕಲೀಲಿಕ್ಕೆ ಅಂತ ಹೋಗಿ ಸೇರ್ಕೋತಾರೆ. ಆದರೆ ಆ ಅಧ್ಯಾಪಕರು ಅವರನ್ನು ಎಷ್ಟು ಹೀಯಾಳಿಸ್ತಾರೆ ಕ್ಲಾಸಲ್ಲಿ. ಶೂದ್ರ ಮುಂಡೆವುಕೆ ಅವರೇ ಬಳಸಿರೋ ಪದ. ಎಲ್ಲಿ ಸಂಸ್ಕೃತ ತಲೆಗತ್ತೆ ಅಂತ ಅವಮಾನ ಮಾಡಿದ್ರಿಂದ 3 ದಿವಸ ಆ ಕ್ಲಾಸಿಗೆ ಹೋದವರು ಆಮೇಲೆ ಆ ಕಡೆ ತಲೆ ಹಾಕದೆ ಕನ್ನಡ ಕ್ಲಾಸಿಗೆ ಹೋದರು. ಆದರೆ ಯಾವುದೇ ಸಂಸ್ಕೃತ ವಿದ್ವಾಂಸರಿಗೆ ಗೊತ್ತಿದ್ದದಕ್ಕಿಂತ ಒಳ್ಳೆಯ ಸಂಸ್ಕೃತ ಗೊತ್ತಿತ್ತು ಕುವೆಂಪು ಅವರಿಗೆ. ಸ್ವತಃ ಪರಿಶ್ರಮದಿಂದ ಅವ್ರು ಕಲ್ತಿದ್ದು. ಅವ್ರು ಹೇಳ್ತಾರೆ, ನಾನು ಇಂಗ್ಲೀಷ್ ಕಲಿದೆ ಹೋಗಿದ್ದಿದ್ರೆ, ಅವರೇ ಹೇಳೋ ಮಾತು, ಯಾವುದೋ ಬ್ರಾಹ್ಮಣರ ಕೊಟ್ಟಿಗೆನಲ್ಲಿ ಸಗಣಿ ಬೆಳ್ಕೊಂಡಿರ್ಬೇಕಾಗ್ತಿತ್ತು ನಾನು ಅಂತ. ನಮ್ಮ ಕಾಲೇಜು, ನಾನೀಗ ರಿಟೈರ್ ಆಗಿದ್ದೀನಿ, 1 ವರ್ಷ ಆಯಿತು. ನಮ್ಮ ಈ ಪ್ರಾಂತದ ಮೊದಲ ಕಾಲೇಜ್ ಅದು. ಆವಾಗ ಸರ್ಕಾರಿ ಕಾಲೇಜು, ಮದ್ರಾಸ್ ಯೂನಿವರ್ಸಿಟಿ. ಇವತ್ತು ಅಲ್ಲಿ ಸುಮಾರು 75-80% ಜನರು ಹೆಣ್ಮಕ್ಳು ಓದುವವರು. ಒಂದು ಕಾಲಕ್ಕಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇರಲಿಲ್ಲ. ಕುದ್ಮೂಲ್ ರಂಗರಾಯರ ಕಾಲದಲ್ಲಿ ಹೆಣ್ಮಕ್ಳು ಬರ್ಲಿಕ್ಕೆ ಶುರುವಾಗಿದ್ದು ಕಾಲೇಜಿಗೆ. ಬೇರೆ ಬೇರೆ ಜಾತಿಯವರು ಬರ್ಲಿಕ್ಕೆ ಶುರುವಾದರು. ಸೊ ಈ ಆಧುನಿಕ ಶಿಕ್ಷಣ ಅನ್ನೋದು, ಆಮೇಲೆ ನಮ್ಮ ಆಸೆಗಳು ನಿರೀಕ್ಷೆಗಳು ಏನೇ ಇರ್ಬೋದು, ಅದನ್ನು ಮೀರಿ ಕೆಲವು ಸಮಾಜದಲ್ಲಿ ವಿದ್ಯಮಾನಗಳು ಘಟಿಸ್ತವೆ. ನಿಮ್ಮ ನಿರೀಕ್ಷೆ ಏನಾರು ಇರ್ಬೋದು, ನಿಮ್ಮ ಕನಸು ಏನಾರು ಇರ್ಬೋದು. ಯಾರು ಈ ಮೆಕಾಲೆ ಪ್ರಣೀತ ಶಿಕ್ಷಣವನ್ನು, ಇಂಗ್ಲೀಷ್ ಶಿಕ್ಷಣವನ್ನು ಪಡೆದರು, ಅವರು ಇಂಗ್ಲೀಷರ ವಿರುದ್ಧ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಬೆಳೆಸಿದ್ರು. ಇಂಗ್ಲೆಂಡಿಗೆ ಹೋಗಿ ಲಾ ಕಲಿತು ಇಂಗ್ಲೀಷ್ ಕಾನೂನನ್ನು ವಿರೋಧಿಸಲಿಕ್ಕೆ ಆ ಕಾನೂನನ್ನು ಬೆಳೆಸಿದರು, ಕಾನೂನು ಜ್ಞಾನವನ್ನು ಬೆಳೆಸಿದರು. ನೋಡಿ, ಜಿನ್ನಾ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಎಲ್ಲ ಬ್ಯಾರಿಸ್ಟರ್ಸ್. ವಕೀಲಿ ವೃತ್ತಿ ಅನ್ನೋದು ಆ ಕಾಲದಲ್ಲಿ ಭಾಳ ಪ್ರಶಸ್ತವಾದ ಒಂದು ಉದ್ಯೋಗ ಆಗಿತ್ತು. ಇಂಗ್ಲೀಷ್ ಕಾನೂನನ್ನು ಎದುರಿಸಲಿಕ್ಕೆ, ಇಂಗ್ಲೀಷ್ ಆಡಳಿತವನ್ನು ಎದುರಿಸಲಿಕ್ಕೆ, ಬ್ರಿಟಿಷರ ಆಡಳಿತವನ್ನು ಎದುರಿಸಲಿಕ್ಕೆ, ವಸಾಹತುಶಾಹಿಯನ್ನು ಎದುರಿಸಲಿಕ್ಕೆ. ಸೊ ಅಂಥದ್ದೊಂದು ಆಧುನಿಕ ಶಿಕ್ಷಣ ಸುಮಾರು 1850ನೇ ಇಸ್ವಿಯಿಂದ ಈಚೆಗೆ ನಮ್ಮ ದೇಶದಲ್ಲಿ ಹಲವಾರು ಜನ ಆ ಕನಸನ್ನು ಕಂಡವರಿದ್ದಾರೆ. ಅದರಲ್ಲಿ ತುಂಬ ಜನ ಇದ್ದಾರೆ. ಅದರಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಒಬ್ಬರು. ನಮ್ಮ ದೇಶದ, ನಾವು ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಭಾಳ ಹಳೆಯ ಚರಿತ್ರೆ, 5,000 ವರ್ಷದ ಹಿಂದಿನ ಚರಿತ್ರೆ ಅಲ್ಲ, ಅದು ಇತ್ತೀಚಿನ ಚರಿತ್ರೆ. ಆದರೆ ನಮ್ಮ ನೆನಪುಗಳು ಎಷ್ಟು
ಹ್ರಸ್ವಗೊಂಡಿದ್ದಾವೆ ಅಂತಂದರೆ ಗಾಂಧಿ, ನೆಹರು ಮುಂತಾದವರು. ಈ ಮುಂತಾದವರು ಯಾರು? ಗಾಂಧಿ, ನೆಹರು ಹೆಸರುಗಳೇ ಇವತ್ತು ಅಪಾಯಕ್ಕೆ ಸಿಲುಕಿದ್ದಾವೆ. ಗಾಂಧಿ ಹಂತಕರು ಇವತ್ತು ನಮ್ಮ ಸಮಾಜದಲ್ಲಿ ವಿಜೃಂಭಿಸಲಿಕ್ಕೆ ಶುರು ಮಾಡಿದ್ದಾರೆ. ನೆಹರುನಂತೂ ಸಿಕ್ಕಾಗಿ ಬೈಯೋದನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂವಿಧಾನ ಸಮರ್ಪಣಾ ದಿನ. ಭಾಳ ಜನರಿಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಇದೆ ಮತ್ತು ಭಾಳ ಜನ ಇವತ್ತು ವಾಟ್ಸಪ್ಪಲ್ಲಿ ಅಲ್ಲಿ ಇಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ ಸಂವಿಧಾನದ ಪ್ರಿಯಾಂಬಲ್. ಆ ಪ್ರಿಯಾಂಬಲ್ ಬರೆದವರು ಅಂಬೇಡ್ಕರ್ ಅಲ್ಲ, ಜವಾಹರ್ಲಾಲ್ ನೆಹರು. ಒಂದು ಪೇಜ್ ಇದೆ, ಅದು ಮೊದಲನೇ ಪುಟ ಇದೆಯಲ್ಲ ಪ್ರಿಯಾಂಬಲ್, ಸಂವಿಧಾನದ ಪ್ರಿಯಾಂಬಲ್ ಒಂದು ಪೇಜ್ ಇದೆಯಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ, ಅದು ಜವಾಹರ್ಲಾಲ್ ನೆಹರು ಬರೆದಿರು. ಎಷ್ಟು ಶುದ್ಧೀಕರಣಗಳು ಇವತ್ತು ನಡೀತಾ ಇದ್ದಾವೆ, ಎಷ್ಟು ತಮ್ಮ ಅನುಕೂಲಕ್ಕೆ ಬೇಕಾದ ರೀತಿಯಲ್ಲಿ ಚರಿತ್ರೆಯನ್ನು ತಿರುಚಿ ನಮಗೆ ಸರಿ ಹೊಂದುವ ಹಾಗೆ ಬರೆಯಲ್ಪಡ್ತಾ ಇದೆ, ಬರೆಯೋ ಕೆಲಸ ನಡೀತಾ ಇದೆ ಅಂತಂದರೆ ಎರಡು ವಿಷಯವನ್ನು ಹೇಳಬೇಕು ನಾನು. ಒಂದು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಉರ್ದುವಿನ ದೊಡ್ಡ ಕವಿ, ಇಸ್ಲಾಮಿನಲ್ಲಿ ಬಹಳ ದೊಡ್ಡ ಧಾರ್ಮಿಕ ಪಂಡಿತ, ಥಿಯೋಲಾಜಿಯನ್. ಜಿನ್ನ ಆಗಿರಲಿಲ್ಲ. ಜಿನ್ನಾನಿಗೆ ಧರ್ಮದ ಬಗ್ಗೆ ಆ ರೀತಿ ಯಾವ ವ್ಯಾಮೋಹವೂ ಇರಲಿಲ್ಲ. ಧರ್ಮ ಅನ್ನೋದೊಂದು ಅಸ್ತ್ರ ಆಗಿತ್ತು ಜಿನ್ನಾನಿಗೆ. ಆಜಾದ್ರಿಗೆ ಹಾಗಲ್ಲ. ಆಜಾದ್ ಗಾಂಧಿ ಥರದ ವ್ಯಕ್ತಿ, ಭಾಳ ಧಾರ್ಮಿಕನಾದ ಮನುಷ್ಯ. ಗಾಂಧಿಗೆ ಭಾಳ ಬೇಕಾದವರು ಕೂಡ. ಖಿಲಾಫತ್ ಚಳವಳಿ ನಡೆದ ನಂತರ ಗಾಂಧಿಗೆ ಭಾಳ ಹತ್ತಿರ ಆದವರು ಮತ್ತು ಗಾಂಧಿಗೆ ಭಾಳ ಹತ್ತಿರದವರಾಗಿ ಕೊನೆಯವರೆಗೂ ಉಳಿದವರು ಅವರು. ಸಮಾನ ಮನಸ್ಕರು, ಭಾಳ ಧಾರ್ಮಿಕನಾದ ಮನುಷ್ಯ. ಬಹಳ ಧಾರ್ಮಿಕನಾದ ಮನುಷ್ಯನಾದ್ದರಿಂದಲೇ ಎಲ್ಲ ಧರ್ಮಗಳನ್ನು ಗೌರವಿಸುವ, ಎಲ್ಲ ಜನರನ್ನು ಆಧರಿಸುವ, ಎಲ್ಲ ಜನರಿಗೆ ಅವಕಾಶಗಳನ್ನು ಒದಗಿಸುವ ಒಂದು ಕನಸು ಅವರಿಗಿತ್ತು. ನಮ್ಮ ಮೊದಲನೇ ಶಿಕ್ಷಣ ಮಂತ್ರಿಯವರು. ಅದು ಸಣ್ಣ ಹುದ್ದೆ ಅಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇವತ್ತು ಯಾವ ಮಂತ್ರಿಗಿರಿಗೂ ಯಾವ ಗೌರವವೂ ಉಳ್ಕೊಂಡಿಲ್ಲ. ಇರುವ ಅಲ್ಪ ಸ್ವಲ್ಪ ಗೌರವವನ್ನು ದಿನಂಪ್ರತಿ ಪ್ರತಿಯೊಬ್ಬ ಮಂತ್ರಿಯೂ ಅದನ್ನು ಎಷ್ಟು ತೊಳೆದು ಹಾಳು ಮಾಡ್ಬೋದು ಮಾಡ್ತಾ ಇದ್ದಾರೆ. ಆದರೆ ನಾನು ಮಾತಾಡ್ತಾ ಇರುವಂಥ ಈ ಟೈಮ್ ಪೀರಿಯಡ್ ಇದೆಯಲ್ಲ, ಭಾರತದ ಇತಿಹಾಸದ ಈ ಟೈಮ್ ಪೀರಿಯಡ್ 19th century ಆ್ಯಂಡ್ ಅರ್ಲಿ 20th century, ಶಿಕ್ಷಣಕ್ಕೆ ವಿಶೇಷವಾದ ಮಹತ್ವ ಇದ್ದಂಥ ಕಾಲ, ಅಧ್ಯಾಪಕರಿಗೆ ವಿಶೇಷವಾದ ಗೌರವ ಇದ್ದಂಥ ಕಾಲ. ನಾನೊಂದು ಪ್ರಸ್ತಾಪ ಮಾಡಬೇಕು ನಿಮಗೆ. ಕನ್ನಡದ ಒಂದು ಅತ್ಯುತ್ತಮವಾದ, ನೀವು ಖಂಡಿತ ಅಧ್ಯಾಪಕರಾಗಿರೋರು ಗಮನಕ್ಕೆ ಬಂದಿರುತ್ತೆ, ಅದು ಓದಿರ್ತೀರಿ, ಓದಿಲ್ಲದೇ ಇದ್ರೂ ಓದಬೇಕಾದ್ದು. ಕನ್ನಡದ ಒಂದು ಅತ್ಯುತ್ತಮವಾದ ಒಂದು ಪುಸ್ತಕ. ಅವರೊಬ್ಬ ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿದ್ದರು, MR ಶ್ರೀನಿವಾಸಮೂರ್ತಿ ಅಂತ. 1948ನೇ ಇಸ್ವಿನಲ್ಲೇನೋ ಬಂತು ಆ ಪುಸ್ತಕ. ಅದು ಕನ್ನಡದ ಕ್ಲಾಸಿಕ್. ಅದು ರಂಗಣ್ಣನ ಕನಸಿನ ದಿನಗಳು ಅಂತ ಪುಸ್ತಕದ ಹೆಸರು. ಅವರು ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ಕಂಡಿರುವ ಸಂದು ಮೂಲೆಗಳಲ್ಲಿರುವಂಥ ಸ್ಕೂಲುಗಳಿಗೆಲ್ಲ ಭೇಟಿ ಕೊಟ್ಟಾಗ ಅಲ್ಲಿ ಕಂಡ ಅಧ್ಯಾಪಕರು ಪಡೆದಿರುವಂಥ ಶ್ರಮ, ಅವರು ಗಳಿಸಿರುವಂಥ ಗೌರವ. ಅತ್ಯಂತ ಬಡ ಮೇಷ್ಟ್ರು, ಆ ಕಾಲದಲ್ಲಿ ಬಡ ಮೇಷ್ಟ್ರು. ಈಗ ನಮಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಆಗ ಮೇಷ್ಟ್ರು ನಿಜವಾಗ್ಲೂ ಬಡ ಮೇಷ್ಟ್ರು. ಆದರೆ ಅವ್ರ ಮೇಷ್ಟ್ರು ಅಂದ್ರೆ ಬರೀ ಕ್ಲಾಸಲ್ಲಿ ಪಾಠ ಮಾಡೋದಷ್ಟೇ ಅಲ್ಲ, ಅವರು ಮಾತು ಇಡೀ ಊರಿಗೆ ಒಂದು ಗೌರವದ ಮಾತಾಗಿರ್ತಿತ್ತು. ಇಡೀ ಊರಿನ ಗೈಡ್, ಮಾರ್ಗದರ್ಶಿಯಾಗಿರ್ತಿದ್ರು ಅವರು. ಅಂಥ ಅಧ್ಯಾಪಕರು ಅವರೆಲ್ಲ ಈ ವನಸುಮ ಅಂತ ಪದ ಬಳಸ್ತಾರಲ್ಲ, DVG, ಆ ಥರದವರು. ಯಾವ ಲೈಮ್ ಲೈಟಿಗೂ ಬಂದವರಲ್ಲ, ಯಾವ ಕ್ಯಾಮ್ರಾದ ಎದುರು ನಿಂತವರಲ್ಲ, ಯಾವ ಇತಿಹಾಸದ ಪುಟಗಳಿಗೂ ಸುವರ್ಣಾಕ್ಷರದಲ್ಲಿ ಬರೆದಿಡಲ್ಪಟ್ಟ ಹೆಸರಾದವರಲ್ಲ. ಅವ್ರ ಹೆಸರು, ಭಾಳ ಜನರ ಹೆಸರುಗಳೇ ನಮ್ಗೆ ಗೊತ್ತಿಲ್ಲ. ಯಾವ್ಯಾವುದೋ ಮೂಲೆಯಲ್ಲಿ ಅಲ್ಲಿ ಸ್ಕೂಲಲ್ಲಿ ಒಂದಿದ್ರೆ ಒಂದಿಲ್ಲ, ಸಂಬಳ ಸರಿಯಾಗಿ ಬರೋದಿಲ್ಲ, ಮಕ್ಕಳ ಶಾಲೆಗೆ ಬರೋದಿಲ್ಲ. ಈ ಎಲ್ಲ ಕಷ್ಟಗಳ ನಡುವೆ ಅವರು ಎಂತೆಂಥ ಕನಸುಗಳನ್ನು ಕಂಡ್ರು ಆ ಮಾಸ್ಟರ್ಗಳು.
ಬೇಂದ್ರೆ, ವರಕವಿ ಬೇಂದ್ರೆ ಹೇಳೋದು ಸ್ವಾತಂತ್ರ್ಯ ಚಳವಳಿ ಅಂದರೆ ಹೇಗೆ ಅಂತಂದರೆ, ಗಾಂಧಿ ಅಂದರೆ ಒಂದು ಬಿರುಗಾಳಿ ಅಂತೆ. ಈ ಬಿರುಗಾಳಿ ಬಂದಾಗ ತರಗೆಲೆಗಳು ಕೂಡ ಆಕಾಶದಲ್ಲಿ ನರ್ತನ ಮಾಡ್ತಾವಂತೆ. ಹಾಗೆ ಯಾರ್ಯಾರಿಗೆಲ್ಲ ಜೀವ ಬಂತು, ಸುಮ್ಮನೆ ಒದ್ಕೊಂಡು ಮಲ್ಕೊಂಡಿದ್ದವರೆಲ್ಲ ಎದ್ದು ಏನೋ ಮಾಡಬೇಕು ಅಂತ ಉತ್ಸಾಹವನ್ನು ತೋರಿಸಿದ ಕಾಲ ಅದು. ಭಾಳ ಹಿಂದೆಲ್ಲ 100 ವರ್ಷಕ್ಕೂ ಕಡಿಮೆ ಕಾಲದ ಹಿಂದೆ. ಇವತ್ತು ಏನಾಗಿದೆ ಈ ದೇಶಕ್ಕೆ? ಸುಳ್ಳುಗಳ ವಿಜೃಂಭಣೆ, ಪರಸ್ಪರ ದ್ವೇಷ, ಅಸೂಯೆ, ಹಿಂಸೆ. ಇಲ್ಲ, ಬಹಳ ತಿಳುವಳಿಕೆ ಇರುವ ಜನರಿಗೆ, ಅಧ್ಯಾಪಕರಿಗೆ, ಮುಖ್ಯವಾಗಿ ಅಧ್ಯಾಪಕರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅತ್ಯಂತ ಕಷ್ಟದ ಕಾಲ ಇದೆಯಲ್ಲ, ಅದು ಅತ್ಯಂತ ಚಾಲೆಂಜಿಂಗ್ ಆಗಿರುವ ಕಾಲ ಕೂಡ. ಒಂದು ಕಾಲ ಇತ್ತು, ಸ್ವಾತಂತ್ರ್ಯ ಚಳವಳಿಯ ಆ ಉತ್ಸಾಹ ಮತ್ತು ಹುರುಪು ಇದ್ದ ಕಾಲದಲ್ಲಿ ಆ ಹುರುಪು ಮತ್ತು ಉತ್ಸಾಹ ಎಷ್ಟು ಸೊಂಪಾಗಿ ಬೆಳೀತಾ ಇತ್ತು ಅಂದರೆ, ಒಳ್ಳೆ ನೆರಳು ಮತ್ತು ಹೂವು ಹಣ್ಣು ಕೊಡುವ ದೊಡ್ಡ ಮರದ ಹಾಗೆ ಅದು ಬೆಳೀತಾ ಇತ್ತು. ಎಲ್ಲರೂ ಅದರ ಅಡಿಯಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ರು, ನೆರಳನ್ನು ಪಡಿತಾ ಇದ್ರು. ಆದರೆ ನಮಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಕೆಲವು ಕಾಂಡ ಕೊರಕ ಹುಳುಗಳು ಆ ಮರದೊಳಗೆ ಸೇರಿಕೊಂಡು ಇವತ್ತು ಎಲ್ಲ ಮರಗಳು ಲಡ್ಡಾಗಿದ್ದಾವೆ. ಯಾವ ಮರದ ಕೆಳಗೂ ಕೂಡ ನಿಲ್ಲೋ ಆಗಿಲ್ಲ. ನೋಡಿ, ಇವತ್ತು ಕೆಲವರಿಗೆ ಒಂದು ವ್ಯವಧಾನ ಇರುತ್ತೆ, ಕಾಯ್ತಾರೆ ಅವರು. ಈಗ 100 ವರ್ಷದ ಹಿಂದೆ 5000 ವರ್ಷದ ಕತೆ ಹೇಳ್ತಿರುವ ಈ ಜನ 100 ವರ್ಷದ ಹಿಂದೆ ಈ ದೇಶದಲ್ಲಿ ವಿಷವನ್ನು ಹರಡ್ಲಿಕ್ಕೆ ಶುರು ಮಾಡಿದವರು. 1925ನೇ ಇಸ್ವಿಯಲ್ಲಿ ಸಂಘ ಪರಿವಾರದ ಹೆಸರಿನಲ್ಲಿ. ಅವ್ರದ್ದು ಒಂದೇ ಮಂತ್ರ, ಕ್ಯಾಶ್ ದೇಮ್ ಯಂಗ್. ದೊಡ್ಡವ್ರ ಹತ್ರ ಎಲ್ಲ ಹೋಗಿ ನೀವು ಉಪದೇಶ ಮಾಡಿ ಪಾಠ ಮಾಡಿ ಅವ್ರನ್ನ ಬದಲಾಯಿಸೋಕ್ಕಾಗೋದಿಲ್ಲ. ಅವರೆಲ್ಲ ಸೆಟಲ್ಡ್, ಏನೋ ಒಂದು ವಿಚಾರ ಅವ್ರ ತಲೆಗೆ ಹೋಗ್ತಿದೆ, ಅದ್ರ ಪ್ರಕಾರ ಅವ್ರು ಇರ್ತಾರೆ. ಯಾರನ್ನ ಹಿಡಿಬೇಕು? ಇನ್ನೂ ಹೊಸದಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾ ಇರುವಂಥ, ಮೊಳಕೆ ಹೊಡಿತಾ ಇರುವಂಥ ಸಣ್ಣ ಮಕ್ಕಳಿದಾರಲ್ಲ, ಅವ್ರನ್ನ ಹಿಡ್ಕೊಳ್ಳಿ. ಅವ್ರ ತಲೆಗೆ ವಿಷ ತುಂಬಿ ಅದು ಹೇಗೆ ಬೆಳೆಯುತ್ತೆ. ಇವತ್ತು ಅವರು ನಮ್ಮ ಸುತ್ತಮುತ್ತ ಇರೋದು. ನೀವು ಬೆಳಗ್ಗೆ ಎದ್ದು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದ್ರೆ ಯಾಕಾದರೂ ಬೆಳಗ್ಗೆ ಎದ್ದೆ ಅಂತ ಅನಿಸುವಷ್ಟು ವಿಷ ನಮ್ಮ ಸುತ್ತಮುತ್ತ ಇದೆ ಇವತ್ತು. ಜನರು ಒಬ್ರೊಬ್ರು ಮಾತಾಡ್ತಾರೆ. ಇಲ್ಲ, ಶಿಕ್ಷಣ ಕ್ಷೇತ್ರ ಅನ್ನೋದು ಅದೇ ಕಲುಷಿತವಾಗಿದೆ. ಚರಿತ್ರೆಯನ್ನೇ ತಿರುಚಿ ಬರೀತಾರೆ, ಪಠ್ಯಪುಸ್ತಕಗಳನ್ನೇ ತಿರುಚಿ ಬರೀತಾರೆ. ನಾವೇನೋ ಅಂದ್ಕೊಂಡ್ರೆ ಅವರು ಪದಗಳಲ್ಲಿ ವಿಷವನ್ನು ಹುಡ್ತಾರೆ. ಈಗೇನಂತೆ, ಇವತ್ತು ಸಂವಿಧಾನ ಸಮರ್ಪಣಾ ದಿನ, ಅದಕ್ಕೊಂದು ಹೊಸ ಹೆಸರು ಕೊಟ್ಟಿದ್ದಾರೆ, ಭಾರತ ಪ್ರಜಾತಂತ್ರದ ಜನನಿ ಅಂತ. ಹಬ್ಬ ದೇವ್ರಿ, ಇಲ್ಲಿ ಪ್ರಜಾತಂತ್ರ ಅನ್ನೋದು ಇವತ್ತಿಗೂ ಹೊಲೆಯೇರಿದ್ದಾರೆ, ಇವತ್ತಿಗೂ ಮಲ ಒರೆಸೋದಿದೆ, ಇವತ್ತು ಕಕ್ಷನ ಗುಂಡಿಗೆ ಜನರನ್ನು ಇಳಿಸೋದಿದೆ. ಇವತ್ತಿಗೂ ದೇವಸ್ಥಾನಕ್ಕೆ ಹೋಗೋದು ಬಿಡಿ, ಪಲ್ಲಕ್ಕಿ ಕಂಬ ಮುಟ್ಟಿದ್ರೆ ಹಾಕಿ ಹೊಡೆದು ಕೊಲ್ಲುವ ಸಮಾಜ ಇದೆ. ಇವರು ಪ್ರಜಾತಂತ್ರದ ಜನನಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇರೋದು ಈ ಕಥೆಯನ್ನ? ತಲೆಯಲ್ಲಿ ಏನೂ ಇಲ್ಲದೆ ಇರುವಂಥ, ಏನನ್ನೂ ಓದದೇ ಇರುವಂಥ ನಮಗೆ ಆಶ್ಚರ್ಯ ಆಗೋದು, ಇಲ್ಲಿರುವ ಹಿರಿಯರಿಗಂತೂ ಗೊತ್ತಿರುತ್ತೆ. ಒಂದು 30-40 ವರ್ಷದ ಹಿಂದೆ ಇಲ್ಲಿ ಯಾರು ಉಳುವವನೇ ಹೊಲದೊಡೆಯ ಅಂತ ಅನ್ಸ್ಕೊಂಡು ಭೂಮಿಯನ್ನು ಪಡ್ಕೊಂಡ್ರು, ಆ ಮನೆಗಳ ಮಕ್ಕಳು ಇವತ್ತು ತಮ್ಮನ್ನು 5000 ವರ್ಷ ಶೋಷಣೆ ಮಾಡಿದವ್ರ ಜೊತೆ ಸೇರಿಕೊಂಡು ಕಲ್ಲೊಡಿತಾರೆ. ನಮಗೆ 30 ವರ್ಷದ ಹಿಂದಿನ ಚರಿತ್ರೆ ಗೊತ್ತಿಲ್ಲ. ಆಮೇಲೆ ಮಾತಾಡಿದರೆ ಸತ್ಯ ಮಾತಾಡುವಾಗಿಲ್ಲ, ಮಾತಾಡೋದೇನಿದ್ರು ಅಧಿಕಾರದಲ್ಲಿರುವವರಿಗೆ ಬೇಕಾದ ಮಾತನ್ನು ಆಡಬೇಕು. ಎಡ್ವರ್ಡ್ ಸೈಡ್ ಅಂತ, ಅಲ್ಲಿ ನನ್ನ ಹತ್ರ ಪುಸ್ತಕ ಇದೆ, ನೀವು ಓದಬೇಕಾದ ಪುಸ್ತಕ ಅದು. ಅವನು ಪ್ಯಾಲೆಸ್ತೈನ್ ಪರವಾಗಿ ಬಹಳ ದೊಡ್ಡ ಹೋರಾಟ ಮಾಡಿದವರಲ್ಲೊಬ್ಬ. ಅವನು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದ, ಅಮೇರಿಕದಲ್ಲಿದ್ದ.
ಈಗ ಒಂದು 15 ವರ್ಷದಿಂದ ತೀರ್ಕೊಂಡ ಅವನು, ಎಡ್ವರ್ಡ್ ಸಯೀದ್ ಅಂತ. ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಒಂದು ಪುಸ್ತಕದ ಹೆಸರು ಕವರಿಂಗ್ ಇಸ್ಲಾಂ ಅಂತ. ಹೇಗೆ ಇಡೀ ಸಾವಿರಾರು ಮಿಲಿಯಗಟ್ಟಲೆ ಜನವರ್ಗವನ್ನೇ ಇದೊಂದು ಕಲ್ಬಂಡೆ ಅನ್ನೋ ಥರ ಎಲ್ಲ ದುಷ್ಟತನವನ್ನು ಅದಕ್ಕೆ ಆರೋಪಿಸಿ ಒಂದು ಧರ್ಮವನ್ನು, ಒಂದು ಜನಾಂಗವನ್ನು, ಒಂದು ಪ್ರದೇಶವನ್ನು, ಅದೊಂದು ಇಂಡಸ್ಟ್ರಿ, ಅದೊಂದು ಕೈಗಾರಿಕೆ ಇವತ್ತು. ಈ ಜಗತ್ತನ್ನು ಲೂಟಿ ಹೊಡಿಲಿಕ್ಕೆ ಹೊರಟಿರುವಂಥ ಶ್ರೀಮಂತವಾಗಿರುವಂಥ ಪಾಶ್ಚಾತ್ಯ ರಾಷ್ಟ್ರಗಳು, ಮುಖ್ಯವಾಗಿ ಅಮೇರಿಕದಂಥ ರಾಷ್ಟ್ರಗಳು ಎಷ್ಟು ಸುಳ್ಳು ಹೇಳಲಿಕ್ಕಾಗಿ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಸುಳ್ಳು ಹೇಳೋದು ಇವತ್ತು ಅತ್ಯಂತ ದೊಡ್ಡ ಇಂಡಸ್ಟ್ರಿ. ಸತ್ಯ ಹೇಳಿದರೆ ಅವನು ಬೆಳೆಸ್ತಾನೆ ಒಂದು ಪದವನ್ನು, ಎಡ್ವರ್ಡ್ ಸೈಡ್, ಸ್ಪೀಕಿಂಗ್ ಟ್ರೂತ್ ಟು ಪವರ್ ಅಂತ. ಅಧಿಕಾರದಲ್ಲಿದ್ದವರ ಮುಖಕ್ಕೆ ಸತ್ಯವನ್ನು ಹೇಳಬೇಕು ಅಂತ. ಇದು ಹೇಳಿದಷ್ಟು ಸುಲಭ ಅಲ್ಲ. ಮಹಾತ್ಮ ಗಾಂಧಿ ಅಂತವ್ರಿಗೆ ಗೊತ್ತಿತ್ತು. ಸೊಕ್ರೆಟಸ್ ಕಾಲದಿಂದಲೂ ಕೆಲವರಿಗೆ ಗೊತ್ತಿತ್ತು. ಅಧಿಕಾರದಲ್ಲಿರುವವರಿಗೆ ಸತ್ಯ ಬೇಕಾಗಿಲ್ಲ, ಮತ್ತು ಸುತ್ತಮುತ್ತ ಇದ್ದವರು ಸತ್ಯ ಹೇಳೋದು ಇಲ್ಲ ಅವರಿಗೆ. ನನಗೆ ನನ್ನ ಗುರುಗಳು ಅನಂತಮೂರ್ತಿ, ಯು ಆರ್ ಅನಂತಮೂರ್ತಿ ಅವ್ರು ಹೇಳ್ತಾ ಇದ್ರು, ಆವಾಗ ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಹೇಳೋರಂತೆ, ಅಲ್ಲ ಅನಂತಮೂರ್ತಿ, ಅಲ್ಲಿ ಇದಕ್ಕೆ ಹೋದರೆ, ಕಚೇರಿಗೆ ಹೋದರೆ ಸುತ್ತಮುತ್ತ ಬರೀ ಹೊಗಳು ಭಟ್ರೆ ತುಂಬಿಕೊಂಡಿರ್ತಾರೆ, ನಮಗೆ ಜಗತ್ತಲ್ಲಿ ಏನು ನಡೀತಿದೆ ಅಂತ ವಿಷಯವೇ ಗೊತ್ತಾಗೋದಿಲ್ಲ ಅಂತ. ಅಷ್ಟು ನಾವು ಸುಳ್ಳುಗಳಿಂದ ನಿಮ್ಗೊಂಚೂರು ಅಧಿಕಾರ ಬಂದ ಕೂಡಲೇ ಸತ್ಯ ಅನ್ನೋದು ಅಷ್ಟು ದೂರ ಹೊರಟೋಗ್ಬಿಡುತ್ತೆ. ಗಾಂಧಿ ಹೇಳ್ತಾರೆ, ನಾವು ಅಂಜಬೇಕಾದ ಯಾರಿಗೆ? ನಾವು ನಂಬಿರೋ ದೈವಕ್ಕೆ ಮಾತ್ರ, ಮತ್ತೆ ಯಾರಿಗೂ ಅಂಜಬೇಕಾಗಿಲ್ಲ. ಎಂಥ ಕಾನೂನೇ ಇರಲಿ ವಾಪಸ್ ಹೊಡಿಬೇಕಾಗಿಲ್ಲ. ನೀವು ಅವ್ರಿಗೆ ಶಿಕ್ಷೆ ಕೊಟ್ಟರೆ ಅನುಭವಿಸಿ. ನಿಮಗೆ ನೀವು ಮಾಡ್ತಿರೋದು ಸರಿ ಅಂತ ಅನಿಸಿದ್ರೆ ನೀವು ಅವ್ರಿಗೆ ಕೊಡುವ ಶಿಕ್ಷೆಗೆ ತಯಾರಾಗಿರ್ಬೇಕು. ಆದರೆ ಅವ್ರು ಹೇಳಿದ್ರೆ ಒಪ್ಪಬೇಕಾಗಿಲ್ಲ ಅಂದ್ರೆ ವಾಪಸ್ ಹೊಡಿಬೇಕು ಅಂತಲ್ಲ, ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಿ. ಅಂಜಬೇಕಾದ ಯಾರಿಗೆ? ನಾವು ನಂಬಿದ ದೈವಕ್ಕೆ ಮಾತ್ರ. ಅಷ್ಟು ವಿವೇಕ ಮನುಷ್ಯನಿಗೆ ಇಲ್ಲದೆ ಇದ್ರೆ ಯಾರ್ಯಾರೋ ಯಾವ ಮಾನ ಮರ್ಯಾದೆ, ಸಂಭಾವಿತತನ, ಸಂಸ್ಕಾರ ಇಲ್ಲದೇ ಇರೋ ಜನರಿಗೆಲ್ಲ ನಾವು ಗೌರವವನ್ನು ಕೊಟ್ಕೊಂಡು ಅವರೇ ದೊಡ್ಡವರು ಅಂತ ತಿಳ್ಕೊಂಡು ನಾವು ನಮ್ಮವರೇ ಶಿವರಾಮಕಾರ ಅಂತ ಹೇಳಿದ ಮಾತು, ನಮ್ಮ ಅಳತೆಯನ್ನು ಮೀರದ ದೇವರು ಅಂತ. ನಮ್ಮ ದೇವರು ಎಷ್ಟು ದೊಡ್ಡವರು, ನಮ್ಮ ಕಲ್ಪನೆ ಎಷ್ಟು ದೊಡ್ಡದೋ ನಮ್ಮ ದೇವರು ಅಷ್ಟು ದೊಡ್ಡವರು. ನಮ್ಮ ಕನಸು ಎಷ್ಟು ದೊಡ್ಡದೋ ನಮ್ಮ ದೇವರು ಅಷ್ಟು ದೊಡ್ಡವರು. ನಮ್ಮ ಕನಸು ಸಣ್ಣದಾಗಿದ್ದರೆ ನಮ್ಮ ದೇವರು ಹಾಗೆ. ಇವತ್ತು ಒಂದು ಕಾಲ ಇತ್ತು, ನಮ್ಮ ದೇವರುಗಳೆಲ್ಲ ಪಾಲನೆ, ಪೋಷಣೆ, ರಕ್ಷಣೆ ಅಂತ ದೇವರುಗಳಿದ್ರು. ಇವತ್ತೆಲ್ಲ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡಿರೋ ದೇವರುಗಳೇ ಕಾಣಿಸ್ತಾ ಇದಾವೆ ನಮಗೆ. ಆ ದೇವರುಗಳನ್ನೆಲ್ಲ ಅವರೆಲ್ಲ ರಸ್ತೆ ಮೇಲೆ ಓಡಾಡ್ತಿದ್ದಾರೆ. ಇವಾಗ ಯಾವ್ಯಾವುದೋ ಪಾರ್ಟಿಗಳ ಪರವಾಗಿ ರಸ್ತೆಗಳ ಮೇಲೆ ಓಡಾಡ್ತಾ ಇದ್ದಾರೆ. ಆ ದೇವರುಗಳು ನೀವು ನೋಡಿದರೆ ನಿಮ್ಮ ಈ ಹಾಲಿವುಡ್ಡು, ಬಾಲಿವುಡ್ನೆಲ್ಲ ಸಿನಿಮಾಗಳು ಬರ್ತಾವಲ್ಲ, ಈಗ ಸೌತಲ್ಲೂ ಶುರುವಾಗಿದೆ. ಎಲ್ಲ ಈ ಸಿನಿಮಾಗಳು, ಕೆಲವು ಕಮರ್ಷಿಯಲ್ ಸಿನಿಮಾಗಳು, ಕೆಲವೇನು ಹೆಚ್ಚಿನ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಆ ಹೀರೋಗಳೆಲ್ಲ ನೀವು ನೋಡಬೇಕು. ಅಲ್ಲಿ ನಿಜವಾಗಿಯೂ ಅದು ಚಂದದ ಮುಖ ಇರೋ ಒಬ್ಬ ಹೀರೋ ಇರ್ತಾನೆ. ಅವನು ಯಾಕೆ ಇರ್ತಾನೆ ಅಂದರೆ ಅಲ್ಲಿ ಅವನು ಇದು ಹಿಡ್ಕೊಳ್ಳಿಕ್ಕೆ, ಎಂಥದ್ದು ಗನ್ ಹಿಡ್ಕೊಳ್ಳಿಕ್ಕೆ,
ರೈಫಲ್ ಹಿಡ್ಕೊಳ್ಳಿಕ್ಕೆ, ಲಾಂಗ್ ಹಿಡ್ಕೊಳ್ಳಿಕ್ಕೆ ಇರ್ತಾನೆ. ಅಲ್ಲಿ ನಿಜವಾದ ಇರೋ ಲಾಂಗು ಹಿಡ್ಕೊಳ್ಳಿಕ್ಕೆ ಒಂದು ಜನ ಚೆಂದ ಇರ್ಬೇಕಷ್ಟೆ. ಇಂಥ ದೇವರುಗಳೆಲ್ಲ ನಮಗೆ ನಮ್ಮ ಸುತ್ತಮುತ್ತ ಇರೋದು ಇವತ್ತು. ನಾನು ತುಂಬ ಮಾತಾಡ್ತಾ ಇದ್ದೀನಿ, ಅಧ್ಯಾಪಕರ ವಿಷಯ ಮಾತಾಡಿದೆ. ಮೌಲಾನಾ ಅವರು ಖರಗ್ಪುರ್ IITಯನ್ನು ಸ್ಥಾಪನೆ ಮಾಡಿದವರು. ಅವರು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದವರು. ಅವರು ಇವತ್ತು ಇಡೀ ಉನ್ನತ ಶಿಕ್ಷಣ ಕ್ಷೇತ್ರ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ಕಂಟ್ರೋಲ್ ಮಾಡ್ತಿರುವಂಥ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ UGC ಯನ್ನು ಸ್ಥಾಪನೆ ಮಾಡಿದವರು ಅವರು. ಇದೆಲ್ಲ ಏನೂ ಇರಲಿಲ್ಲ, ಎಲ್ಲ ನಾವೇ ಈಗ 10 ವರ್ಷದಿಂದ ಮಾಡ್ತಾ ಇರೋದು ಅಂತ ನಮಗೆ ಇವತ್ತು ಅಧಿಕಾರದಲ್ಲಿರೋ ಹೇಳ್ತಾ ಇದ್ದಾರೆ. ಇಲ್ಲ, ಮೆಕಾಲೆ ವಿಷಯ ನಾನು ಹೇಳಿದೆ, ನಾವೇ ಕಂಡಿರುವ ಹಾಗೆ ಅದರಲ್ಲಿ ಅದು ಬೇಕು, ಆದರೆ ಅದರಲ್ಲಿ ಬದಲಾವಣೆಗಳು ಬೇಕು ಅಂದ್ಕೊಂಡವರು ಮಹಾತ್ಮ ಗಾಂಧಿ ಉದಾಹರಣೆಗೆ ನಹಿ ತಾಲೀಮ್ ಅಂತ, ಇವತ್ತು ಗುಜರಾತ್ ವಿದ್ಯಾಪೀಠ ಅಂತಾಗಿದೆ, ಅದು ನಹಿ ತಾಲೀಮ್ ಅಂತ ಒಂದು ಹೊಸ ಶಿಕ್ಷಣ ವ್ಯವಸ್ಥೆಯನ್ನು ಶುರು ಮಾಡಿದರು. ಆದರೆ ಗಾಂಧಿ ಬಹಳ ವಿಷಯಗಳು ಸೋತಿದ್ದಾರೆ. ಇಟ್ ವಾಸ್ ಎ ಡಿಸಾಸ್ಟರ್. ಅವರು ಒಂದು ಸೀರೀಸ್ ಭಗವದ್ಗೀತೆ ಮೇಲೆ ಲೆಕ್ಚರ್ಸ್ ಕೊಡ್ತಾರೆ. ಅವರು ಭಗವದ್ಗೀತೆ ಬಗ್ಗೆ ಕೊಟ್ಟಿರೋ ಲೆಕ್ಚರ್ಸ್ ಒಂದು ಪುಸ್ತಕವಾಗಿ ಬಂದಿದೆ. ಭಗವದ್ಗೀತೆ ಬಗ್ಗೆ ಅವರದ್ದು ಬೇರೆ ಥರದ ತುಂಬ ಜನ ಬರೆದಿದ್ದಾರೆ ಭಗವದ್ಗೀತೆ ಬಗ್ಗೆ. ಅದರಲ್ಲೂ ನಮ್ಮ ಸ್ವಾತಂತ್ರ್ಯ ಚಳವಳಿ ಕಾಲದಲ್ಲಿದ್ದ ದೊಡ್ಡ ದೊಡ್ಡ ನಾಯಕರೆಲ್ಲರೂ ಭಗವದ್ಗೀತೆ ಬಗ್ಗೆ ಬರೆದಿದ್ದಾರೆ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದರು. ಅದು ಮುಗಿದ ಮೇಲೆ ಬೈಬಲ್ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವರು ಬೈಬಲ್ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಎಲ್ಲ ಮೈ ಮೇಲೆ ಬೀಳ್ಲಿಕ್ಕೆ ಶುರು ಮಾಡಿದ್ರು. ಬೈಬಲ್ ಬಗ್ಗೆ ಮಾತಾಡ್ಲಿಕ್ಕೆ ನಿನಗೇನು ಹಾಕು ಅಂತ. ಯಾರಿಗೆ? ಮಹಾತ್ಮ ಗಾಂಧಿಗೆ. ಅವರದ್ದೇ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ನಡೀತಾ ಇರೋದು ಅದೇ. ಇವತ್ತು ನಾನು ನನ್ನ ಬಗ್ಗೆ ಮಾತಾಡೋದು, ಬೇರೆಯವ್ರ ಬಗ್ಗೆ ಮಾತಾಡಿದರೆ ಅಧ್ಯಾಪಕನಾಗಿ ನನಗೆ ಕೆಲವು ವಿಷಯಗಳು ಗೊತ್ತಿದೆ, ನಾನು ಮಾತಾಡಬಲ್ಲೆ ಅನ್ನುವ ನನ್ನ ಆತ್ಮವಿಶ್ವಾಸವನ್ನು ಪ್ರಶ್ನೆ ಮಾಡುವ ಜನರಿದ್ದಾರೆ. ಏನೂ ಓದದೇ ಇರುವ, ಏನೂ ತಿಳುವಳಿಕೆ ಇಲ್ಲದಿರುವ, ಏನೂ ಸಂಸ್ಕಾರ ಇಲ್ಲದೆ ಇರುವಂಥ ಜನರು ಇವತ್ತು ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿರಬೇಕು, ಯಾವುದು ಸತ್ಯ, ಯಾವುದು ಚರಿತ್ರೆ, ಟಿಪ್ಪು ಸುಲ್ತಾನ್ ಅಂದ್ರೆ ಯಾರು, ಅವ್ನು ಮಾಡಿದ್ದೇನು, ಅದ್ರ ಬಗ್ಗೆ ಎಲ್ಲ ಪಾಠ ಮಾಡ್ತಿರೋರು ಯಾರು, ಚರಿತ್ರೆ ಗೊತ್ತಿದ್ದವರಲ್ಲ, ಓದಿದವರಲ್ಲ, ತಿಳುವಳಿಕೆ ಇರೋರಲ್ಲ, ಒಂದು ಸಂಭಾವಿತತನ ಇರೋ ಮನುಷ್ಯರು ಕೂಡ ಅಲ್ಲ ಅವರು. ಆದ್ದರಿಂದ ಮತ್ತು ನಿಮಗೆ ಗೊತ್ತಿರುವ ಹಾಗೆ ರವೀಂದ್ರನಾಥ್ ಟ್ಯಾಗೋರ್ ಶಾಂತಿನಿಕೇತನ ಅಂತ ಹೊಸ ರೀತಿಯ ಶಿಕ್ಷಣವನ್ನು ಶುರು ಮಾಡಿದರು. ಎಲ್ಲ ಇತ್ತು, ಆಧುನಿಕ ಶಿಕ್ಷಣವೂ ಇತ್ತು. ಅದರ ಜೊತೆಗೆ ಉತ್ತರ ಭಾರತದ ಹಲವು ಭಾಗಗಳಲ್ಲಿದ್ದಂಥ ಟ್ರೈಬಲ್ ಬುಡಕಟ್ಟು ಜನರ ಸಂಗೀತ, ಚಿತ್ರ, ಕಲೆ ಅದನ್ನೂ ಒಳಗೊಳ್ಳುವ ರೀತಿಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿದರು. ಶಾಂತಿನಿಕೇತನ ಅಂತ, ಈಗ ವಿಶ್ವಭಾರತಿ ಯೂನಿವರ್ಸಿಟಿ ಅಂತಾಗಿದೆ. ಭಾಳ ದೂರ ಯಾಕೆ ಹೋಗ್ತೀರಿ? ನಮ್ಮ ಪುತ್ತೂರಿನಲ್ಲಿ ಶಿವರಾಮ್ ಕಾರಂತರು ಇದೆಲ್ಲರಿಂದ ಪ್ರಭಾವಿತರಾಗಿ, ಮುಖ್ಯವಾಗಿ ಟ್ಯಾಗೋರಿಂದ ಪ್ರಭಾವಿತರಾಗಿ ಬಾಲವನ ಶುರು ಮಾಡಿದರು ಅವರು. ಆಮೇಲೆ ಶಿವರಾಮ್ ಕಾರಂತರೆ ನಿಮ್ಗೆ ಗೊತ್ತಿರುವ ಹಾಗೆ 4 ವಾಲ್ಯೂಮ್ ವಿಜ್ಞಾನ ಪ್ರಪಂಚ ಅಂತ 1940ನೇ ಇಸ್ವಿಯ ಹೊಸ್ತರಲ್ಲಿ 4 ವಾಲ್ಯೂಮ್ ವಿಜ್ಞಾನ ಪ್ರಪಂಚ ಅಂತ. ಇವತ್ತಿನ ಥರದ ಸಂಪರ್ಕ ವ್ಯವಸ್ಥೆಗಳಿರಲಿಲ್ಲ ಆ ಕಾಲದಲ್ಲಿ. ಇವರು ಯಾರ್ಯಾರಿಗೆಲ್ಲ ಪತ್ರ ಬರೆದು ಚಿತ್ರಗಳನ್ನೆಲ್ಲ ಫೋಟೋಗಳನ್ನೆಲ್ಲ ತರಿಸ್ಕೊಂಡು ಸಚಿತ್ರವಾಗಿ ಫೋಟೋ ಸಮೇತವಾಗಿ 4 ದೊಡ್ಡ ವಾಲ್ಯೂಮ್ನಲ್ಲಿ ವಿಜ್ಞಾನ ಪ್ರಪಂಚ ಅಂತ ಮನೆಗೆ ಹೋಗಿದ್ದೆ. ಅವರು ಆವಾಗ ಪಕ್ಷಿ ಪ್ರಪಂಚ ಅಂತ ಒಂದು ಪುಸ್ತಕ ರೆಡಿ ಮಾಡ್ತಾಯಿದ್ರು. ರೀಡರ್ಸ್ ಡೈಜೆಸ್ಟ್ನ ಒಂದು ವಿಶೇಷವಾದ 12 ವಾಲ್ಯೂಮ್ ಪುಸ್ತಕಗಳು ಸುತ್ತ ಹರಡ್ಕೊಂಡು, ಇಂಥ ದೊಡ್ಡ ಮನುಷ್ಯ ಅವ್ರು ಹೇಳೋದು, ನಾನು ವಿಜ್ಞಾನಿ ಅಲ್ಲ, ಬೇಕು, ಅದಕ್ಕೆ ನಾನು ಇದನ್ನು ಕನ್ನಡದಲ್ಲಿ ಬರಿತಾ ಇದ್ದೀನಿ ಅಂತ. ಕನ್ನಡದ ಬಗ್ಗೆ ಪ್ರೀತಿ,
ಬರೀ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ, ನಮಗೆ ನಾವು ಏನನ್ನು ತಿಳಿಬೇಕು, ನಮ್ಮ ಸುತ್ತಮುತ್ತ ಏನು ಭಾಷೆ ಇದೆ, ವಸ್ತುಗಳಿದ್ದಾವೆ, ಅದ್ರ ಮೂಲಕ ತಿಳಿಬೇಕು ಅನ್ನುವ ಮತ್ತು ಅದಕ್ಕಾಗಿ ಶ್ರಮ ವಹಿಸುವಂಥ ಕೆಲಸನೂ ಅವ್ರು ಮಾಡಿದರು. ಮೌಲಾನ ಬಗ್ಗೆ ಇವತ್ತಿಗಂತೂ ಭಾಳ ಮುಖ್ಯವಾಗಿರೋದು. ಅವರನ್ನು ಮರೆತು ಬಿಟ್ಟಿದ್ದಾರೆ ಅಂತ ನಾನು ಹೇಳಿದೆ. ಭಾರತ ರತ್ನ ಅವರು 1992ನೇ ಇಸ್ವಿನಲ್ಲಿ ಅವರಿಗೆ ಭಾರತ ರತ್ನ ಕೂಡ ಬಂತು. ಮಹಾತ್ಮ ಗಾಂಧಿಯ ಹಾಗೆ ಅವರ ಜಿನ್ನಾನ್ ಜೊತೆ ಜಗಳ ಮಾಡಿದರು. ಸಾವರ್ಕರ್ನಿಂದ ಪ್ರಭಾವಿತರಾಗಿ ಈ ದೇಶ ಒಂದು ದೇಶ ಅಲ್ಲ, ಎರಡು ಅಂತ ಮೊದಲು ಹೇಳಿದ ಜಿನ್ನಾ ಅಲ್ಲ, ಸಾವರ್ಕರ್ 37ನೇ ಇಸ್ವಿಯಲ್ಲಿ. 39-40ನೇ ಇಸ್ವಿಯಲ್ಲಿ ಜಿನ್ನಾ ಹೇಳಲಿಕ್ಕೆ ಶುರು ಮಾಡಿದ್ರು. ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಈ ದೇಶದಲ್ಲಿ ಇರಬೇಕು ಅಂತ ಇಷ್ಟಪಟ್ಟರೆ ಅವರ ಪುಣ್ಯ ಭೂಮಿ ಇಲ್ಲಿಲ್ಲ, ಹೊರಗಡೆ ಇದೆ, ಅದರಿಂದ ಇಲ್ಲಿಗೆ ಸೇರಿದವರಲ್ಲ. ಅವರು ಇರಬೇಕು ಅಂತ ಇಷ್ಟಪಟ್ಟರೆ 3ನೇ ದರ್ಜೆಯ ನಾಗರಿಕರಾಗಿ, ನಾನು ಕೋಟ್ ಮಾಡ್ತಾ ಇದ್ದೀನಿ ಸಾವರ್ಕರ್ನ, 3ನೇ ದರ್ಜೆಯ ನಾಗರಿಕರಾಗಿ ಯಾವ ಹಕ್ಕುಗಳನ್ನು ಕೇಳದೆ ಇರೋದಾದ್ರೆ ಇರ್ಬೋದು. ನಮ್ಮ ಕೃತ ಸಾವರ್ಕರ್ ಹೇಳ್ತಾರೆ. ಇವತ್ತು ಅದನ್ನು ಜಾರಿ ತರಲಿಕ್ಕೆ ಹೊರಟಿದ್ದಾರೆ ಮತ್ತು ಅವನನ್ನು ವೀರ ಅಂತ ಇವತ್ತು ಕರೀತಾ ಇದ್ದಾರೆ. ನಾನು ಸಾವರ್ಕರ್ ಬಗ್ಗೆ ಹಗುರವಾಗಿ ಮಾತಾಡೋದಿಲ್ಲ, ಭಾಳ ದೊಡ್ಡ ಮನುಷ್ಯ ಅವನು, ಆದರೆ ಭಾಳ ಕುತ್ಸಿತವಾದ ಮನಸ್ಸು ಕೂಡ ಹೌದು. ನಮಗೆ ಸತ್ಯ ಯಾವತ್ತೂ ಬಿಳಿ ಕಪ್ಪಿನ ಹಾಗಿರೋದಿಲ್ಲ, ಅದಕ್ಕೆ ಸುಮಾರು ಬಣ್ಣಗಳಿರ್ತವೆ. ಅದನ್ನು ನೋಡುವಷ್ಟು ವ್ಯವಧಾನ ನಮಗಿರ್ಬೇಕಾಗತ್ತೆ. ಬರೀ ಹೀರೋಗಳು ವಿಲನ್ಗಳಾಗಿ ಜನರು ಯಾರೂ ಇರೋದಿಲ್ಲ, ಮಧ್ಯದ ಬಣ್ಣಗಳು ಬೇಕಾದಷ್ಟು ಇರ್ತವೆ. ಈ ದೇಶದಲ್ಲಿ 3 ಸಾರಿ, ಕೊನೆ ಪಕ್ಷ 3 ಸಾರಿ, ಒಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ, ಇನ್ನೊಂದು 1990ರ ಸುತ್ತಮುತ್ತ ಶಾಬಾನು ಕೇಸ್ ನಡೆದಾಗ ಮತ್ತು ರಾಮ ಜನ್ಮಭೂಮಿ ರಥಯಾತ್ರೆ ನಡೆದಾಗ, ಮತ್ತು ಈಗ ಅಧಿಕಾರದಲ್ಲಿರುವ ಸರ್ಕಾರ ಗುಜರಾತ್ನಲ್ಲಿ ಗೋಧ್ರಾದಲ್ಲಿ ಶುರು ಮಾಡಿದ ಪ್ರಯೋಗ. ಈ 3 ಸಂದರ್ಭಗಳಲ್ಲಿ ಮತ್ತೆ ಮತ್ತೆ ನೀವು ಬೇಕು ಅಂತೇಳಿ ಬೇಡ ಅಂತೇಳಿ ಮತ್ತೆ ಮತ್ತೆ ನಮ್ಮ ಎದುರು ಇರುವ ಒಂದು ಭಾಳ ದೊಡ್ಡ ಬಗೆಹರಿಯಲಾರದ ಪ್ರಶ್ನೆ ಅಂದರೆ ಈ ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಿಗೆ ಇರೋದು ಹೇಗೆ ಅನ್ನೋ ಪ್ರಶ್ನೆ. ನಾವು ಮುಖ ತಿರುಗಿಸ್ಕೊಂಡು ಕೂಡಲೇ, ಉಷ್ಟ್ರ ಪಕ್ಷಿ ಹಾಗೆ ಮುಖ ತಿರುಗಿಸ್ಕೊಂಡು ಕೂಡಲೇ ಸಮಸ್ಯೆಗಳು ನಾಪತ್ತೆ ಆಗೋದಿಲ್ಲ. ಅದು ಸಮಸ್ಯೆ. ಹಿಂಸಾಚಾರ ನಡೀತಿದ್ದಾಗ ಬರಿಗಾಲಲ್ಲಿ ನವಖಲಿಯಲ್ಲಿ, ಇವತ್ತು ಬಾಂಗ್ಲಾದೇಶದಲ್ಲಿದೆ ಅದು, ಓಡಾಡಿದರು. ಮತ್ತು ಗಾಂಧಿ ಎಂಥ ದೊಡ್ಡ ಮನುಷ್ಯ, ಅದಕ್ಕೆ ಅವರು ಹೋದರೆ ಅಲ್ಲಿ ಹಿಂಸಾಚಾರ ಮಾಡ್ತಿದ್ದವರು ಗಾಂಧಿಯ ಬಗ್ಗೆ ಅವರಿಗೆ ಎಷ್ಟು ದ್ವೇಷ ಇತ್ತು ಅಂದರೆ, ನೀವು ಇಲ್ಲಿ ಹಿಂದೂಗಳಿಗೇನೋ ಪೆಟ್ಟಾಯ್ತು ಅಂತ ಬಂದ್ಬಿಟ್ರಿ, ಅಲ್ಲಿ ಮುಸಲ್ಮಾನರನ್ನು ಕಲ್ಕತ್ತದಲ್ಲಿ ಹಾಕಿ ಹೊಡಿತಾ ಇದ್ದಾರೆ, ಕೊಲ್ತಾ ಇದ್ದಾರೆ, ನಿಮಗೆ ಅದೇನು ಅನಿಸ್ಲಿಲ್ವಾ ಅಂತಂದು ಗಾಂಧಿ ಹೋಗ್ತಿರೋ ದಾರಿಗೆ ಮನುಷ್ಯರ ಮಲ, ಎಕ್ಸ್ಕ್ರೀಟ ಮತ್ತು ಗಾಜಿನ ಚೂರುಗಳನ್ನು ಎಸಿತಾರೆ. ಇದು ನಾನು ಕತೆ ಹೇಳ್ತಿರೋದಲ್ಲ, ಇರೋ ವಿಷಯ. ದಟ್ ವಾಸ್ ಹೌ ಹಿ ವಾಸ್. ನವಕಲಿಯಲ್ಲಿ ಹಿಂದೂಗಳನ್ನು ಸಮಾಧಾನ ಮಾಡಲಿಕ್ಕೆ ಗಾಂಧಿ ಹೋಗಿದ್ದರು. 46ನೇ ಇಸ್ವಿ ಇದು ಮಾಡ್ತಾರೆ. ಗಾಂಧಿ ಏನು ಮಾಡ್ತಾರೆ? ಗಾಂಧಿ ಕಲ್ತದ್ದು ಯೇಸು ಕ್ರಿಸ್ತನಂತವರಿಂದ. ಅವರು ಚಪ್ಪಲಿ ಕಳಚಿ ನಡ್ಕೊಂಡು ಹೋಗ್ತಾರೆ. ಯಾವುದ್ರ ಮೇಲೆ? ಆನ್ ದಿಸ್ ಎಕ್ಸ್ಕ್ರೀಟಾ ಆ್ಯಂಡ್ ಆನ್ ದಿಸ್ ಪೀಸಸ್ ಆಫ್ ಗ್ಲಾಸ್. ಕಡೆಗೂ ಗೆಲ್ಲೋದು, ಇದು ಗಾಂಧಿ ಮಾತು, ನಂದಲ್ಲ. ಕಡೆಗೂ ಗೆಲ್ಲೋದು ಪ್ರೀತಿ ವಿಶ್ವಾಸಗಳೇ. ವಿಜೃಂಭಣೆ ಹಿಂಸೆಗಿರ್ಬೋದು, ನೋಡ್ಲಿಕ್ಕೆ ಭಾಳ ಚಂದ ಕಾಣಿಸ್ಬೋದು, ಭಾಳ ಫೋಟೋಜೆನಿಕ್ ಆಗಿರ್ಬೋದು, ರಕ್ತ, ಸುರಿದ ರಕ್ತ ಭಾಳ ಫೋಟೋಜೆನಿಕ್ ಆಗಿರ್ಬೋದು, ಆದರೆ ಜೀವವನ್ನು ಉಳಿಸೋದು ಪ್ರೀತಿ ವಿಶ್ವಾಸವೇ. ಹಾಗೆ ಆ ಜನರನ್ನು ಗೆಲ್ತಾರೆ. ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 47ನೇ ಇಸ್ವಿಯಲ್ಲಿ ಎಲ್ಲ ಇಲ್ಲಿ ಡೆಹಲಿಯಲ್ಲಿ ಅವರೇ
ನಾಮನಿರ್ದೇಶನ ಮಾಡಿದಂಥ ಜವಾಹರ್ಲಾಲ್ ನೆಹರು ಕೂಡ ಸೇರಿದ ಹಾಗೆ ಎಲ್ಲರೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಸಂಭ್ರಮ ಪಡ್ತಾ ಇದ್ದರೆ, ಇದು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾಗಿರುವಂಥ ಕಾಲ ಅಂತ ಗಾಂಧಿ ಕಲ್ಕತ್ತಾದಲ್ಲಿ ಉಪವಾಸ ಕೂತಿದ್ರು. ಯಾಕಂದರೆ ಕಲ್ಕತ್ತಾದಲ್ಲಿ ಮತ್ತು ಅಲ್ಲಿ ಕಲ್ಕತ್ತಾದಲ್ಲಿ ಮತ್ತು ಇಲ್ಲಿ ಪಂಜಾಬ್ನಲ್ಲಿ ಮುಸಲ್ಮಾನರ ಮೇಲೆ ಹಿಂಸಾಚಾರ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು, ನಾನು ತುಂಬ ಹೇಳ್ತಾ ಇದ್ದೀನಿ, ಬೇಗ ಮುಗಿಸ್ತೀನಿ. ಮೌಲಾನಾ ಅವರಿಗೆ ಗಾಂಧಿ ಎಷ್ಟು ಪ್ರಿಯರಾಗಿದ್ದರು, ಅವರಿಬ್ಬರು ಹೇಗೆ ಒಂದೇ ರೀತಿ ಯೋಚನೆ ಮಾಡುವವರಾಗಿದ್ದರು ಅಂದರೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ನೆಹರು ಕೂಡ ಬಹಳ ದೊಡ್ಡ ಮನುಷ್ಯ. ನೆಹರುದೊಂದು ಒಂದು ತೀರ್ಮಾನ ಇತ್ತು. ಏನು ಅಂದರೆ, ದೆಹಲಿಯಿಂದ, ನಿಮ್ಗೆ ಗೊತ್ತಿದೆ ಗಾಂಧಿ ಬ್ರಿಟಿಷರ ವಿರುದ್ಧ ಉಪವಾಸ ಮಾಡಿದರು, ಸತ್ಯಾಗ್ರಹ ಮಾಡಿದರು, ಅದು ಮಾಡಿದರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಗಾಂಧಿ ತಾನೇ ಸ್ಥಾಪಿಸಿದ ನೆಹರು ಸರ್ಕಾರದ ವಿರುದ್ಧ ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಕೆಲವೇ ತಿಂಗಳುಗಳು ಮಾತ್ರ ಗಾಂಧಿ ಈ ದೇಶದಲ್ಲಿ ಬದುಕಿ ಉಳಿದಿದ್ದು. ಅಷ್ಟು ಸಮಯದಲ್ಲಿ ತಾನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿರುವಂಥ ತನ್ನ ಪಟ್ಟ ಶಿಷ್ಯ ನೆಹರು ವಿರುದ್ಧನೇ ಒಂದು ಉಪವಾಸ ಸತ್ಯಾಗ್ರಹವನ್ನು ಅವ್ರು ಮಾಡಿದರು. ಅವರ ಬೇಡಿಕೆ ಏನಾಗಿತ್ತು? ಪಾಕಿಸ್ತಾನಕ್ಕೆ ನಾವು ಕೊಡ್ತೇವೆ ಅಂತ ಮಾತು ಕೊಟ್ಟಿರುವ ಹಣವನ್ನು ಕೊಡಬೇಕು, ಚೌಕಾಸಿ ಮಾಡಲಿಕ್ಕಿಲ್ಲ. ಮಾತು ಕೊಟ್ಟಾಗಿದೆ, ಕೊಟ್ಟು ಮಾತು ಉಳಿಸ್ಕೋಬೇಕು. ಮತ್ತು ದೆಹಲಿಯಲ್ಲಿ ಇರೋ ಮುಸಲ್ಮಾನರನ್ನು ಹೇಗೆ ಅಟ್ಟಾಡಿಸ್ಕೊಂಡು ಕೊಲ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲಿ ಬಡ್ಲಿ ಕೊಲ್ಲಿ ಅಂತ ನೀವು ಸುಮ್ಮನೆ ಇರೋದಲ್ಲ. ಅವ್ರೇನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಬೇರೆಯವರು ನೋಡಿ ನಾವು ಕಲಿಯೋದಲ್ಲ. ನಮ್ಮ ಜವಾಬ್ದಾರಿ ಏನು? ದೆಹಲಿಯಲ್ಲಿ ಏನು ಹಿಂಸಾಚಾರ ನಡೀತಾ ಇದೆ, ಇದನ್ನು ತಡಿಬೇಕು ನಾವು. ಮತ್ತು ದೆಹಲಿಯಲ್ಲಿರುವಂಥ, ದೆಹಲಿಯನ್ನು ಬಿಟ್ಟು ಓಡಿ ಹೋಗಿರುವಂಥ ಮುಸಲ್ಮಾನರ ಮನೆಗಳನ್ನು, ಆಸ್ತಿಯನ್ನು ಸಂರಕ್ಷಣೆ ಮಾಡೋದು ನಮ್ಮ ಈ ಸರ್ಕಾರದ ಜವಾಬ್ದಾರಿ. ಅದು ಪಾಕಿಸ್ತಾನದವ್ರು ಏನೋ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಕತೆ ಹೇಳೋದಲ್ಲ ಅಂತ ಗಾಂಧಿ ಉಪವಾಸ ಸತ್ಯಾಗ್ರಹ ಕೂತರು. ಅದರಲ್ಲಿ ಮೌಲಾನಾ ಗಾಂಧಿ ಜೊತೆಗಿದ್ದವರು, ನೆಹರು ಜೊತೆಗಿದ್ದವರು. ವಲ್ಲಭಭಾಯಿ ಪಟೇಲರು ಅವರಿಗೆ ಅದನ್ನು ಹೇಳಲಿಕ್ಕೆ ಹೊರಟದ್ದು ಬೇರೆ ಕತೆ ಬೇಡ. ಅವರು ಗೃಹ ಸಚಿವರಾಗಿದ್ದರು, ಉಪ ಪ್ರಧಾನಿಯಾಗಿದ್ದರು. ಅವರು ಇಲ್ಲಿ ಮುಸಲ್ಮಾನರಿಗೆ ಹೊಡೆದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ ಏನು ಮಾಡ್ತಿದ್ದಾರೆ ನೋಡಿ ಅಂತ ಇವತ್ತು ಮಾತಾಡ್ತಾರಲ್ಲ, ಆ ಥರದ ಭಾಷೆಯಲ್ಲಿ ಸರ್ದಾರ್ ಪಟೇಲರು ಮಾತಾಡಿದರೆ, ಮೌಲಾನಾ ಅವರು ಇಲ್ಲ, ಅವ್ರೇನು ಮಾಡ್ತಾರೆ ಅನ್ನೋದು ವಿಷಯ ಅಲ್ಲ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಂತ. ಅಂದರೆ ನಾನು ಹೇಳ್ತಾ ಇರೋದು ಇಷ್ಟೇ, ಇಲ್ಲಿಗೆ ನಾನು ಮಾತು ಮುಗಿಸ್ತೇನೆ. ನಮಗೆ ತಿಳುವಳಿಕೆ ಇರುವವರಿಗೆ, ಓದು ಬರಹ ಗೊತ್ತಿರುವವರಿಗೆ ಇವತ್ತು ಅತ್ಯಂತ ಅಗತ್ಯವಾಗಿರುವಂಥದ್ದು ಹೆಚ್ಚಿನ ವ್ಯವಧಾನ. ನಮ್ಮ ಮೀಡಿಯಾ ಇವತ್ತು ನಮ್ಮನ್ನು ಎಷ್ಟು ವ್ಯವಧಾನ ರಹಿತರನ್ನಾಗಿ ಮಾಡಿದೆ, ಓದು ಬರಹದಿಂದ ವಿಮುಖರನ್ನಾಗಿ ಮಾಡಿದೆ. ಎಲ್ಲರಿಗೂ ಅವರವರ ಅಭಿಪ್ರಾಯಗಳನ್ನ ಹೇಳೋದ್ರಲ್ಲೇ ಓದುವಷ್ಟು, ತಿಳ್ಕೊಳ್ಳುವಷ್ಟು ವ್ಯವಧಾನ ಇಲ್ಲ. ಅದನ್ನು ಕಲಿಬೇಕಾಗಿದೆ ಒಂದು. ಎರಡನೇದ್ದು, ನಾವು ಇನ್ನು ಮಾಡ್ಬೋದಾದ ಭಾಳ ಕಡಿಮೆ. ಇನ್ನು ಮುಂದೆ ಬರೋ ಜನರಿದ್ದಾರಲ್ಲ, ಅವ್ರು ಮಾಡುವಂಥದ್ದು ಹೆಚ್ಚಿದೆ. ಮತ್ತು ಅವರು ಏನು ಅನಾಹುತಗಳನ್ನು ಮಾಡ್ಬೋದು ಅನ್ನೋದರ ದೃಷ್ಟಾಂತಗಳು ಬೇಕಾದಷ್ಟು ನಮ್ಮ ಎದುರು ಇವತ್ತು ಅನಾವರಣಗೊಳ್ತಾ ಇದ್ದಾವೆ. ಅದನ್ನು ತಡಿಲಿಕ್ಕೆ ಬೇಕಾಗಿರುವಂಥ ಕೆಲಸವನ್ನಾದರೂ ನಾವು ಮಾಡಬೇಕು. ನಮ್ಮ ಯುವ ಜನರನ್ನು, ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡುವ, ಸರಿಯಾದ ಮಾರ್ಗದರ್ಶನವನ್ನು ಕೊಡುವ, ಸರಿಯಾದ ಸೋರ್ಸ್ಗಳಿಗೆ ಅವ್ರನ್ನ ಕರ್ಕೊಂಡು ಹೋಗುವ, ಸತ್ಯವನ್ನು ಹೇಳುವ, ಪ್ರೀತಿ ವಿಶ್ವಾಸವನ್ನು ಕಲಿಸುವ
ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ ನಾನು ಏನೇನೋ ವಿಷಯಗಳನ್ನೆಲ್ಲ ಮಾತಾಡಿದೆ, ಅದಕ್ಕೆ ಒಂದಕ್ಕೊಂದು ಸಂಬಂಧ ಇದೆಯಲ್ಲೋ ಗೊತ್ತಿಲ್ಲ, ಮತ್ತು ಅದು ಚರ್ಚಾಸ್ಪದವಾದ ವಿಷಯಗಳು ತುಂಬ ಇದ್ದಿರ್ಬೋದು. ಇದು ಚರ್ಚೆ ಮಾಡಲಿಕ್ಕೆ ಬಹುಶಃ ಇದು ವೇದಿಕೆ ಅಲ್ಲ, ಆದ್ದರಿಂದ ನಾನು ಚರ್ಚೆಗಂತೂ ರೆಡಿ ಇದ್ದೀನಿ. ಆದರೆ ಇದು ಅಂಥ ವೇದಿಕೆ ಅಲ್ಲದೆ ಇರೋದ್ರಿಂದ ಬೇರೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ರೆ ಖಂಡಿತವಾಗಿ ಮಾಡೋಣ. ಆದರೆ ಇದು ನಾವೆಲ್ಲರೂ ಯೋಚನೆ ಮಾಡಬೇಕು. ಇದಕ್ಕೇನು ನನ್ನ ಹತ್ರ ಉತ್ತರ ಇದೆ, ನಿಮ್ಮ ಹತ್ರ ಉತ್ತರ ಇದೆ ಅಂತಲ್ಲ. ಇದು ಯೋಚನೆ ಮಾಡಬೇಕಾಗಿರುವಂಥ ಕಾಲ ಮತ್ತು ಪ್ರಶ್ನೆಗಳು ಅಂತ ಹೇಳ್ತಾ ಪುನಃ ನಮ್ಮ ಸಂವಿಧಾನಕ್ಕೆ, ಅದು ನಮಗೆ ಸಂವಿಧಾನವೇ ನಮಗೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಕೊಟ್ಟಿರುವ ಅಂಬೇಡ್ಕರ್ ಅವರಿಗೆ ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಿರುವಂಥ ಮೌಲಾನಾ ಅವರಿಗೆ ನನ್ನ ಗೌರವವನ್ನು ಸಲ್ಲಿಸ್ತಾ, ಇಲ್ಲಿರೋ ಎಲ್ಲ ಅಧ್ಯಾಪಕರು ಎಲ್ರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇತಿಹಾಸದ ಗಟ್ಟಿ ವ್ಯಕ್ತಿತ್ವಗಳ ಚರಿತ್ರೆಯನ್ನು ಸ್ಮರಿಸುತ್ತಾ ಆಧುನಿಕ ತಲೆಮಾರಿಗೆ ಇತಿಹಾಸದ ಓದಿನ ಅಗತ್ಯವನ್ನು ಒತ್ತಿ ಹೇಳುತ್ತಾ ಶಿಕ್ಷಣಕ್ಕೆ ಮೌಲಾನಾರವರ ಅತ್ಯಮೂಲ್ಯ ಕೊಡುಗೆಗಳನ್ನು ಉಲ್ಲೇಖಿಸುತ್ತಾ ವಿಶೇಷ ಉಪನ್ಯಾಸವನ್ನು ನೀಡಿದ ಖ್ಯಾತ ವಿಮರ್ಶಕರು, ಪರಿಸರವಾದಿಗಳು, ಸಾಮಾಜಿಕ ಹೋರಾಟಗಾರರು ಆಗಿರುವ ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಪಟ್ಟಾಭಿರಾಮ ಸೋಮಯಾಜಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಾಮಾನ್ಯ ಕ್ಷೇತ್ರ ಶಿಕ್ಷಣ ಇಬ್ರಾಹಿಂ ಸರ್ ಅವರು ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿಯಾದಂತಹ ಜನಾಬ್ ಅಬ್ದುಲ್ ರಮೀದ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ರಮ್ಲತ್ ಮೇಡಮ್ ಅವರು ಗುಲಾಬಿ ಹೂವನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮೀಫಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮೂಸಬ್ಬ ಪಿ ಬ್ಯಾರಿಯವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡುವಂತೆ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಸಮಾರಂಭದ ಅಧ್ಯಕ್ಷರಾದ ದರ್ಗಾ ಪ್ರೆಸಿಡೆಂಟ್ರವರೇ, ಸೋಮಯಾಜಿಯವರೇ, BOರವರೇ ಹಾಗೂ ಈ ವಿದ್ಯಾಸಂಸ್ಥೆಯ ಪದಾಧಿಕಾರಿಗಳೇ ಮತ್ತು ನೇರಿದ್ದಿರುವಂಥ ಶಿಕ್ಷಕರೇ, ನನ್ನ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಸೋಮಯಾಜಿಯವರ ಮಾತು ಕೇಳುವಾಗ ನನಗೆ ನನ್ನ ವಿದ್ಯಾರ್ಥಿ ಜೀವನದ ನೆನಪಾಯಿತು. ಅದರಲ್ಲೂ ಮುಖ್ಯವಾಗಿ ಈ ಶಿಕ್ಷಕರ ಇಂದಿನ ಈ ಸಮಾವೇಶದಲ್ಲಿ ಅವರ ಚರಿತ್ರೆಯ ಹಿನ್ನೆಲೆಯನ್ನು ಎಳೆಯಾಗಿ ಬಿಡಿಸಿ ಯಾವ ರೀತಿ ಈ ಹಿಂದಿನ ಸ್ವಾತಂತ್ರ್ಯ ಸಂಗ್ರಾಮ, ಆವಾಗಿನ ಪರಿಸ್ಥಿತಿ, ಸಂವಿಧಾನ, ಅದರ ರಚನೆ, ಉದ್ದೇಶ ಮತ್ತು ಆಗಿನ ಮತ್ತು ಈಗಿನ ಪರಿಸ್ಥಿತಿಯ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಇದು ಈ ಅವರ ಮಾತುಗಳು ಈ ಸಭೆಗೆ ಅತ್ಯಂತ ಪ್ರಸಕ್ತವಾಗಿದೆ. ಯಾಕಂತ ಹೇಳಿದರೆ ಚರಿತ್ರೆಯನ್ನೇ ತಿರುಚುವಂಥ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಚರಿತ್ರೆಯ ಆಳ ಹಾಗೂ ಅರಿವನ್ನು ಮೂಡಿಸುವಲ್ಲಿ ಅವರ ಜ್ಞಾನ ಭಂಡಾರವು ಬಹಳಷ್ಟು ಉಪಕಾರ ಆದೀತು ಅಂತ ಹೇಳಿ ನನ್ನ ಅನಿಸಿಕೆ. ಅದಕ್ಕಾಗಿ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಶ್ರೀಯುತರನ್ನು ಅಭಿನಂದಿಸ್ತಾ ಇದ್ದೇನೆ. ಇಂತಹ ಒಂದು ವಿವರ ಯಾವುದೇ ಸಭೆ ಮಾಡಿದರೂ ಸಹ ಅವರು ಏನೋ ಬರ್ತಾರೆ, ಎರಡು ಮಾತಾಡ್ತಾರೆ, ಹೋಗ್ತಾರೆ. ಆದರೆ ಈ ಚರಿತ್ರೆಯ ವಿಚಾರವನ್ನು ಮನದಟ್ಟು ಮಾಡುವಾಗ ಹೇಳುವ ಆ ವ್ಯಕ್ತಿತ್ವ, ಆ ಜ್ಞಾನದ ಜನರ ಕೊರತೆ ಇಂದು ನಮಗೆ ಕಂಡು ಬರುತ್ತದೆ. ಹಿರಿಯರು, ಅದರಲ್ಲೂ ಒಂದು ಪ್ರಾಧ್ಯಾಪಕರು ಆಳವಾಗಿ ಚರಿತ್ರೆಯನ್ನು ಅಭ್ಯಸಿಸಿದ್ದಾರೆ. ಅವರು ಹೇಳಿದ ಮಾತುಗಳನ್ನು ನಾವು ನಮ್ಮ ಟೀಚರ್ಸ್ನವರು ತಮ್ಮ ತರಗತಿಗಳಲ್ಲಿ ಚಾರಿತ್ರ್ಯ ಪಾಠ ಬರುವಾಗ ವಿದ್ಯಾರ್ಥಿಗಳು ಅದನ್ನು ವಿವರಿಸಿ ಹೇಳಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎರಡನೇದಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ, ತುಂಬ ಜನ ವೇದಿಕೆಯಲ್ಲಿದ್ದಾರೆ, ಸಮಯದ ಕೊರತೆಯೂ ಇದೆ. ಮೀಫ್ ಅಂದರೆ ಏನಂತ ಹೇಳಿ ಒಂದು 2 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳು 135 ಇವೆ. ಹಿಂದೆ 25 ವರ್ಷಗಳ ಹಿಂದೆ ಅಲ್ಲಲ್ಲಿ ಮಸೀದಿ ಆಡಳಿತವು ಧಾರ್ಮಿಕ ಶಿಕ್ಷಣ ಕೊಡುವುದರ ಜೊತೆಗೆ ಲೌಕಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅಲ್ಲಲ್ಲಿ ಇಂತಹ ವಿದ್ಯಾಸಂಸ್ಥೆಗಳು ಹುಟ್ಟಿಕೊಂಡಿದ್ದವು. ಅದಕ್ಕೆ ಮುಖ್ಯ ಕಾರಣ ಅಂದಿನ ಶಿಕ್ಷಣ ಸಚಿವರಾಗಿದ್ದಂಥ BA ಮೊಯ್ದೀನ್ ಸಾಹೇಬ್ರವರ ಪ್ರಯತ್ನವಾಗಿತ್ತು.
ಅದರಿಂದಾಗಿ ಈ ನಮ್ಮ ಅಲ್ಪಸಂಖ್ಯಾತ ಸಮುದಾಯವು ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದರೂ ಕೂಡ ಮುಂದೆ ಬರಲು ಅವಕಾಶವಾಗಿ ಇಂದು ಇತರ ಸಮಾಜದವರ ಜೊತೆ ಶೈಕ್ಷಣಿಕನಲ್ಲಿ ಪೈಪೋಟಿ ನೀಡುತ್ತಾ ಇದೆ. ವಿಶೇಷವಾಗಿ ಈ ಮುಸ್ಲಿಂ ಸಮುದಾಯದ ಹೆಣ್ಮಕ್ಕಳು, ಅದರಲ್ಲೂ ಕಡು ಬಡವರು ಇಂದು ಉನ್ನತ ಶಿಕ್ಷಣದಲ್ಲಿ ಮೊನ್ನೆ ನಾವು ಮೀಫ್ ವತಿಯಿಂದ 2 ಜಿಲ್ಲೆಗಳ ಟಾಪರ್ಸಿಗೆ PUC ಮತ್ತು SSLCಯಲ್ಲಿ ಸನ್ಮಾನಿಸಿದ್ದೆವು. ಅದರಲ್ಲಿ 12 ವಿದ್ಯಾರ್ಥಿಗಳು ಟಾಪ್ ಲೆವೆಲಲ್ಲಿ ಬಂದಿದ್ದರು. ಸ್ಟೇಟ್ ಲೆವೆಲ್ ಇತ್ತು, ಡಿಸ್ಟಿಕ್ ಲೆವೆಲಲ್ಲಿ ಇತ್ತು. ನಿಮ್ಮ ಅವಗಾಹನೆಗೆ ಹೇಳ್ತಾ ಇದ್ದೇನೆ, 12ರಲ್ಲಿ 11 ಜನ ವಿದ್ಯಾರ್ಥಿನಿಯರು. ಅದರಲ್ಲಿ ಮುಸ್ಲಿಂ ಇದ್ದರು, ಮುಸ್ಲಿಮೇತರರು ಇದ್ದರು. ಆದರೆ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳನ್ನು ಮಾತ್ರ ನಾವು ಅದಕ್ಕೆ ಆಯ್ಕೆ ಮಾಡಿಕೊಂಡಿದ್ದೇವೆ. 12ರಲ್ಲಿ 11 ಜನ ವಿದ್ಯಾರ್ಥಿನಿಯರು. ಅದರಲ್ಲೂ ಮುಖ್ಯವಾಗಿ SSLCಯಲ್ಲಿ ಫಸ್ಟ್ ಪ್ರೈಸ್ 99.40, ಸೆಕೆಂಡ್ ಪ್ರೈಸ್ 99.20, ಥರ್ಡ್ ಪ್ರೈಸ್ 99.03. 99 ಮೇಲೇ 3 ಮಕ್ಕಳು ಜಿಲ್ಲಾ ಮಟ್ಟದಲ್ಲಿದ್ದಾರೆ. ಅದು ಒಂದು ಸ್ಟೇಟ್ ಲೆವೆಲ್ಗೆ ಹೋಯಿತು. ಒಂದು ಉಡುಪಿಯ ಒಬ್ಬ ಹುಡುಗ, ಮಗುವೀರ ಸಮುದಾಯದ ಹುಡುಗ, ಅವನು ಸ್ಟೇಟ್ ಲೆವೆಲಲ್ಲಿ ಟಾಪಲ್ಲಿದೆ. ಇವರನ್ನೆಲ್ಲ ನಾವು ಸನ್ಮಾನಿಸಿದ್ದೆವು. ಈ ಫೆಡರೇಷನ್ ಸ್ಥಾಪಿಸುವಂಥ ಉದ್ದೇಶ, ಈ ವಿದ್ಯಾಸಂಸ್ಥೆಯೊಳಗೆ BOರವರು, ಈಗ ನೀವು ಸರ್ಕಾರಿ, ಮೊನ್ನೆ ನಿಮ್ಮ ಒಂದು ಸಭೆಯಲ್ಲಿ ನಾನು ಸಹ ಇದ್ದೆ, ಡಯಟಲ್ಲಿ ಆದದರಲ್ಲಿ ಅವರಿಗೆ ತರಬೇತಿ ಕೊಡ್ತಾರೆ. ಏಡೆಡ್ ಸ್ಕೂಲ್ನವರು ತರಬೇತಿ ಕೊಡ್ತಾರೆ. ಅದರ ಪ್ರೈವೇಟ್ ಸ್ಕೂಲ್ನಲ್ಲಿ ತರಬೇತಿ ಕೊಡುವಂಥ ಒಂದು ವ್ಯವಸ್ಥೆನೇ ಇಲ್ಲ. ಇದನ್ನು ಮಾಡುವುದಕ್ಕಾಗಿ ನಾವು ಶೈಕ್ಷಣಿಕವಾಗಿ ಟೀಚರ್ಸ್ನವರಿಗೆ ತರಬೇತಿ ಕೊಡುವುದು, SSLC ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವುದು, ಅವರಲ್ಲಿ ಸಂಸ್ಥೆಗಳಿರುವಂಥ ಆಡಳಿತಾತ್ಮಕ ಸಮಸ್ಯೆಗಳನ್ನು ನೀಗಿಸಲು ಇಲಾಖೆಯೊಂದಿಗೆ ಸಂಪರ್ಕ ಇಟ್ಟುಕೊಡೋದು, ಈ ಉದ್ದೇಶದಲ್ಲಿ ನಾವು ಆರಂಭಿಸಿ ಇದು 20 ವರ್ಷಗಳನ್ನು ಈಗ ಕಳೆದಿದೆ. ಮುಂದಿನ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳ 1,000 ವಿದ್ಯಾರ್ಥಿಗಳನ್ನು ಟೀಚರ್ಸ್ನವರು ಸೇರಿ ಒಂದು ಸಮಾವೇಶವನ್ನು ಮಾಡಬೇಕು ಅಂತ, ಆ ಸಮಾವೇಶಕ್ಕೆ ಗುರುರಾಜ್ ಕಾಜರಿಗೆ ಅವರನ್ನು ಆಮಂತ್ರಿಸಬೇಕು ಅಂತ ಹೇಳಿ ನಾವು ತೀರ್ಮಾನಿಸಿದ್ದೇವೆ. ಅದು ಅಲ್ಲದೆ ಯಾವುದೇ ಒಂದು ರಿಸಾರ್ಟಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಪದಾಧಿಕಾರಿಗಳನ್ನು ಕರೆದು ಯಾವ ರೀತಿ ಒಂದು ಶಿಕ್ಷಣದಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಬಹುದು ಎಂಬ ಬಗ್ಗೆ ಒಂದು ಸಮಾಲೋಚನೆ ಸಭೆಯನ್ನು ನಾವು ಏರ್ಪಡಿಸಿದ್ದೆವು. ಕಳೆದ ತಿಂಗಳಲ್ಲಿ ಬಹುಶಃ ಇಲ್ಲಿದ್ದ ಎಲ್ಲ ಟೀಚರ್ಸ್ ಗೊತ್ತಿರ್ಬೋದು, KG ಸೆಕ್ಷನ್ಗೆ ನಾವು ತರಬೇತಿ 2 ಜಿಲ್ಲೆಗಳಲ್ಲಿ ಕೊಟ್ಟೆವು ಮತ್ತು ಟೀಚರ್ಸ್ನವೇ ತರಬೇತಿ ಕೊಟ್ಟಿದ್ದೆವು. ರಾಜೇಂದ್ರ ಭಟ್ರೆ ಮೇನ್ ಫ್ಯಾಕಲ್ಟಿ ಆಗಿದ್ದರು, PA ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದರು, ಬೇರೆ ಬೇರೆಯವ್ರನ್ನು ಕರೆದು ನಾವು ತರಬೇತಿ ಕೊಟ್ಟಿದ್ದೇವೆ. ಇದೀಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SSLC ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಲಿಕ್ಕೆ ನಾವು ಆಲೋಚನೆ ಮಾಡಿ ಕುಂದಾಪುರದ ಶಿರೂರುವರೆಗಿನ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟು ಆಯಿತು. ಮುಂದಿನ ಜನವರಿ ತಿಂಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಒಂದು ಡಿಸೆಂಬರ್ 30ರಂದು ಇದೇ ಉಳ್ಳಾಲದ 4-6 ವಿದ್ಯಾಸಂಸ್ಥೆಗಳಿಗೆ ರಾಜೇಂದ್ರ ಭಟ್ರಿಂದಲೇ ನಾವು ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದೇವೆ. ಕಳೆದ ಸಲ ಮಾಡಿ ನಮಗೆ 20% ರಿಸಲ್ಟ್ SSLC ಜಾಸ್ತಿಯಾಗಿ ಬಂದಿತ್ತು. ಈ ಸಲನೂ ಬರುವ ನಿರೀಕ್ಷೆ ಇದೆ. ನಮಗೆ ಇಲಾಖೆಯು BOC ಇರಲಿ DDP ಅವರಲ್ಲಿ ಒಳ್ಳೆ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಇಷ್ಟು ಹೇಳಿ ಈ ವಿದ್ಯಾಸಂಸ್ಥೆಗೂ ಒಳ್ಳೆಯ ಪ್ರಗತಿಯನ್ನು ಕಾಣಲಿ, ಮುಂದಿನ SSLC ಎಕ್ಸಾಮಿನೇಷನ್ ಅಥವಾ PUCಯಲ್ಲಿ ಉತ್ತಮ ರಿಸಲ್ಟ್ ಬರಲಿ. ನಿಮ್ಮ ಜೊತೆ ಆಡಳಿತ ಮಂಡಳಿ ಇದೆ, ನಾವು ಸಹ ಫೆಡರೇಷನ್ ಇದ್ದೇವೆ, ಇಲಾಖೆಯವರು ಇದ್ದಾರೆ. ಇದರೆಲ್ಲವನ್ನು ಪ್ರಯೋಜನವನ್ನು ಮಾಡಿಕೊಂಡು ನಾವೊಂದು ಮೌಲ್ಯಾಧಾರಿತ ಮತ್ತು ಒಂದು ಒಳ್ಳೆಯ ಶಿಕ್ಷಣವನ್ನು ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಕೊಡೋಣ. ಆ ಮೂಲಕ ಅವರನ್ನು ರಾಷ್ಟ್ರದ ಒಂದು ಉತ್ತಮ ನಾಗರಿಕರಾಗಿ ಸೃಷ್ಟಿಸುವಲ್ಲಿ ಶ್ರಮಿಸೋಣ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭ ಕೋರಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಧನ್ಯವಾದ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಹಾಜಿ ಜನಾಬ್ ರಶೀದ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಸಹೋದ್ಯೋಗಿ ಬಂಧುಗಳೇ, ಶಿಕ್ಷಕ ವೃಂದದವರೇ, ಇವತ್ತು ಬೆಳಗಿನ ಆಹ್ವಾನ, ಅದು ಆಹ್ವಾನವ ಆದೇಶವ ಗೊತ್ತಾಗಲಿಲ್ಲ ನನಗೆ. ಮಂಜನಾಡಿ ಅವರದ್ದು ಇನ್ನೊಮ್ಮೆ ಹೇಳ್ತೇನೆ, ಅದು ಆಹ್ವಾನವ ಆದೇಶವ ಗೊತ್ತಾಗಲಿಲ್ಲ ನನಗೆ. ನಾನು ಬರೋದಿಲ್ಲ ಹೇಳಿ ಕೂತಿದ್ದವನು. ಅವ್ರು ಹೇಳಿದ ಹಾಗೆ ಏನೋ ಸ್ವಲ್ಪ ಹೆಲ್ತ್ ಕಂಡೀಷನ್ ಸರಿ ಇಲ್ಲದಿರೋದ್ರಿಂದ ಬೇಡ, ಇವತ್ತು ಎಲ್ಲಿಗೆ ಹೋಗೋದು ಬೇಡ ಕೂತಿದ್ದವನು. ಅದು ಕರೆ ಹೇಗಿತ್ತು ಹೇಳಿದರೆ,
ಅದು ಖಂಡಿತ ಆಹ್ವಾನ ಅಲ್ಲ, ಅದು ಆದೇಶದ ರೀತಿಯಲ್ಲೇ ಇತ್ತು. 9:30 ಬರಬೇಕು ಸರ್ ಹೇಳಿ, ಅಷ್ಟೇ ಒಂದೇ ಮಾತು. ಪ್ರೀತಿಯ ತುಡಿತ ಅಂತ ಭಾವಿಸ್ತೇನೆ ಅದನ್ನು ಬರಲೇಬೇಕು ಅನ್ನುವಂಥ ಆ ಒಂದು ತುಡಿತ ಅಂತ ಒಂದು ಆದೇಶವನ್ನು ಕೊಟ್ಟಿರ್ಬೋದು, ಅದನ್ನು ಮನ್ನಿಸಿ ಬಂದಿರುವಂಥದ್ದು. ಹೇಳಿದ ಹಾಗೆ ಎಲ್ಲದಕ್ಕಿಂತ ದೊಡ್ಡ ಗುಣ ಯಾವುದು ಹೇಳಿದರೆ ಮತ್ತೊಬ್ಬರಲ್ಲಿರುವಂಥ ಒಳ್ಳೆಯತನವನ್ನು, ಮತ್ತೊಬ್ಬರಲ್ಲಿರುವಂಥ ಸಾಧನೆಯನ್ನು, ಮತ್ತೊಬ್ಬರನ್ನು ಗುರುತಿಸುವಂಥದ್ದು ದೊಡ್ಡ ಗುಣ. ಆ ಒಂದು ಗುಣವನ್ನು ಹೊಂದಿರುವಂಥ ಚಾರಿಟೇಬಲ್ ಟ್ರಸ್ಟ್, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪ್ರತಿ ವರ್ಷವೂ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು, ಚಿಕ್ಕ ಪುಟ್ಟ ಸಾಧನೆಗಳನ್ನು, ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮ, ಖಂಡಿತವಾಗಿ ವಿಶೇಷವಾದಂಥ ಕಾರ್ಯಕ್ರಮ. ಅದರ ಒಂದು ಭಾಗವಾಗಲಿಕ್ಕೆ ಖಂಡಿತ ನಾನು ಸಂತೋಷ ಪಡ್ತಾ ಇದ್ದೇನೆ. ಒಂದಷ್ಟು ವಿಷಯಗಳು ಶಿಕ್ಷಕರ ಸಮ್ಮಿಲನದ ಜೊತೆಗೆ ಒಂದಷ್ಟು ಇತಿಹಾಸವನ್ನು ವಿಮರ್ಶಿಸುವಂತಹ ಒಂದಷ್ಟು ವಿಷಯಗಳಲ್ಲಿ ಬಂದಿರುವಂಥದ್ದು. ಶಿಕ್ಷಕರ ಜವಾಬ್ದಾರಿಯನ್ನು ಅದಕ್ಕೆ ತುಲನೆ ಮಾಡಿಕೊಂಡು ನಾನು ಹೇಳುವಂಥ ಒಂದು ಮಾತು, ಇವತ್ತು ಇತಿಹಾಸವನ್ನು ನಾವೆಲ್ಲರೂ ತಿಳ್ಕೊಳ್ಳುವ ಅವಶ್ಯಕತೆ ಯಾಕೆ ಉಂಟು ಅಂತ ಕೇಳಿದರೆ, ಅದು ಯಾವುದೇ ಕಾರಣಕ್ಕೂ ಚರ್ಚೆಗೆ ಅವಕಾಶ ಮಾಡಿಕೊಡ್ಬಾರ್ದು, ಬದಲಾಗಿ ವಿಮರ್ಶೆಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ನಾನು ಇನ್ನೊಮ್ಮೆ ಹೇಳ್ತೇನೆ ಆ ಮಾತನ್ನು. ಇವತ್ತು ಇತಿಹಾಸವನ್ನು ನಾವು ಏನು ಮಾಡ್ತಾ ಇದ್ದೇವೆ ಹೇಳಿದರೆ ಚರ್ಚೆ ಮಾಡ್ತಾ ಇದ್ದೇವೆ. ಆ ಚರ್ಚೆ ಬೇರೆ ತಿರುವನ್ನು ತಗೊಳ್ತಾ ಉಂಟು. ಇವತ್ತು ಇತಿಹಾಸ ಶಿಕ್ಷಕರು ವಿಶೇಷವಾಗಿ ಗಮನಿಸಬೇಕಾದಂಥದ್ದು, ಇತಿಹಾಸದ ಉದ್ದೇಶ ಜಡ್ಜ್ಮೆಂಟ್ ಕೊಡುವಂಥದ್ದಲ್ಲ, ಯಾರೋ ವ್ಯಕ್ತಿಯನ್ನ, ಘಟನೆಯನ್ನ ಅದು ಹೀಗೆ ಅನ್ನುವಂಥ ಜಡ್ಜ್ಮೆಂಟ್ ಕೊಡುವಂಥ ಕೆಲಸ ಇತಿಹಾಸದಲ್ಲ ನಾನು ತಿಳ್ಕೊಂಡ ಹಾಗೆ. ಅದು ವಿಮರ್ಶೆಗೆ ಎಡೆ ಮಾಡಿಕೊಡ್ಬೇಕು. ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು, ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಬಳಸಿಕೊಳ್ಳುವಂಥ ಕೆಲಸ ಖಂಡಿತ ಆಗಬೇಕಾದಂಥದ್ದು. ಅದು ನಮ್ಮೆಲ್ಲರ ಜವಾಬ್ದಾರಿ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಹೆಸರು ಕೇಳಿದ ತಕ್ಷಣ ನಾನು ಓದಿದಂಥ ವಿಷಯಗಳ ಆಧಾರದ ಮೇಲೆ ನಾನು ನನ್ನ ವ್ಯಕ್ತಿತ್ವಕ್ಕೆ ಅಳವಡಿಸಿಕೊಳ್ಳುವಂಥದ್ದು ಶ್ರೇಷ್ಠ ಚಿಂತಕ. ಅವರಿರುವಂತಹ ಚಿಂತಕಗಳು ಇವಷ್ಟು ನಮ್ಮ ಸಮುದಾಯದಲ್ಲಿ ಇವತ್ತು ಇಷ್ಟು ಜನರು ಶಿಕ್ಷಣ ಪಡೀಲಿಕ್ಕೆ ಯಾರು ಕಾರಣ ಅಂತ ಕೇಳಿದರೆ ಒಂದೇ ಮಾತಲ್ಲಿ ಹೇಳ್ಬೋದು, ಅದು ಅಬ್ದುಲ್ ಕಲಾಂ ಆಜಾದ್ ಅವರು. ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ, ನಿರ್ದಿಷ್ಟ ಸಮುದಾಯದ ಶಿಕ್ಷಣಕ್ಕೆ, ಒಟ್ಟಾರೆ ಶಿಕ್ಷಣಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಆಧರಿಸಿಕೊಂಡು ಇವತ್ತು ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಶಿಕ್ಷಣ ದಿನಾಚರಣೆಯನ್ನು ಆಚರಿಸ್ತಾ ಇರುವಂಥದ್ದು. ಇವತ್ತೊಂದು ಕಾಲಘಟ್ಟದಲ್ಲಿ ಇದ್ದೇವೆ ನಾವು, ಏನೋ ಒಂದು ಸ್ಥಿತ್ಯಂತರ ಬದಲಾವಣೆಗೆ ನಾವೆಲ್ಲರೂ ಸಿದ್ಧರಾಗ್ತಾ ಇದ್ದೇವೆ. ಬದಲಾವಣೆ ಅನ್ನುವಂಥದ್ದು ಬೇಕೇ ಬೇಕು, ಅದು ಶಿಕ್ಷಣ ಆಗಿರಲಿ, ಯಾವುದೇ ವಿಷಯ ಆಗಿರಲಿ. ಆ ಬದಲಾವಣೆಗೆ ನಾವೆಲ್ಲರೂ ಸಿದ್ಧರಾಗ್ತಾ ಇದ್ದೇವೆ. ಆ ಹಂತದಲ್ಲಿ ದೊಡ್ಡ ಜವಾಬ್ದಾರಿ ಇರುವಂಥದ್ದು ಶಿಕ್ಷಕರಿಗೆ. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಹೇಳಿದರೆ, ನೀತಿಗಳು ಬದಲಾಗ್ತಾ ಉಂಟು. ಬದಲಾಗ್ತಿರುವಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಿಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ಚರ್ಚೆ ಅನ್ನುವಂಥ ಶಬ್ದವನ್ನು ಬಿಟ್ಟು ನಾನು ವಿಮರ್ಶೆ ಅಂತಲೇ ಹೇಳ್ತೇನೆ. ನಾನು ಅದನ್ನು ಒಂದಷ್ಟು ವಿಮರ್ಶೆ ಮಾಡಿ ಏನು ಬದಲಾಗಬೇಕು, ಹೇಗೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಶಿಕ್ಷಕರಿಂದಲೇ ಹಿಮ್ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಆ ಶಿಕ್ಷಣ ನೀತಿ ರೂಪಿಸುವಂಥ ಹಂತದಲ್ಲಿ ಆಗ್ತಿರುವಂಥ ಈ ಒಂದು ಪ್ರಯತ್ನದಲ್ಲಿ ಫೀಡ್ಬ್ಯಾಕ್ ಕೊಡ್ತಿರುವಂಥವ್ರು ಯಾರು ಹೇಳಿದರೆ, ಯಾರು ಶಿಕ್ಷಣದ ಬಗ್ಗೆ ಸಕ್ರಿಯವಾಗಿ ಧನಾತ್ಮಕ ಮನೋಭಾವನೆ ಇಟ್ಕೊಂಡಿದ್ದಾರೆ ಅವರಲ್ಲ, ಬದಲಾಗಿ ಮತ್ತೊಂದು ವರ್ಗ ಅದಕ್ಕಾಗಿ ಸಿದ್ಧರಾಗಿರುವಂಥದ್ದು. ನಾನೊಂದು ಚಿಕ್ಕ ಉದಾಹರಣೆಯನ್ನು ಹೇಳಿ ನಾನು ಇಲ್ಲಿ ಮುಗಿಸ್ತೇನೆ ನನ್ನ ಮಾತನ್ನು. ನಾನು ಹೇಳಿದಂಥದ್ದು ಶಿಕ್ಷಣ ನೀತಿ ಏನಾಗಿದೆ, ಏನಾಗಬೇಕು ಅನ್ನೋದು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಅದಕ್ಕೆ ಸಲಹೆಗಳನ್ನು, ಹಿಮ್ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಒಂದು ಅಂಶ ಬರ್ತದೆ ಹೇಳಿದರೆ, ಶ್ರೀಯುತರು ಹೇಳಿದರು, ನೈಮ್ ತಾಲೀಮ್ ಅನ್ನುವಂಥದ್ದು ಗಾಂಧೀಜಿ ಕೊಟ್ಟಂಥದ್ದು, ವೃತ್ತಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಜೀವನಕ್ಕೆ ಶಿಕ್ಷಣ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ವಿಶೇಷ ಪರಿಕಲ್ಪನೆಯನ್ನು ಹೊಂದಿಕೊಂಡು ವೃತ್ತಿ ಶಿಕ್ಷಣವನ್ನು ಗಾಂಧೀಜಿಯವರು ತರಬೇಕನ್ನುವಂಥದ್ದನ್ನು ಸೂಚಿಸಿದರು. ಪ್ರಯತ್ನಗಳಾಯಿತು. 1952ರಲ್ಲಿ ಶಿಕ್ಷಣ ನೀತಿ ಆದಾಗ ಆಯಿತು, 64ರಲ್ಲಿ ಕೊಠಾರಿ ಕಮಿಷನ್ ಹೇಳಿತು, 86ರಲ್ಲಿ ಶಿಕ್ಷಣ ನೀತಿ ಹೇಳಿತು. ಏನೇ ಆದರೂ ನಮ್ಮ ಶಿಕ್ಷಣ ವೃತ್ತಿ ಶಿಕ್ಷಣ ಆಗಲಿಲ್ಲ, ಜೀವನಕ್ಕೆ ಶಿಕ್ಷಣ ಆಗಲಿಲ್ಲ. ಈಗ ಒಂದು ಪ್ರಯತ್ನ ಮಾಡ್ತಾ ಇರೋದು 6ನೇ ಕ್ಲಾಸಿಂದಲೇ ವೃತ್ತಿ ಶಿಕ್ಷಣವನ್ನು ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಏನೋ ಒಂದು ಪಡ್ತಾ ಇದ್ದಾರೆ. ಆಗ ಏನು ಹೇಳಿದ್ರೆ ನೀತಿ ಏನು ಹೇಳ್ತಿದ್ರೆ, 6ನೇ ಕ್ಲಾಸಿಂದ ವೃತ್ತಿ ಶಿಕ್ಷಣ, ಮಗುವನ್ನು ವರ್ಷದಲ್ಲಿ 15 ದಿವಸ ಸಮುದಾಯಕ್ಕೆ ಕಳಿಸುವಂಥದ್ದು, ಅವನು ಎಲ್ಲ ವೃತ್ತಿಗಳನ್ನು ನೋಡಿಕೊಂಡು ಬರಲಿ, ಎಲ್ಲ ವೃತ್ತಿಗಳನ್ನು ಪರಿಚಯಿಸಿಕೊಂಡು ಬರಲಿ. ಅಲ್ಲಿ ಕಮ್ಮಾರನನ್ನು ನೋಡಲಿ, ಚಮ್ಮಾರನನ್ನು ನೋಡಲಿ, ಬಡಗಿಯನ್ನು ನೋಡಲಿ, ಎಲ್ಲ ವೃತ್ತಿಗಳನ್ನು ನೋಡಿಕೊಂಡು ಬರಲಿ. ನೋಡಿಕೊಂಡು ಬಂದು ಏನೋ ಒಂದು ಕಲಿಕೆ ಅವನಲ್ಲಿ ಆಗಬೇಕು ಅನ್ನುವಂಥದ್ದನ್ನು ಸೂಚಿಸಿತು. ಅದರ ವಿಮರ್ಶೆ ಆಗುವಂಥ ಸಂದರ್ಭದಲ್ಲಿ ನಾನಿದ್ದೆ ಅಲ್ಲಿ. ಒಬ್ಬ ವಿಮರ್ಶಕ ಅದಕ್ಕೆ ಹೇಳ್ತೇನೆ, ಹಾಗೆ ಬಿಟ್ಟಾಗ ಮಗು ಒಬ್ಬ ಚಮ್ಮಾರ ಎಷ್ಟು ಗಳಿಸ್ತಾನೆ, ಒಬ್ಬ ಕಮ್ಮಾರ ಎಷ್ಟು ಗಳಿಸ್ತಾನೆ, ಒಬ್ಬ ಬೆಡಗಿ ಎಷ್ಟು ಗಳಿಸ್ತಾನೆ, ಎಲ್ಲವನ್ನು ನೋಡಿಕೊಂಡು ಹಣದ ಹಿಂದೆ ಹೋಗಿ ಬಾಲಕಾರ್ಮಿಕನಾಗುವಂಥ ಸಾಧ್ಯತೆ ಉಂಟು ಅನ್ನುವಂಥ ವಿಮರ್ಶೆಗೆ ಬಂದ. ಎಲ್ಲರೂ ಒಪ್ಪಿಕೊಂಡ್ರು, ಹೌದೌದು ಅದು ಬೇಡ ಆಗಿದ್ರೆ ಅದು ಬೇಡ ಅನ್ನುವಂಥದ್ದು.
ಅದಕ್ಕೆ ಒಬ್ಬ ವಿಮರ್ಶಕ ಮತ್ತೊಬ್ಬ ಚಿಂತಕ, ನಮ್ಮಂಥ ಶಿಕ್ಷಕರ ಗ್ರೂಪಲ್ಲಿರುವಂಥ ಒಬ್ಬ ಚಿಂತಕ ಹೇಳಿದಂಥ ಮಾತು ನಾನು ಇಷ್ಟಪಟ್ಟಂಥದ್ದು. ಅವನು ಕಮ್ಮಾರನಲ್ಲಿ ಹೋಗಿ ನೋಡುವಾಗ ಅವನು ಹಣ ಗಳಿಸೋದನ್ನು ನೋಡುವುದಲ್ಲ, ಇವತ್ತೊಂದು SLC ಎಲ್ಲ ಡಿಗ್ರಿ ಆದವನ ಹತ್ರ ಒಂದು ಒಲೆ ಎದುರು ಕೂತ್ಕೊಳಿಸಿ ಊದ್ಲಿಕ್ಕೆ ಹೇಳಿ, ಒಂದು ಒಲೆ ಹೊತ್ತಿಸ್ಲಿಕ್ಕೆ ಹೇಳಿ, ಅವನಲ್ಲಿ ಆ ಕೌಶಲ ಇಲ್ಲ. ನನಗೆ ಬೇಕಾದಂಥದ್ದು ಅಂತಹ ಕೌಶಲ ಮಗುವಿಗೆ ಬೇಕಾದಂಥದ್ದು, ಅದನ್ನು ಬೆಳೆಸಲಿಕ್ಕೆ ಬೇಕಾಗಿ, ಜೀವನ ಕೌಶಲವನ್ನು ಬೆಳೆಸಲಿಕ್ಕೆ ಬೇಕಾಗಿ ವೃತ್ತಿ ಶಿಕ್ಷಣ ಹೊರತು ಯಾವುದಕ್ಕೂ ಹಣದ ಉದ್ದೇಶದಿಂದ ಬಾಲಕಾರ್ಮಿಕತೆಯನ್ನು ಉದ್ದೇಶಿಸುವಂಥದ್ದಲ್ಲ. ಇವತ್ತೊಂದು ವಾರದ ಹಿಂದಿನ ಘಟನೆ ನೀವೆಲ್ಲರೂ ಗಮನಿಸಿರ್ಬೋದು. ಒಂದು ಮಗು 6 ಗಂಟೆ ಆದರೂ ಶಾಲೆಯಿಂದ ಮನೆಗೆ ಬರಲಿಲ್ಲ. ಹುಡುಕಿ ಸಾಕಾಗಿ ಲಾಸ್ಟಿಗೆ 6:45 7 ಗಂಟೆ ಆಗುವಾಗ ಮಗು ಬಸ್ ಸ್ಟ್ಯಾಂಡಲ್ಲೇ ಉಂಟು ಅಂತ ಗೊತ್ತಾಯಿತು. ಹೋಗಿ ಕರೆದು ಕೇಳಿದಾಗ ಮಗು ಯಾಕೆ ಬರಲಿಲ್ಲ ಹೇಳಿದೆ, ಮಗುವಿನ ಚಪ್ಪಲ್ ಕಟ್ಟಾಗಿತ್ತು. ಅದರ ಬಾರ್ವನ್ನು ಅದನ್ನು ಸಿಕ್ಕಿಸ್ಲಿಕ್ಕೆ ಮಗುವಿಗೆ ಆಗಲಿಲ್ಲ. ನಾವು ಎಲ್ಲಿ ಎಡವುತ್ತಾ ಇದ್ದೇವೆ ಹೇಳಿದರೆ, ಮಗುವಿನಲ್ಲಿ ಜೀವನ ಕೌಶಲವನ್ನು, ಲೈಫ್ ಸ್ಕಿಲ್ಸನ್ನು ಬೆಳೆಸಲಿಕ್ಕೆ ನಾವು ಎಡವುತ್ತಾ ಇದ್ದೇವೆ. ಆ ಒಂದು ಅಂಶವನ್ನು ಪ್ರಧಾನವಾಗಿಟ್ಟುಕೊಂಡು ಶಿಕ್ಷಣ ನೀತಿಯಲ್ಲಿ ಬದಲಾಗಬೇಕು, ನಮ್ಮ ಮನೋಧೋರಣೆಯಲ್ಲಿ ಬದಲಾಗಬೇಕು. ಶಿಕ್ಷಕರಿಗೆ ಅತಿ ದೊಡ್ಡ ಜವಾಬ್ದಾರಿ ಇರುವಂಥದ್ದು ವಿಷಯ ಜ್ಞಾನವನ್ನು ಮಕ್ಕಳಲ್ಲಿ ಬೆಳೆಸುವಂಥದ್ದೆಲ್ಲ ಬದಲಾಗಿ ಜೀವನ ಕೌಶಲವನ್ನು, ಇದೇನು ಪ್ರೀತಿ, ವಿಶ್ವಾಸ, ಗೌರವವನ್ನು ಬೆಳೆಸುವಂಥ ಇಂಥ ಕಾರ್ಯಕ್ರಮ ಆಗಿದೆ. ಇದೇ ಮೌಲ್ಯಗಳು ಸಮುದಾಯಕ್ಕೂ ವಿದ್ಯಾರ್ಥಿ ಸಮುದಾಯಕ್ಕೂ ಹೋಗುವಂತೆ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಅದೇ ಮಾತಿನಿಂದ ನನ್ನ ಮಾತನ್ನು ಕೊನೆಗೊಳಿಸುವಂಥದ್ದು. ಸೌಹಾರ್ದ ಸಮ್ಮಿಲನ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಒಂದಷ್ಟು ಚಿಂತನೆಗೆ ಪ್ರೇರೇಪಿಸುವಂತಹ ಕಾರ್ಯಕ್ರಮ, ಒಂದಷ್ಟು ಗುರುತಿಸುವಂತಹ ಕಾರ್ಯಕ್ರಮ, ಎಲ್ಲರಿಗೂ ಶಿಕ್ಷಕ ವೃತ್ತಿಯ ಮೌಲ್ಯವನ್ನು ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮ. ಆಶಯ ಏನುಂಟು ಅದು ಆಶಯ ಪೂರ್ಣವಾಗಿ ಈಡೇರಲಿ ಅಂತ ಹೇಳ್ತಾ, ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ, ನಾನು ಹೇಳಿದ ಹಾಗೆ ಬರುವುದಿಲ್ಲ ಅಂತಲೇ ಕೂತಿದ್ದವನು KMK ಮಂಜನಾಡಿ ಅವರ ಪ್ರೀತಿಯ ಆದೇಶಕ್ಕೆ ಮನ್ನಣೆಯನ್ನು ಕೊಟ್ಟು ಬಂದಂಥದ್ದು, ಅದಕ್ಕಾಗಿ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಅಂತ ಹೇಳಿದಾಗ ಅಧಿಕಾರದ ಒಳಗೆ ಒಂದು ಅಂತ ಮುಖವಾಡ ಇರ್ತದೆ. ಆ ಮುಖವಾಡ ಇಲ್ಲದೆ ನಮ್ಮ ಅಧ್ಯಾಪಕಗಳನ್ನು ಕಂಡ ಕೂಡಲೇ ನಗುವಂಥವ್ರು ಇದ್ದರೆ ನಮ್ಮ ಅಧ್ಯಾಪಕರು ಮಕ್ಕಳನ್ನು ಕಂಡ ಕೂಡಲೇ ನಗುತ್ತಾರೆ ಎಂಬಂಥ ಒಂದು ದೃಷ್ಟಿಯಿಂದ ನಿಮಗೆ ನಾವು ಆದೇಶವನ್ನು ಕೊಡ್ತಾ ಇದ್ದೇವೆ ಸರ್. ಇದೀಗ ಪ್ರಶಾಂತ್ ಕುಮಾರ್ ಅವರು ಇವತ್ತು ಬಹಳಷ್ಟು ದಣಿದಿದ್ದಾರೆ. ನಾನು ಹೇಳಿದ್ದೇನೆ, ದಣಿಯುವುದೆಲ್ಲ ಈಗ ಸ್ವಾಭಾವಿಕವಾಗಿ ನಮಗೆಲ್ಲ ಶಾಲೆಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಕಾಣ್ತಾ ಇರೋದು ಒಂದು ಕಣ್ಣಿನ ಒಂದು ಚಿಕ್ಕ ಅಸೌಖ್ಯ. ಅದರಲ್ಲಿ ಪಾಪ ಅವರು ಇದ್ರು, ಸರ್ ಬನ್ನಿ ಅಂತ ಹೇಳಿದೆ. ಆದ್ದರಿಂದ ಅವರಿಗೆ ಈಗ ನಮ್ಮ ಅಧ್ಯಕ್ಷರು ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವರನ್ನು ಗೌರವಿಸಬೇಕು ಮತ್ತು ಅವರು ನಮ್ಮಿಂದ ಬೀಳ್ಕೊಡ್ಲಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಸಹ ಅರ್ಪಿಸ್ತಾ ಇದ್ದಾರೆ ಸರ್. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗಿದ್ದಾರೆ ಮೀಫಿನ ಅಧ್ಯಕ್ಷರು. ಬಹುಶಃ ಅವರು ಇವತ್ತು ವಕಫ್ ಬೋರ್ಡಿನ ಒಂದು ಕಾರ್ಯಕ್ರಮ ಟೌನ್ ಹಾಲ್ನಲ್ಲಿ ನಡೆಯುತ್ತದೆ, ಬೆಳಿಗ್ಗೆನೇ ಅದರಲ್ಲಿ ಭಾಗವಹಿಸಬೇಕಿತ್ತು. ಆದರೆ ನಮ್ಮ ಕರೆಗೆ ಒಟ್ಟು ಬಂದಿದ್ದಾರೆ ಅಧ್ಯಕ್ಷರು, ಅವರಿಗೂ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ SSLC ಹಾಗೂ PUCಯಲ್ಲಿ ಅತ್ಯಧಿಕ ಅಂಕ ಗಳಿಸಿ ಸಂಸ್ಥೆಗೆ ಊರಿಗೆ ಕೀರ್ತಿಯನ್ನು ತಂದಂತಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಬಾಧ್ಯತೆಯೂ ಹೆಮ್ಮೆಯೂ ಆಗಿದೆ. ಆ ನೆಲೆಯಲ್ಲಿ ಅಂತಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂತಹ ಸನ್ಮಾನ್ಯ ಕಾರ್ಯಕ್ರಮ, ಕೂಡಲೇ ಸನ್ಮಾನಿತರು ಬಂದು ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಇದರ ಅಧ್ಯಕ್ಷರಿಗೆ ಶಾಲು ಹೊದಿಸಿ ಅಭಿನಂದನೆಗಳು. ಸನ್ಮಾನಿತರಿಗೆ ಧನ್ಯವಾದಗಳು. ಇದೀಗ ಇವತ್ತು SSLC ಹಾಗೂ PUCಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳ ಪಟ್ಟಿ. ಟಿಪ್ಪು ಸುಲ್ತಾನ್ ಶಾಲೆ ವಿದ್ಯಾರ್ಥಿಯಾಗಿರುವ ಮೊಹಮ್ಮದ್ ಶಾಕಿರ್, ಹಳೆಕೋಟೆ ಉರ್ದು ಶಾಲೆಯ ವಿದ್ಯಾರ್ಥಿಯಾಗಿರುವ ಖತೀಜಾ ಶಬನ, ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಪದವಿ ಕಾಲೇಜು ಇಲ್ಲಿನ ವಿದ್ಯಾರ್ಥಿಯಾಗಿರುವ ಮೊಹಮ್ಮದ್ ಹಕೀಮ್, ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜ್ ಇಲ್ಲಿನ ವಿದ್ಯಾರ್ಥಿಯಾಗಿರುವ ಆಯಿಷಾ ಮಜೂಫಾ, ಅದೇ ರೀತಿ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜ್ ಇಲ್ಲಿನ ಇನ್ನೋರ್ವ ವಿದ್ಯಾರ್ಥಿನಿಯಾಗಿರುವ ಫಾತಿಮಾ ಕಶಾನಿ ಬೇಗಂ, ಅದೇ ರೀತಿಯಲ್ಲಿ ಹಜರತ್ ಹೆಣ್ಮಕ್ಕಳ ಪ್ರೌಢಶಾಲೆ ಇಲ್ಲಿಯ ವಿದ್ಯಾರ್ಥಿನಿ ಆಯಿಷತುಲ್ ನೌಶಿಯಾ, ಅದೇ ರೀತಿ ಹಜರತ್ ಮದನಿ ಪದವಿ ಪೂರ್ವ ಕಾಲೇಜ್ ಇಲ್ಲಿನ ಫಾಯಿಜಾ, ಅದೇ ರೀತಿಯಲ್ಲಿ ಖತೀಜಾ ಸಫಾ, UA ಫಾತಿಮಾ ಸಮಿಯಾ ಸುಲ್ತಾನ್ ಆಂಗ್ಲ ಮಾಧ್ಯಮ ಶಾಲೆ. ಮೊದಲಿಗೆ ಟಿಪ್ಪು ಸುಲ್ತಾನ್ ಶಾಲೆ ಇಲ್ಲಿಯ ವಿದ್ಯಾರ್ಥಿಯಾಗಿರುವ ಮೊಹಮ್ಮದ್ ಶಾಕಿರ್, ಹಳೆಕೋಟೆ ಉರ್ದು ಶಾಲೆ ಇಲ್ಲಿನ ವಿದ್ಯಾರ್ಥಿನಿಯಾಗಿರುವಂತಹ ಖತೀಜಾ ಶಬನ. ನಂತರ ಹಳೆಕೋಟೆ ಉರ್ದು ಶಾಲೆ ಇಲ್ಲಿನ ಅಧ್ಯಾಪಕರು ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಹಳೆಕೋಟೆ ಉರ್ದು ಶಾಲೆ ಇಲ್ಲಿನ ಕಾರ್ಯಕ್ರಮದ ಮೊಹಮ್ಮದ್ ಹಕೀಮ್, ಟಿಪ್ಪು ಸುಲ್ತಾನ್ ಪದವಿ ಕಾಲೇಜ್, ಮೊಹಮ್ಮದ್ ಹಕೀಮ್ ಟಿಪ್ಪು ಸುಲ್ತಾನ್ ಪದವಿ ಕಾಲೇಜ್ ಇಲ್ಲಿನ BCom ವಿದ್ಯಾರ್ಥಿ. ಮೊಹಮ್ಮದ್ ಹಕೀಮ್ ಅವರ ಅನುಪಸ್ಥಿತಿಯಲ್ಲಿ
ಟಿಪ್ಪು ಸುಲ್ತಾನ್ ಪದವಿ ಕಾಲೇಜಿನ ಉಪನ್ಯಾಸಕರು ಬಂದು ಈ ಒಂದು ಮೊಮೆಂಟವನ್ನು ಸ್ವೀಕರಿಸಬೇಕು. ನಂತರ ಹಜರತ್ ಹೆಣ್ಮಕ್ಕಳ ಪ್ರೌಢಶಾಲೆ ಇಲ್ಲಿನ ವಿದ್ಯಾರ್ಥಿನಿಯಾಗಿರುವ ಆಯಿಷತುಲ್ ನೌಶಿಯಾ, ಹಜರತ್ ಮದನಿ ಪದವಿ ಪೂರ್ವ ಕಾಲೇಜ್ ಇಲ್ಲಿನ ವಿದ್ಯಾರ್ಥಿಯಾಗಿರುವ ಫಾಯಿಜಾ, ಹಜರತ್ ಮದನಿ ಪದವಿ ಪೂರ್ವ ಕಾಲೇಜ್ ಇಲ್ಲಿನ ಇನ್ನೋರ್ವ ವಿದ್ಯಾರ್ಥಿನಿಯಾಗಿರುವ ಖತೀಜಾ ಸಫಾ, ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ ಹಜರತ್ ಮದನಿ ಪದವಿ ಕಾಲೇಜ್ ಇದರ ವಿದ್ಯಾರ್ಥಿನಿಯಾದ ಖತೀಜಾ ಸಫಾ, ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ ಇದರ ವಿದ್ಯಾರ್ಥಿನಿಯಾಗಿರುವ UA ಫಾತಿಮಾ ಸಮೀಹಾ ಸುಲ್ತಾನ್, ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಕಲ್ಲಾಪು ಇಲ್ಲಿನ ವಿದ್ಯಾರ್ಥಿನಿಯಾಗಿರುವ ಅಕೀಫಾ, ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಆಲೇಕಲ ಇಲ್ಲಿನ ವಿದ್ಯಾರ್ಥಿನಿಯಾಗಿರುವ ಸಹದಿಯಾ ಮಲಿಕ್, ಅಲೇಕಲ ಅಕೀಫಾ, ಶಹರಿಯಾ ಮಲಿಕ್, ಕಶೀಫಾ ಬೇಗಂ, ಫಾತಿಮಾ ಕಶೀಫಾ ಬೇಗಂ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜ್. ಅದೇ ರೀತಿಯಲ್ಲಿ ಆಯಿಷಾ ಮಜೂಫಾ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜು ಉಳ್ಳಾಲ. ಅಭಿನಂದನೆಗಳು ಸನ್ಮಾನಿತರಿಗೆ, ಸನ್ಮಾನ ನಡೆಸಿಕೊಟ್ಟಂತಹ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನ ವಿದ್ಯಾಸಂಸ್ಥೆಗಳಲ್ಲಿ ಸಮರ್ಪಣಾ ಭಾವದಿಂದ ಸೇವೆಗೈದು ಸಂಸ್ಥೆಯ ಅಭ್ಯುದಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ನಿವೃತ್ತರಾದಂತಹ ನಿವೃತ್ತ ಶಿಕ್ಷಕರನ್ನು ಎಲ್ಲ ಶಿಕ್ಷಕರುಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಸ್ನೇಹ ಸಮ್ಮೇಳನ ಮಾಡುವಂಥ ಒಂದು ಕನಸು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರದು. ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮದಲ್ಲಿ ಬದಲಾವಣೆಯನ್ನು ತರುವಂಥ ಕನಸು ಅವರದೇ. ಕಳೆದ ವರ್ಷದಿಂದ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನಲ್ಲಿ ಯಾರೆಲ್ಲ ನಿವೃತ್ತಿಯಾಗುತ್ತಾರೆ ಅವರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ಸಹ ಅವರು ಹಮ್ಮಿಕೊಂಡಿದ್ದಾರೆ. ಇದೀಗ ನಿವೃತ್ತ ಶಿಕ್ಷಕರ ಸನ್ಮಾನ. ಮೊದಲನೇದಾಗಿ ಶ್ರೀಮತಿ ಅರುಣಾಕ್ಷಿ, ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹಳೆಕೋಟೆ ಉಳ್ಳಾಳ, ಅವರನ್ನು ಅಧ್ಯಕ್ಷರು ಶಾಲು ಹಾಕಿ ಹಣ್ಣು ಹಂಪಲನ್ನು ಕೊಡುವುದರೊಂದಿಗೆ ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕಿದ್ದಾರೆ. ಎರಡನೇದು ಸನ್ಮಾನ್ಯ ಶ್ರೀ ರತ್ನಾಕರ್ BM, ಸೈಯದ್ ಮದನಿ ITI ಕಾಲೇಜ್ ಇಲ್ಲಿಯ ಅಧ್ಯಾಪಕರಾಗಿ ನಿವೃತ್ತಿ ಹೊಂದಿದವರು ಸನ್ಮಾನ್ಯ ಶ್ರೀ ರತ್ನಾಕರ್ TM ಬರಲಿಲ್ಲ, ಅವರಿಗೆ ಅಲ್ಲಿಯ ಪ್ರಾಂಶುಪಾಲರು ತಲುಪಿಸುವಂಥ ವ್ಯವಸ್ಥೆ ಮಾಡಿಬಿಡಿ. ನಂತರ ಜನಾಬ್ ಮೊಹಮ್ಮದ್ ರಫೀಕ್, ಶಿಕ್ಷಕೇತರ ಸಿಬ್ಬಂದಿ, ಸೈಯದ್ ಮದನಿ ITI ಕಾಲೇಜು 9 ಕೆರೆ. ಆಯಿತಾ? ಶ್ರೀಮತಿ ಲೀಲಾ, ಶಿಕ್ಷಕೇತರ ಸಿಬ್ಬಂದಿ, ಟಿಪ್ಪು ಪದವಿ ಪೂರ್ವ ಕಾಲೇಜ್ 9 ಕೆರೆ, ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜು 9 ಕೆರೆ. ಲೀಲಾ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜ್, ದಯವಿಟ್ಟು ಬನ್ನಿ ಮೇಡಮ್. ದಯವಿಟ್ಟು ನಿವೃತ್ತರಾದಂಥ 3 ನಾವು ಗೌರವಿಸಿದವರು ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ಫೋಟೋ ಕಾರ್ಯಕ್ರಮವನ್ನು ಮಾಡಿಕೊಳ್ಳೋಣ. 3 ಸಹ ನಾವು ಈಗ ಯಾರನ್ನು ಸನ್ಮಾನಿಸಿದ್ದೇವೆ ಅವರು 3 ದಯವಿಟ್ಟು ಬನ್ನಿ. ಧನ್ಯವಾದಗಳು. ಇದೀಗ ನಮ್ಮ ಅಧ್ಯಕ್ಷರ ಇನ್ನೊಂದು ಕನಸು ಇದೆ. ಅಧ್ಯಕ್ಷರಾದಂಥ ಸನ್ಮಾನ್ಯ ಅಬ್ದುಲ್ ರಶೀದ್ ಹಾಜಿ ಅವರ ಒಂದು ಕನಸು ಈಗಲ್ಲ, ಅವರು ಅಧಿಕಾರಕ್ಕೆ ಬರುವ ಮೊದಲೇ ನನ್ನಲ್ಲಿ ಆಗಾಗ ಹೇಳ್ತಾ ಇದ್ರು, ನಾವು ಶಿಕ್ಷಕ ದಿನಾಚರಣೆ ಮಾಡುವುದಿದ್ದರೆ ನಮ್ಮ ಶಾಲೆಯವರನ್ನು ಮಾತ್ರ ಅಲ್ಲ ಇಡೀ ಉಳ್ಳಾಲವನ್ನು ಸೇರಿಸಿ ಮಾಡಬೇಕು ಅಂತ ನಾನು ಆಗಾಗ ಹೇಳ್ತಾ ಇದ್ದೆ.
ಆದರೆ ಈ ಸಂದರ್ಭದಲ್ಲಿ ಮೊನ್ನೆ ಸಹ ನಾವು ಮಾಡುವಾಗ ನಮ್ಮ ಉಳ್ಳಾಳ ಹೋಬಳಿಯಲ್ಲಿ ಯಾರೆಲ್ಲ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರಿದ್ದಾರೆ ಅವರೆಲ್ಲರನ್ನ ಒಟ್ಟಿಗೆ ಕರೆದು ನಾವು ಏನಾದರೂ ಮಾಡುವ ಅಂತ ಹೇಳಿದಂತೆ ನಮ್ಮ ಇಲಾಖೆಯಿಂದ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂಥ ಅಬ್ದುಲ್ ಮಜೀದ್ ಮಿತ್ರರಾದಂಥ ಅಬ್ದುಲ್ ಮಜೀದ್ ಅಧ್ಯಾಪಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು, ಶ್ರೀಯುತ ವಸಂತ್ ರೈ ಅಧ್ಯಾಪಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ, ಅದೇ ರೀತಿಯಲ್ಲಿ ತಾಲೂಕು ಮಟ್ಟದ ಉತ್ತಮ ಪ್ರಶಸ್ತಿಯನ್ನು ಪಡೆದಂಥ ಸಹೋದರಿ ಜಯವಂತಿ ಸೋನ್ಸ್ ಇವರನ್ನ ಇದೀಗ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಮಚಾದ ವತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಇದೀಗ ಇನ್ನೂ ಒಂದು ಕನಸು ನಮ್ಮ ಅಧ್ಯಕ್ಷರದು. ಏನು ಕನಸು ಅಂತ ಹೇಳಿದರೆ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 300 ಮಂದಿ ಅಧ್ಯಾಪಕರುಗಳಿದ್ದಾರೆ. ಆ 300 ಮಂದಿ ಅಧ್ಯಾಪಕರುಗಳು ಇದ್ದವರಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿದವರನ್ನು ಗೌರವಿಸಬೇಕು ಅಂತ. ಹಾಗಾದರೆ ಅದಕ್ಕೆ ಮಾನದಂಡ ಏನು ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿದೆವು. ಅದಕ್ಕೆ ಮಾನದಂಡ ಏನು ಅಂತ ಹೇಳಿದರೆ, ಖಾಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನಲ್ಲಿ ಮಾತ್ರ ಅಲ್ಲ, ನಮ್ಮ ವಿದ್ಯಾ ಇಲಾಖೆಯಲ್ಲಿ, ನಮ್ಮ ಸಮಾಜದಲ್ಲಿ, ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಬಳಗದಲ್ಲಿ ಗೌರವಿಸಲ್ಪಡುವಂಥ ಒಬ್ಬ ಶಿಕ್ಷಕ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿದ್ದಾನೆ. ಅವರೇ ಹಜರತ್ ಸೈಯದ್ ಮದನಿ ಶಾಲೆಯ ಅಧ್ಯಾಪಕರಾದಂಥ ಜನಾಬ್ ಖಾಲಿದ್ರವರು. ಅವರನ್ನು ನಾವು ಬನ್ನಿ ಸರ್, ಖಾಲಿದ್ರವರನ್ನು ನಾವು ಗೌರವಪೂರ್ವಕವಾಗಿ ಗೌರವಿಸಬೇಕು ಅಂತೇಳಿ ತೀರ್ಮಾನಿಸಿದ್ದೇವೆ. ಯಾಕಂತ ಹೇಳಿದರೆ, ಅದೆಷ್ಟೋ ವಿದ್ಯಾರ್ಥಿಗಳನ್ನು, ಅವರ ಶಾಲೆಯ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟಕ್ಕೆ, ತಾಲೂಕು, ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕೊಂಡೋದಂಥ ಎಲೆಮರೆಯ ಕಾಯಿ ಜನಾಬ್ ಖಾಲಿದ್ರವರಾಗಿದ್ದಾರೆ. ಅವರನ್ನು ನಾವು ಗೌರವಿಸ್ತಾ ಇದ್ದೀವಿ. ಮೊನ್ನೆ ಮಂಗಳೂರು ತಾಲೂಕು ಮಟ್ಟದಲ್ಲಿ ನಾವು ಒಂದು ಸ್ಪೋರ್ಟ್ಸ್ ಮಾಡಿದ್ದೀವಿ. ಆ ಸ್ಪೋರ್ಟ್ಸ್ನಲ್ಲಿ ನಮ್ಮ 70 ಮಕ್ಕಳನ್ನು ಶಿಸ್ತಿನ ಸಿಪಾಯಿಗಳಾಗಿ ರೂಪಿಸಿಕೊಂಡಂಥ ಒಂದು ಕೀರ್ತಿ ಜನಾಬ್ ಖಾಲಿದ್ರವರಿಗೆ ಸಲ್ಲುತ್ತದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಗೌರವಿಸೋಣ. ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಖಾಲಿದ್ಗಳಾಗೋಣ. ಇನ್ನೊಂದು 2 ಕಾರ್ಯಕ್ರಮಗಳು ನಮ್ಮಲ್ಲಿದೆ. ಒಂದು ಮಾತ್ರ ನಾನು ನಿರ್ವಹಿಸ್ತೇನೆ, ಮತ್ತೆ ಸರ್ ನಿರ್ವಹಿಸ್ತಾರೆ. ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು 1947ನೇ ಇಸವಿಯಿಂದ ನಮ್ಮ ಭಾರತ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಗಳಾಗಿ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು. ಶಿಕ್ಷಣ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು ಮಾತ್ರ ಅಲ್ಲ, 5 ವರ್ಷಕ್ಕಲ್ಲ, ಇವತ್ತು ನಾವು ಏನು ಪಾಠ ಮಾಡ್ತಾ ಇದ್ದೇವೆಯೋ, ಏನು ಇವತ್ತು ವಿವಿಧ ರೀತಿಯಾದಂಥ ಬದಲಾವಣೆಗಳು ನಮ್ಮಲ್ಲಿ ತರ್ತಾ ಇದ್ದೇವೆಯೋ, ಅದಕ್ಕೆ ಎಲ್ಲದಕ್ಕೂ ಕಾರಣ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು. ನಾವು ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಬಗ್ಗೆ 2 ವರ್ಷದ ಮೊದಲು ಮುಸ್ಲಿಂ ಶಿಕ್ಷಕರ ಸಂಘದ ವತಿಯಿಂದ ಒಂದು ಪ್ರಬಂಧ ಏರ್ಪಡಿಸಿದೆವು. ಆ ಪ್ರಬಂಧದಲ್ಲಿ ಹೈಸ್ಕೂಲಿನ ಮಕ್ಕಳು, ಕಾಲೇಜು ಮಕ್ಕಳು ಎಲ್ಲರೂ ಇದ್ದಾರೆ. ಆದರೆ
ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮೌಲಾನಾ ಅಬುಲ್ ಕಲಾಂ ಆಜಾದ್ರವರನ್ನು ಬರೆದಿದ್ದಾರೆ. ಏನು ಅಂತ ಹೇಳಿದರೆ, ಅವರು ನೋಡಿದಂಥ ಅಬ್ದುಲ್ ಕಲಾಮರನ್ನು ಬರೆದಿದ್ದಾರೆ. ಅವರು ನೋಡಿದಂಥ ಅಬ್ದುಲ್ ಕಲಾಂ ಯಾರು ಅಂತ ಹೇಳಿದರೆ ಭಾರತದ ರಾಷ್ಟ್ರಾಧ್ಯಕ್ಷರು. ಅವರ ಅವಧಿಯಲ್ಲಿ, ಯಾಕಂದರೆ ನಾವು ಅಧ್ಯಾಪಕರುಗಳು ನಮಗೂ ಗೊತ್ತಿಲ್ಲ, ಅವರು ಒಂದು ಚಿತ್ರ ಮಾಡಿ ಅಂತೆಲ್ಲ ನಾವು ಚಿತ್ರ ಮಾಡಲಿಕ್ಕೆ ಕೊಟ್ಟೆವು. ಅವರು ಎಲ್ಲ ಚಿತ್ರ ಯಾರದು ಮಾಡಿದ್ದಾರೆ ಅಂತ ಹೇಳಿದರೆ ಭಾರತದ ರಾಷ್ಟ್ರಪತಿಗಳ ಚಿತ್ರವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಶಿಕ್ಷಣಕ್ಕೆ, ಇವತ್ತು ನಮ್ಮ ಶಿಕ್ಷಕರಿಗೆ ಏನೆಲ್ಲ ಶಿಕ್ಷಕರಿಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಯಾವುದೇ ಜಾತಿಯಿಂದ ಅಳೆಯುವಂಥದ್ದಲ್ಲ. ಇವತ್ತು 40 ಮಕ್ಕಳಿಗೆ ಒಂದು ಟೀಚರ್ ಬೇಕು, 20 ಮಕ್ಕಳಿಗೆ ಒಂದು ಟೀಚರ್ ಬೇಕು. ಆ ಪಾಠಗಳು ಈ ರೀತಿ ಆಗಬೇಕು. ಅದರಲ್ಲಿ ಇವತ್ತು ನಾವು ಹೊಸ ಹೊಸ ಏನೆಲ್ಲ ಯೋಜನೆಗಳಿವೆ ಆ ಎಲ್ಲ ಯೋಜನೆಗಳನ್ನು ರೂಪಿಸಿದವರು ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು. ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ತಮಿಳುನಾಡಿನವರಲ್ಲ. ನಮ್ಮ ವಿದ್ಯಾರ್ಥಿಗಳು ತಮಿಳುನಾಡಿನಿಂದ ಬಂದವರು ಅಂತ ಬರೆದಿದ್ದಾರೆ. ಅವರು ಎಲ್ಲಿಂದ ಬಂದವರು ಅಂತ ಕೇಳಿದಾಗ ತಮಿಳುನಾಡಿನಿಂದ ಬಂದವರು ಅಂತ. ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ತಮಿಳುನಾಡಿನವರಲ್ಲಿ ಬಂದದ್ದಲ್ಲ, ಅವರು ಮೆಕ್ಕಾದಿಂದ ಬಂದವರು. ಅವರ ಪರಿಚಯ ನಮಗೆ ಇರಬೇಕು, ಅವರ ಗುರುತು ನಮಗೆ ಇರಬೇಕು. ಅವರು ಯಾರು ಅಂತೇಳಿ ನಮಗೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಪುಸ್ತಕವನ್ನೇ ಹೊರಗೆ ತರಬೇಕಿತ್ತು. ಆದರೆ ಅನಿವಾರ್ಯ ಮತ್ತು ಸಮಯದ ಅಭಾವದಿಂದ ಅದು ಆಗಲಿಕ್ಕಿಲ್ಲ. ಆದರೆ ಅಧ್ಯಕ್ಷರ ಸೂಚನೆಯಂತೆ ನಾವು ಪ್ರತಿ ಒಂದೊಂದು ಶಾಲೆಯಲ್ಲಿ ಮೌಲಾನಾ ಅಬುಲ್ ಕಲಾಂರವರ ಒಂದು ಭಾವಚಿತ್ರವನ್ನು ಇಟ್ಕೊಳ್ಬೇಕು ಎಂಬಂಥ ಒಂದು ಆಶಯ ಇದೆ. ಮುಂದಿನ ಮಕ್ಕಳಿಗೆ ಅದನ್ನು ಪರಿಚಯ ಮಾಡಿಕೊಳ್ಬೇಕು ಅಂತೇಳಿ. ಯಾಕಂದರೆ ನಾವು 2011ರಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಅಂತೇಳಿ ಘೋಷಣೆಯಾದಾಗ ಮಂಗಳೂರು, ಬೆಂಗಳೂರಿನಲ್ಲಿರುವಂಥ ಎಲ್ಲ ಲೈಬ್ರರಿಗಳನ್ನು ಹುಡುಕಿದ್ದೇವೆ. ಎಲ್ಲಿಯೂ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರ ಚಿತ್ರಗಳು ನಮಗೆ ಸಿಗಲಿಲ್ಲ. ಈಗ ಮೊನ್ನೆ ನಾವು ಮುಸ್ಲಿಂ ಶಿಕ್ಷಕರ ಸಂಘದ ವತಿಯಿಂದ ಒಂದು ಚಿಕ್ಕ ಒಂದು 25-30 ಪುಟದ ಒಂದು ಹೊತ್ತಿಗೆಯನ್ನು ಹೊರಗೆ ತಂದಿದ್ದೇವೆ. ಅದರಲ್ಲಿ ಅವರ ಜೀವನ ಚರಿತ್ರೆಯನ್ನು ಬರೆಯಲಿಕ್ಕೆ ಪ್ರಯತ್ನಿಸಿದೆ. ಇವತ್ತು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಆ ಮುಖ್ಯೋಪಾಧ್ಯಾಯರ ಸಂಘದ ಮೂಲಕ ಎಲ್ಲ ಶಾಲೆಗಳಿಗೆ ಒಂದು ಅವರ ಭಾವಚಿತ್ರವನ್ನು, ದೊಡ್ಡದಾದಂಥ ಒಂದು ಭಾವಚಿತ್ರವನ್ನು ಕೊಡುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ದಯವಿಟ್ಟು ಒಂದು ಶಾಲೆಗೆ ಒಂದು ಕೊಡುತ್ತೇವೆ. ಮುಂದೆ ನಿಮ್ಮ ಬೇಡಿಕೆ ಇದ್ದರೆ ಅದನ್ನು ಕೊಡಲಿಕ್ಕೆ ಜಾಸ್ತಿ ನಾವು ಪ್ರಯತ್ನಿಸ್ತೇವೆ. ನಿಮ್ಮ ಸಭಾಂಗಣದಲ್ಲಿ ಅಥವಾ ಎಲ್ಲಿಯಾದರೂ ಕಾಣುವಲ್ಲಿ ಅದನ್ನು ಪ್ರದರ್ಶಿಸಬೇಕು ಅಂತೇಳಿ ಸಹ ನಾವು ಕೇಳಿಕೊಳ್ತೇವೆ. ಯಾಕಂದರೆ ನಮ್ಮ ಮಕ್ಕಳಿಗೆ ಮೌಲಾನಾ ಆಜಾದ್ ಯಾರು ಅಂತೇಳಿ ತಿಳಿಯುವಂತಾಗಬೇಕು ಅಂತೇಳಿ. ಇಂತಿಯಾಜ್ ಸರ್ ಇಲ್ಲಿ ಉಂಟು, ತೆಗೆದು ಅದನ್ನು ಅಧ್ಯಕ್ಷರು ವಿತರಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಮೊದಲನೇದಾಗಿ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುರ, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಕೋಟೆಪುರ, ಟಿಪ್ಪು ಸುಲ್ತಾನ್ ಕಾಲೇಜು 9 ಕೆರೆ ಇಬ್ಬರು ಸೇರಿ, ಸೈಯದ್ ಮದನಿ ಹೆಣ್ಮಕ್ಕಳ ವಿದ್ಯಾಸಂಸ್ಥೆ ಆಜಾದ್ ನಗರ, ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಮದನಿ ಗ್ರೌಂಡ್, ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲ್ಲಾಪು, ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಶಾಲೆ ಹಳೇಕಳ, ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಳೆಕೋಟೆ. ನನಗೆ ಸೈಯದ್ ಮದನಿ ITI 9 ಕೆರೆ, ಸೈಯದ್ ಮದನಿ ITI 9 ಕೆರೆ. ಸರಿ, ಈ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ಗೆ ಅಭಿನಂದಿಸ್ತೇನೆ. ಅಧ್ಯಕ್ಷರಲ್ಲಿ ಒಂದು ಮನವಿಯನ್ನು ಸಹ ಮಾಡ್ತೇನೆ. ಪುಸ್ತಕವನ್ನು ನಾವು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೊರಗೆ ತರುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗಬೇಕು. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಆಡಳಿತ ಮಂಡಳಿ ನೀಡಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ನಂತರ ಈ ತಿಂಗಳಿನಲ್ಲಿ ನಾವು 2 ಆಚರಣೆಗಳನ್ನು ಆಚರಿಸಲಿಕ್ಕಿದೆ. ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಗಳನ್ನು ಹೊಂದಿರುವಂಥ ಒಂದು ಸಂಸ್ಥೆ ಬಹುಶಃ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರನ್ನು ಬಿಟ್ಟರೆ ಇರುವುದು ಅದು ಉಳ್ಳಾಳದಲ್ಲಿ ಮಾತ್ರ, ಬೇರೆ ಎಲ್ಲಿಯೂ ಇಲ್ಲ. ಅದು ಉಳ್ಳಾಳದ ದಕ್ಷಿಣ ಭಾಗದಲ್ಲಿ ಮಾತ್ರ ಇದೆ. ಎಷ್ಟೋ ದೊಡ್ಡ ದೊಡ್ಡ ಶಾಲೆಗಳಿವೆ. ಆದರೂ ಧೈರ್ಯವಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕರ್ನಾಟಕದ ಹುಲಿಯನ್ನು ಪ್ರತಿಬಿಂಬಿಸಿದಂಥ ಒಂದು ಕೀರ್ತಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಗಿದೆ. ಅದನ್ನು ಸಹ ನಾವು ಒಟ್ಟಿಗೆ ಆಚರಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಧನ್ಯವಾದಗಳು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಗೆ. ಅದೇ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುವಂಥ ನಮ್ಮ ಉಳ್ಳಾಳ ಕೇಂದ್ರ ಜುಮಾ ಮಸೀದಿಗೆ, ಅರಬಿಕ್ ಟ್ರಸ್ಟಿಗೆ, ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ನಮ್ಮ 300 ಮಂದಿ ಅಧ್ಯಾಪಕರುಗಳ ಪರವಾಗಿ ಜೋರು ಚಪ್ಪಾಳೆಯೊಂದು ಸನ್ಮಾನ್ಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ KMK ಮಂಜನಾಡಿ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಹಜರತ್ ವಿಷಯವಾರು 100% ಫಲಿತಾಂಶ ಪಡೆದಂತಹ ಶಿಕ್ಷಕರನ್ನು ಸನ್ಮಾನಿಸುವಂತಹ ಸನ್ಮಾನ ಕಾರ್ಯಕ್ರಮ ಆಗುತ್ತೆ.
ಯಾಕಂದರೆ ಇವತ್ತು ಎಷ್ಟು ಮಂದಿ ಇದ್ದಾರೆ, ಕೆಲವೇ ಮಂದಿಯನ್ನು ನಾವು ಗುರುತಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದು ಏನು ಅಂತ ಹೇಳಿದರೆ, ಅವರ ಸಬ್ಜೆಕ್ಟಿನಲ್ಲಿ 100% ಫಲಿತಾಂಶ ಬಂದವರು. ಮುಂದಿನ ದಿವಸಗಳಲ್ಲಿ ನಾವು 60 ಮಂದಿಯನ್ನು ಗುರುತಿಸುವಂಥ ವ್ಯವಸ್ಥೆ ಆಗಬೇಕು. 10 ನಮ್ಮಲ್ಲಿ ಶಾಲೆಗಳು, ಪ್ರೌಢಶಾಲೆಗಳು ಎಷ್ಟಿದೆ, ಆ ಪ್ರತಿ ಶಾಲೆಯಲ್ಲಿ ಒಂದೊಂದು ಶಾಲೆಯಿಂದ 6 ಶಿಕ್ಷಕರನ್ನು, ಪ್ರತಿ ಶಿಕ್ಷಕರು 100% ಫಲಿತಾಂಶ ತಂದು ಕೊಟ್ಟಿದ್ದಾರೆ ಎಂಬ ನಿಮ್ಮೆಲ್ಲರನ್ನ ಮೋಟಿವೇಶನ್ ಮಾಡುವಂಥ ಒಂದು ಉದ್ದೇಶವನ್ನು ಅಧ್ಯಕ್ಷರು ಇಟ್ಕೊಂಡಿದ್ದಾರೆ. ಸರಿ, ಹೆಸರು ಓದಿ. ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜಿನ ಮ್ಯಾಥ್ಸ್ ಉಪನ್ಯಾಸಕಿಯಾಗಿರುವಂತಹ ಕುಮಾರಿ ಎಲ್ವೀರಾ ಡಿಸೋಜಾ. ಟಿಪ್ಪು ಸುಲ್ತಾನ್ ಪದವಿ ಕಾಲೇಜ್ ಉಲ್ಲಾಲ ಇಲ್ಲಿನ ವಾಣಿಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ಲತಾಯು, ಶ್ರೀಮತಿ ಶ್ರೀಜಾ ಮೇಡಮ್, ಶ್ರೀಮತಿ ಲಾವಣ್ಯ ಮೇಡಮ್, ಬಲ್ಕೀಸ್, ಅಬ್ದುಲ್ ಸಮದ್, ಸಾದಿಕ್ ಇಬ್ರಾಹಿಂ. ವಿಷಯವಾರು 100% ಫಲಿತಾಂಶ ತಂದಂತಹ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈಗ ಟಿಪ್ಪು ಸುಲ್ತಾನ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಅಬ್ದುಲ್ ರೆಹಮಾನ್ ಸರ್ ಅವರು ತಮ್ಮ ವಿಷಯದಲ್ಲಿ 100% ಫಲಿತಾಂಶವನ್ನು ಸಾಧಿಸಿರ್ತಾರೆ. ಮುಂದಿನದಾಗಿ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ ಇಲ್ಲಿನ ಹಿರಿಯ ಶಿಕ್ಷಕಿ ಶ್ರೀಮತಿ ಗೀತಾರವರು ತಮ್ಮ ವಿಷಯಗಳಲ್ಲಿ 100% ಫಲಿತಾಂಶವನ್ನು ಸಾಧಿಸಿರ್ತಾರೆ. ಅದೇ ರೀತಿಯಲ್ಲಿ ಜನಾಬ್ ರಸೂಲ್ ಖಾನ್, ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಅಲೇಕಲ ಇಲ್ಲಿನ ಉಪನ್ಯಾಸಕಿ ಶ್ರೀಮತಿ ಯೋಗಿನಿ, ಶ್ರೀಮತಿ ಸೌಮ್ಯ, ಶಮೀನಾ, ಶ್ರೀಮತಿ ವತ್ಸಲ ಮೇಡಮ್, ಕಲ್ಲಾಪು ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿನ ಅಧ್ಯಾಪಕಿಯಾಗಿರುವ ಶ್ರೀಮತಿ ಚಿತ್ರಲತಾ, ಶ್ರೀಮತಿ ಪ್ರತೀಕ್ಷಾ, ಶ್ರೀಮತಿ ಸೌಪರ್ಣ, ಹಜರತ್ ಮಹಿಳಾ ಪದವಿ ಪೂರ್ವ ಕಾಲೇಜು ಮಾಸ್ತಿಕಟ್ಟೆ ಇಲ್ಲಿನ ಪ್ರಾಚಾರ್ಯಾಗಿರುವ ಸಂಗೀತ ಮೇಡಮ್, ಉಪನ್ಯಾಸಕಿಯಾಗಿರುವ ಯಶೋಧ ಮೇಡಮ್, ವಸುಧಾ ಮೇಡಮ್, ಹೇಮಾ ಮೇಡಮ್, ಶಬನಾ ಮೇಡಮ್, ನವ್ಯಶ್ರೀ ಮೇಡಮ್, ಸರಿತಾ ಮೇಡಮ್, ಮಧುರಾ ಮೇಡಮ್, ಅಭಿನಂದನೆಗಳು ಸನ್ಮಾನಿತರಿಗೆ. ನಡೆಸಿಕೊಟ್ಟಂತಹ ಅತಿಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ MH ಮಲಾರ್ ರವರು ಗುರುತಿಸಿರುವ ವಿಶೇಷ ಸನ್ಮಾನ ಕಾರ್ಯಕ್ರಮ, ಇದನ್ನು ನೆರವೇರಿಸಿಕೊಡುವರೆ ನಾನು MH ಮಲಾರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ, ಇದರ ಅಂಗವಾಗಿ ಶಿಕ್ಷಕರ ಸ್ನೇಹ ಸಂಗಮ ಎಂಬಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನು ಕಳೆದ 4-5 ವರ್ಷಗಳಿಂದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅತ್ಯುತ್ತಮವಾದಂಥ ಒಂದು ಕಾರ್ಯವನ್ನು ನೆರವೇರಿಸ್ತಾ ಬಂದಿದ್ದು, ಯಶಸ್ವಿಯಾಗಿ ನಾವಿವತ್ತು ಮುನ್ನುಗ್ಗಲಿಕ್ಕೆ ಮೊದಲ ಕಾರಣೀಕರ್ತರಾದಂಥ ಇವತ್ತಿನ ಸಭಾ ಅಧ್ಯಕ್ಷರಂಥ ಸನ್ಮಾನ್ಯ ಅಲ್ಹಾಜಿ ಅಬ್ದುಲ್ ರಶೀದ್ ರವರೇ, ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯ ಅತಿಥಿಗಳೇ, ಎಲ್ಲ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರೇ, ಮುಖ್ಯೋಪಾಧ್ಯಾಯರೇ, ಎಲ್ಲ ನನ್ನ ಸನ್ಮಿತ್ರರೇ, ವಿಶೇಷವಾಗಿ ಇವತ್ತು ವಿಶೇಷ ಸಾಧನೆಯನ್ನು ಮಾಡಿದಂಥ ಎಲ್ಲರನ್ನೂ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಹಾಗೂ ಸಮಚಾ ಸಂಘಟನೆ ವತಿಯಿಂದ ಇದೀಗ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೇವೆ. ಇದೀಗ ವೈಯಕ್ತಿಕವಾಗಿ MH ಮಲಾರ್ ಅವರು ನಿಮ್ಮ ಮುಂದೆ ಬಂದು ನಿಂತುಕೊಂಡದ್ದು ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಶಿಕ್ಷಕರ ದಿನಾಚರಣೆ ಈ ದಿವಸ ನನ್ನ ಸೇವಾವಧಿಯ ಕೊನೆಯ ಈ ಒಂದು ಕಾರ್ಯಕ್ರಮ ನಿಮ್ಮ ಜೊತೆಯಲ್ಲಿದೆ. ಮುಂದಿನ ಶಿಕ್ಷಕರ ದಿನಾಚರಣೆಗೆ ನನ್ನ ಸೇವಾವಧಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಇರುವುದಿಲ್ಲ. ಇದು ನನ್ನ ಶಿಕ್ಷಕರ ದಿನಾಚರಣೆ, ನಿಮ್ಮೆಲ್ಲರ ಸೇವಾವಧಿಯ ಕೊನೆಯ ಕಾರ್ಯಕ್ರಮ. ಆದ್ದರಿಂದ ಈ ಸಂದರ್ಭದಲ್ಲಿ ನನ್ನನ್ನು ಇಷ್ಟೆತ್ತರಕ್ಕೆ ಬೆಳೆಸಿದಂತಹ ನನ್ನ ಆತ್ಮೀಯರು ಎನಿಸಿಕೊಂಡಂತಹ 3 ನನ್ನ ಸಹೋದ್ಯೋಗಿಗಳನ್ನು ಗುರುತಿಸಿಕೊಳ್ಳುವುದು ತಮ್ಮೆಲ್ಲರ ಸಮ್ಮುಖದಲ್ಲಿ
ನನಗೆ ಅನಿವಾರ್ಯ ಆಗಿದೆ, ಅಗತ್ಯವಾಗಿದೆ, ಹಾಗೂ ಅದು ಕೃತಜ್ಞತಾ ಮನೋಭಾವನೆಯಿಂದಲೂ ಕೂಡ ಆಗಿದೆ. ಅದಕ್ಕಾಗಿ 3 ಚೇರ್ಗಳನ್ನು ದಯಮಾಡಿ ವಾಲಂಟಿಯರ್ಸ್ ಅವರು ಒಂದು 3 ಚೇರನ್ನು ಮುಂದೆ ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಾಲಂಟಿಯರ್ಸ್ ಹುಡುಗ ಮೊದಲಾಗಿ ಸುಮಾರು 39 ವರ್ಷಗಳ ಕಾಲ, ದೀರ್ಘವಾಗಿ ಮಾತನಾಡುವುದಿಲ್ಲ, 39 ವರ್ಷಗಳ ಕಾಲ ನಾನು ಸೈಯದ್ ಮದನಿ ಚಾಟ್ರಿಪ್ಸ್ನವರು ನನಗೆ ಒಂದು ಅವಕಾಶ ಒದಗಿಸಿಕೊಟ್ಟಿದ್ದರಿಂದ ಈ ಸಂಸ್ಥೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗಿದೆ. ಬಹಳ ಮುಖ್ಯವಾಗಿ ಈ 39 ವರ್ಷಗಳಲ್ಲಿ 38 ವರ್ಷಗಳವರೆಗೆ ನನ್ನ ಜೊತೆಯಾಗಿದ್ದಂಥ ನನ್ನ ಆತ್ಮೀಯ ಮಿತ್ರ KMK ಮಂಜನಾಡಿಯವರು ಮುಂಬಾಗಿ ಬಂದು ಕೂತ್ಕೊಳ್ಬೇಕು ಕೇಳಿಕೊಳ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರ 38 ವರ್ಷಗಳವರೆಗೆ ನಾವು ಒಟ್ಟಿಗೆ ಸೇರಿಕೊಂಡವರು. ನಾನು ಮಲಾರಲ್ಲಿ ಹುಟ್ಟಿ ಬೆಳೆದರೆ ಅವರು ಮಂಜನಾಡಿಯಲ್ಲಿ ಹುಟ್ಟಿ ಬೆಳೆದವರು. ಅವರ ನನ್ನ ಪರಿಚಯ ಇಬ್ಬರಿಗೂ ಇಲ್ಲದವರು. ನಾವು ಯಾವಾಗ ಶಿಕ್ಷಕರ ತರಬೇತಿಗೆ ಸೇರಿದ್ದೇನೋ ಆವಾಗ ನಾನು ಸೆಕೆಂಡ್ ಇಯರ್ ಅವ್ರು ಫಸ್ಟ್ ಇಯರ್, ಅಲ್ಲಿಂದ ನಮ್ಮ ಸ್ನೇಹ ಪ್ರಾರಂಭವಾಯಿತು. ಅಲ್ಹಮ್ದುಲಿಲ್ಲಾ 38 ವರ್ಷಗಳವರೆಗೆ ಸುದೀರ್ಘವಾದ ಈ ಕಾಲದಲ್ಲಿ ಯಾವುದೇ ಚ್ಯುತಿ ಬಾರದಂತೆ ಗಳಸ್ಯ ಕಂಠಸ್ಯ ಎಂಬ ರೀತಿಯಲ್ಲಿ ಅನೇಕ ಜನರಿಗೆ ಕಣ್ಣಿಗೆ ಕುಕ್ಕುವಂಥದ್ದು ಅಥವಾ ಸ್ನೇಹಪರವಾಗಿಯೂ ಏನು ಹಿಡಿದಿದೆ, ಲವಕುಶ, ರಾಮಲಕ್ಷ್ಮಣ, ಕೋಟಿ ಚೆನ್ನಯ್ಯ, ಎಲ್ಲಿದ್ದಾನೆ ಇನ್ನೊಬ್ಬ ಅಂತ ಕೇಳಿದ್ದೂ ಇದೆ. ಇನ್ನೊವರಿಗೆ ಕೆಲವರಿಗೆ ಅದು ಕಷ್ಟ ಸಾಧ್ಯವಾಗಿದೆ. ಇಬ್ಬರನ್ನು ಎದುರಿಸಬೇಕಲ್ಲ ಎಂಬಂಥದ್ದು ಇಲಾಖೆಯಲ್ಲಾಗಲಿ ಸಂಘಟನೆಯಲ್ಲಾಗಲಿ ಈ ರೀತಿಯಲ್ಲಿ ಅವರಿಬ್ಬರ ಸಂಬಂಧಗಳು ಅನ್ಯೋನ್ಯವಾಗಿ ನಮ್ಮಿಬ್ಬರ ಸಂಬಂಧಗಳು ಇದ್ದು ಇಲ್ಲ. ಇಷ್ಟಕ್ಕೆ ನನ್ನ ವೈಯಕ್ತಿಕ ಹಾಗೂ ನನ್ನ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದವರು ನನ್ನ ಆತ್ಮೀಯ ಮಿತ್ರ KMK ಮಂಜನಾಡಿ. ನನ್ನ ಸೇವಾವಧಿ ಈ 38 ವರ್ಷಗಳಲ್ಲಿ ನನ್ನ ಜೊತೆಯಾಗಿ ಪಾದಾರ್ಪಣೆ ಮಾಡಿಕೊಂಡು ನನ್ನ ಜೊತೆಯಾಗಿ ನಡ್ಕೊಂಡು ಎಲ್ಲ ವಿಚಾರದಲ್ಲಿಯೂ ನನಗೆ ಸಾಥ್ ನೀಡಿದವರು. ಆದ್ದರಿಂದಲೇ ಇವತ್ತು MH ಮನಾರ್ ಯಾರಂತ ಗೊತ್ತಾಗಲಿಕ್ಕೆ ಓರ್ವ ಕಾರಣಿ ಪುರುಷರು ಅವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ನಾವು ಸ್ನೇಹದಿಂದವಿದ್ದೇವೆ. ನನಗೆ ಸೇವೆಗೆ ಸೇರುವಾಗ ದಿವಂಗತ ಅಲ್ಹಾಜ್ ಇಬ್ರಾಹಿಂ ರವರು ನನಗೆ ಕೋಟೆಪುರದಲ್ಲಿ ಒಂದು ಅವಕಾಶ ಕೊಟ್ಟಾಗ ಸೆಕೆಂಡ್ ಇಯರ್ ಇದ್ದುಕೊಂಡು ಬದ್ರಿಗಾ ಸೇರಿದಾಗ ನಾನು ನಮ್ಮ ಶಾಲೆಯಲ್ಲಿ ಒಂದು ಬೇಬಿ ಕ್ಲಾಸ್ ಸ್ಟಾರ್ಟ್ ಮಾಡಿ KMK ಮಂಜನಾಡಿಯವರು ನಮ್ಮ ಶಾಲೆಯಲ್ಲಿ ನನ್ನ ಹತ್ತಿರದಲ್ಲೇ ಒಟ್ಟೊಟ್ಟಿಗೆ ಕೆಲಸ ಮಾಡುವಂತ ಹೇಳಿದಾಗ ಅದಕ್ಕೆ ಆಯ್ತಂತ ಒಪ್ಪಿದ್ರು. ಆದರೆ ಹಳೆಕೋಟೆಯಲ್ಲಿ ಒಬ್ಬರು ಬೇಕು ಜೆಂಟ್ಸ್ ಸ್ಟಾಫ್ ಅಂತೇಳಿ ಆಗಿನ ನಮ್ಮ ಕಾರ್ಯದರ್ಶಿಯಾದಂಥ ಅಬ್ದುಲ್ ಖಾದರ್ ದಿವಂಗತರು ಸ್ಟೇಟ್ ಬ್ಯಾಂಕ್ ಇವರಲ್ಲಿ ಇಲ್ಲ ಅವರು ಹಳೆಕೋಟೆಗೆ ಹೋಗಲಿ ಅಂತ ಹೇಳಿ ಹಳೆಕೋಟೆಯಲ್ಲಿ ಅವರಿಗೆ ಏನಾಯ್ತು ಅಂದರೆ ಸೇವೆಗೆ ಸೇರುವಂಥ ಒಂದು ಅವಕಾಶ ಇದೆ. ಏನಿರಲಿ ನನ್ನ ಜೊತೆಯಲ್ಲಿ ಇಲ್ಲದಿರೂ ಕೂಡ ನನ್ನ ಸಂಸ್ಥೆ ಬೆಳೀಲಿಕ್ಕೆ ಕಾರಣೀಕರ್ತರಲ್ಲಿ ಅವರು ಒಬ್ಬರು ನನ್ನ ಸಹೋದ್ಯೋಗಿಯಾಗಿದ್ದುಕೊಂಡು ನಾನು ಯಾವತ್ತೂ ಕೂಡ KMK ಮಂಜನಾಡಿಯನ್ನು ಮರೆಯುವಾಗಿಲ್ಲ. ನಮ್ಮ ಸ್ನೇಹ ಅದು ಮುಂದುವರಿದು ಖಂಡಿತವಾಗಿಯೂ ಮುಂದುವರಿತಾ ಇರ್ತದೆ. ಆದರೆ ನನ್ನ ಈ ಸೇವಾವಧಿಯಲ್ಲಿ ನನಗೆ ಕೊಟ್ಟಂಥ ಸಹಕಾರ ಇದೆಯಲ್ಲ ಅದನ್ನು KMK ಮಂಜನಾಡಿ ಅವರೇ ನಾನು ಎಂದೆಂದೂ ಮರೆಯಲಾರೆ. ನಿಮ್ಮ ಪ್ರೀತಿ ವಿಶ್ವಾಸಗಳಿಗೆ ಖಂಡಿತವಾಗಿಯೂ ನನ್ನ ಅನಂತಾನಂತ ವಂದನೆಗಳು. ನಿಮ್ಮ ಬಗ್ಗೆ ನಾನು ಹೇಳಿದ್ರು ಅದೆಷ್ಟು ಕೇಳಿಕಡಿಮೆ. ಯಾಕೆಂದರೆ ಶಿಕ್ಷಕರ ಧ್ವನಿಯಾಗಿ ರಾಜ್ಯ ಸಂಸ್ಥೆ ಅಧ್ಯಕ್ಷರಾಗಿ ಜಿಲ್ಲಾ ಸಂಸ್ಥೆ ಅಧ್ಯಕ್ಷರಾಗಿ ನಮ್ಮ ಶಿಕ್ಷಕರ ಜಿಲ್ಲಾ ಪ್ರಶಸ್ತಿ ವಿಜೇತರಾಗಿ ಏನಪ್ಪೈ ಫೌಂಡೇಶನ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಎಲ್ಲ ಕಡೆಯಲ್ಲಿ ಕೂಡ ಒಬ್ಬ ರಾಜಕೀಯ ವ್ಯಕ್ತಿಗೆ ಸರಿಸಾಟಿ ಇಲ್ಲದಂತ ಒಂದು ವ್ಯಕ್ತಿ KMK ಮಂಜನಾಡಿ ಅಂತ ಹೇಳುತ್ತಾ ಅವರಿಗೆ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೂರ ನನ್ನ ಆತ್ಮೀಯ ಶಿಷ್ಯ ಇವತ್ತು ಹಳೆ ವಿದ್ಯಾರ್ಥಿ ಆಗಿರ್ಬೋದು ಮೊಹಮ್ಮದ್ ಫಾಜಿಲ್ ಎಂಬುವರು ದಯಮಾಡಿ ವೇದಿಕೆ ಬರಬೇಕಂತ ನಾನು ಕೇಳಿಕೊಳ್ತಾ ಇದ್ದೆ. ಮೊಹಮ್ಮದ್ ಫಾಜಿಲ್ ಎಂಬುವರು ನನ್ನ ಹಳೆ ವಿದ್ಯಾರ್ಥಿ. ಅಭಿಮಾನದಲ್ಲಿ ಹೇಳಿಕೊಳ್ತೇನೆ ಹಳೆ ವಿದ್ಯಾರ್ಥಿ ಅಂತ ಮತ್ತು ಹೆಮ್ಮೆಯಲ್ಲಿ ಹೇಳಿಕೊಳ್ತಾ ಇದೆ. ಯಾಕೆಂದರೆ ಒಂದು ಗುರುಗಳನ್ನು ಮೀರಿದಂಥ ಒಬ್ಬ ಶಿಷ್ಯ ಹುಟ್ಟಿಕೊಂಡರೆ ಅದುವೇ ಗುರುಗಳ ವೃತ್ತಿ ಸಾರ್ಥಕ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದರೆ ಈ ರೀತಿಯಲ್ಲಿ ತನ್ನ ಜೊತೆಯಲ್ಲಿ ನಿರಂತರವಾಗಿ 1ನೇ ತರಗತಿಯಿಂದ 10ನೇ ತರಗತಿಯವರಿಗೆ ಒಟ್ಟಿಗೆ ಬೆಳೆದುಕೊಂಡು ನನ್ನ ಮತ್ತು ಅವರ ಸಂಬಂಧ ಅಳಿದು ಹೋಗಬಾರದು, ಈ ಶಾಲೆಯಲ್ಲಿ ನಾನು ಉಳಿದುಕೊಂಡಬೇಕು, ಈ ಶಾಲೆಯಲ್ಲಿ ಮಕ್ಕಳ ಜೊತೆಯಲ್ಲಿ ನನ್ನ ಗುರುಗಳಾಗಿ ಸೇವೆ ಮಾಡಬೇಕಂತ ಆಸೆ ಪಟ್ಟವರು. ಮೊದಲ ಗುರುಗಳ ಕೆಲಸಕ್ಕೆ ಬರ್ತಾ ಇದ್ದೀಗ ಯಾರಿಗೆ ಬೇಡ. ಈಗ ಆಗ ಹೇಳಿದಾಗೆ ಹಣ ಮಾಡುವುದರ ಹಿಂದೆ ನಾವು ಹೋಗ್ತಾ ಇದ್ದೇವೆ. ವೃತ್ತಿ ಯಾವುದಂತ ಮುಖ್ಯ ಅಲ್ಲ, ವೃತ್ತಿಯಲ್ಲಿ ಸಂಪಾದನೆ ಮಾಡುವುದಷ್ಟು ಮುಖ್ಯ. ನಾವೆಲ್ಲರೂ ಹಿಂದೆ ಹೋಗ್ತೇವೆ. ಹೊಟ್ಟೆಪಾಡಿಗಾಗಿ ಇವತ್ತು ಬರ್ತೇವೆ, ವೃತ್ತಿಯನ್ನು ಹುಡ್ಕೊಂಡು ಬರುವಾಗಿಲ್ಲ. ಈ ರೀತಿಯಲ್ಲಿ ನನ್ನ ಮಿತ್ರ ಹಳೆ ವಿದ್ಯಾರ್ಥಿ ಮಿತ್ರ ನನ್ನ ಮಿತ್ರರಾಗಿ ನನ್ನ ಶಾಲೆಗೆ ಬಂದು ಪ್ರಾಥಮಿಕ ಶಾಲೆಗೆ ಒಬ್ಬ ಅತಿಥಿ ಶಿಕ್ಷಕನಾಗಿ ಬಂದುಕೊಂಡು ಪ್ರೌಢಶಾಲೆಯಲ್ಲಿ ಇದೀಗ ಒಂದು ಪ್ರಥಮ ದ್ವಿತೀಯ ದರ್ಜೆಯ ಸಹಾಯಕನಾಗಿದ್ದುಕೊಂಡು ಕೆಲಸ ಮಾಡುವುದು. ಬರೀ ನಾವು ನೋಡ್ಬೋದು ಇವತ್ತು ಒಬ್ಬ ದ್ವಿತೀಯ ದರ್ಜೆಯ ಸಹಾಯಕ ಬರೀ ಪೆನ್ನು ಮತ್ತು ಪುಸ್ತಕ ಆಫೀಸಿನ ಒಳಗೆ ಮಾತ್ರ ಸೀಮಿತ. ಅವನಿಗೆ ಬೇರೆ ಕೆಲಸ ಇಲ್ಲ. ಅಡ್ಮಿಷನ್ ಮಾಡುವುದು, TC ಹರಿಯುವುದು, ಮತ್ತೆ ರಿಸಲ್ಟ್ ಕೊಡುವಂಥದ್ದು ಮತ್ತು ಇತರ ವಿಚಾರಗಳು ಅಕ್ಷರದಾಸೋದಕ್ಕೆ ಸಂಬಂಧಪಟ್ಟವೇನೇ ಬೇರೆ ಇಲ್ಲ. ಆದರೆ ಇವರ ಪ್ರತಿಭೆ ಹಾಗೆಲ್ಲ. ಇವರು ಇವತ್ತು
ದ್ವಿತೀಯ ದರ್ಜೆ ಸಹಾಯಕರಾಗಿ ಆಫೀಸ್ ಕೂಡ ಇರುವುದಲ್ಲ. 10ನೇ ತರಗತಿಯಲ್ಲಿ ನನ್ನ ಸಮಾಜ ವಿಜ್ಞಾನ ಬೋಧನೆಗೆ ನಾನು 35 ಮಾರ್ಕ್ ಮಾಡಿದರೆ 65 ಮಾರ್ಕನ್ನು ಕೆಲಸವನ್ನು ಸಮಾಜ ವಿಜ್ಞಾನ ಪಾಠವನ್ನು ಮಾಡುವಂತ ಒಬ್ಬ ಶಿಕ್ಷಕ, ಪದವಿಯನ್ನು ಪಡೆಯದ ಒಬ್ಬ ಶಿಕ್ಷಕ, BBM ಮಾಡಿದಂಥ ಶಿಕ್ಷಕ. ಇವತ್ತು ಅದರಲ್ಲಿ 90% ಹೆಚ್ಚು ಫಲಿತಾಂಶವನ್ನು ನಿರಂತರವಾಗಿ ಸಮಾಜ ವಿಜ್ಞಾನದಲ್ಲಿ ಬರ್ತಾ ಇದೆ. ಇದು ಅವರ ಶಿಕ್ಷಕರಲ್ಲದಿರುವಂತಿದ್ರೂ ಕೂಡ ಅವರ ಮೈಮೆಯಲ್ಲಿ ಶಿಕ್ಷಕರ ರಕ್ತ ಹರಿತಾ ಇದೆ. ಅದರಿಂದ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕ್ರೀಡೆಯನ್ನು ತೊಡಗಿಸಿದಾಗ ಮಕ್ಕಳಲ್ಲಿ ಫುಟ್ಬಾಲ್ ಕೋಚರ್ ಆಗಿಕೊಂಡು ಅಸೆಂಬ್ಲಿಯ ಸಂದರ್ಭದಲ್ಲಿ ಇನ್ನು ಸ್ಕಿಟ್ಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದೇನೂ ಇಲ್ಲ. ನನಗೆ ಕೆಲವೊಮ್ಮೆ ಹೆಚ್ಚು ಹೆಚ್ಚು ಹೊರೆ ಕೊಡ್ತಾ ಇದ್ದೀನಿ. ಯಾಕೆ? ಅವ ನನ್ನ ಶಿಷ್ಯ ಅಲ್ವಾ, ಅದಕ್ಕೆ ಕೇಳಲಿಕ್ಕಿಲ್ಲ. ಬೇರೆಯವರು ಹೇಳ್ತಾರೆ, ಸರ್ ಸಮಯ ಆಯಿತು, ಹೊತ್ತಾಯಿತು, ಇವತ್ತಾಗುವುದಿಲ್ಲ, ಹಾಗೆಲ್ಲ ಹೇಳುವಂತಿದೆ. ಇವರು ಹಾಗೆ ಹೇಳುವಾಗಿಲ್ಲ, ಶಿಷ್ಯ ಅಲ್ವಾ, ಕೊಟ್ಟಷ್ಟು ಇವರ ತಲೆ ಮೇಲೆ ಹೇರಿದಷ್ಟು ಎಲ್ಲೂ ಭಾರವಾಗಿದೆ ಅಂತ ಹೇಳಲಿಲ್ಲ ಅವರು. ನನಗೆ ಭಾರ ಆಗ್ತದೆ ಅಂತ ಹೇಳಿ ತಲೆಯನ್ನು ಭಾರ ಹಾಕಿದ್ದೇ ಇಲ್ಲ. ನನಗೆ ಬಹಳ ಬೇಸರ ಅನಿಸ್ತದೆ ಅಂದರೆ, ಈ ಇಷ್ಟು ಸಮಯದಲ್ಲಿ 15 ವರ್ಷಗಳ ಸುಮಾರು ನನ್ನ ಜೊತೆಯಲ್ಲಿ ಇದ್ದುಕೊಂಡು ಎಷ್ಟೋ ಕಷ್ಟ ನಷ್ಟವನ್ನು ಅನುಭವಿಸಬಹುದು ಅಂತ ನಾನು ಭಾವಿಸಿಕೊಳ್ತೇನೆ. ಯಾಕೆಂದರೆ ಶಿಷ್ಯ ಎಂಬ ಒಂದೇ ಒಂದು ಕಾರಣಕ್ಕೆ ಅನೇಕ ಕೆಲಸವನ್ನು ಕೊಟ್ಟರು ಕೂಡ, ವೈಯಕ್ತಿಕ ಕೆಲಸವನ್ನು ಕೊಟ್ಟರು ಕೂಡ ಅದನ್ನು ಮಾಡಿಕೊಂಡು ಸಹಿ ಎನಿಸಿದಂಥವ್ರು. ಆದ್ದರಿಂದ ಶಿಷ್ಯ ಎಲ್ಲರಿಗೂ, ಯಾಕೆಂದರೆ ಶಿಕ್ಷಕರು ಶಿಷ್ಯರು ಎಂದರೆ ಒಂದು ಶಕ್ತಿ ಇದ್ದ ಹಾಗೆ. ಇವತ್ತು ನನ್ನ ಇಂಥ ಶಿಷ್ಯರು ಹೇಳ್ತಾರೆ, ಶಿಕ್ಷಕರು ಹೇಳುವ ಮಾತು, ಗುರುಗಳೇ ನನ್ನ ಪ್ರಾಣವನ್ನು ಬೇಕಾದರೂ ಕೊಡ್ತೇವೆ, ನಿಮ್ಮ ಸೇವೆಯನ್ನು ಮಾತ್ರ ನಾವು ಬಿಡಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮನ್ನು ನಾವು ಖಂಡಿತ ರಕ್ಷಿಸಿಕೊಳ್ತೇವೆ ಅಂತ ಭರವಸೆಯನ್ನು ಕೊಡ್ತೇವೆ. ಇವತ್ತು ಹಳೆ ಕುಟ್ಟಪುರದಲ್ಲಿ ನಮ್ಮ ಸಂಸ್ಥೆಯಲ್ಲಿ 40 ಲಕ್ಷದ MLA ಒಂದು ಗ್ರಾಂಟಿಂದ ಕೆಲಸ ಆಯಿತು. ಅದೇ ರೀತಿಯಲ್ಲಿ ಇವತ್ತು 20 ಲಕ್ಷದ ಕೆಲಸ ಆಗಿದೆ. ಇದೆಲ್ಲ ನನ್ನ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು, ಅಲ್ಲಿರುವಂತಹ ನಮ್ಮ ಶಾಲಾಭಿವೃದ್ಧಿಯ ಸಮಿತಿಯವರು ಸೇರಿಕೊಂಡು ಮಾಡಿ. ಅದರಿಂದ ಹಳೆ ವಿದ್ಯಾರ್ಥಿಯ ಶಕ್ತಿಯಲ್ಲಿ ತುಂಬಿದೆ. ಅದರಿಂದ ಇದೊಂದು ಶಕ್ತಿ ಅಂತ ನಾನು ಭಾವಿಸಿಕೊಳ್ಳದೆ, ಅದಕ್ಕೆಲ್ಲ ಮಾದರಿ ಮೊಹಮ್ಮದ್ ಫಾಜಿಲ್ ಅಂತ ಹೇಳಲಿಕ್ಕೆ ಎಲ್ಲ ನನ್ನ ಹಳೆ ವಿದ್ಯಾರ್ಥಿ ಪರವಾಗಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಯಿಸಿದ, ದೇವರವರಿಗೆ ದೀರ್ಘ ಆಯುಷು, ಇನ್ನೂ ಈ ಸಂಸ್ಥೆಯಲ್ಲಿ ಸೇವೆ ಮಾಡೋದು ಅವಕಾಶ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಇನ್ನೊಬ್ಬರು ನನ್ನ ಆತ್ಮೀಯರು, ನನ್ನ ಹಿರಿಯಕ್ಕ. ಇವತ್ತು ನಿಮಗೆಲ್ಲ ನಾನು ಹಿರಿಯಣ್ಣ, ನನ್ನಷ್ಟು ವಯಸ್ಸು ಯಾರಿಲ್ಲ ಆಗಲಿಲ್ಲ ಕುಳಿತವರಿಗೆ, ಧೈರ್ಯದಲ್ಲಿ ಹೇಳಬಲ್ಲೆ. ಆದರೆ ಇದರಲ್ಲಿ ಒಬ್ಬರು ಹಿರಿಯಕ್ಕ ಇದ್ದಾರೆ, ನನಗಿಂತ ವಯಸ್ಸು ಜಾಸ್ತಿ ಆದವರು. ಅವರು ನನ್ನ ಪ್ರೀತಿಯ, ನನ್ನ ಶಾಲೆಯ ಅಡುಗೆಯ ಸಿಬ್ಬಂದಿ, ಮುಖ್ಯ ಅಡುಗೆಯ ಸಿಬ್ಬಂದಿ ಶ್ರೀಮತಿ ಶಾಂತಿಯವರು. ದಯಮಾಡಿ ವೇದಿಕೆ ಬರಬೇಕಾಗಿ ಕೇಳ್ತೇನೆ. ಶ್ರೀಮತಿ ಶಾಂತಿ ಅಕ್ಕನವರು. ಈ ಶಾಂತಿ ಅಕ್ಕನನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 25 ವರ್ಷಗಳಿಂದೀಚೆಗೆ ನಮ್ಮ ಸಂಸ್ಥೆಯ ಅಡುಗೆಯ ಕೆಲಸವನ್ನು ನಿಯತ್ತಲ್ಲಿ ಮಾಡುವಂಥ ಒಂದು ಹೆಂಗಸಂದರೆ ಶ್ರೀಮತಿ ಶಾಂತಿಯವರು. ಯಾರು ನಮ್ಮ ಇಲಾಖೆಯವರು ಬಂದು ಕೂಡ ನಿಮ್ಮ ಅಡುಗೆಯವರು ಇದ್ದಾರಾ ಅಂತ ಕೇಳ್ತಾರೆ. ನಗುತ್ತಾ ಅಡುಗೆ ಬಡಿಸುವುದು, ನಗುತ್ತಾ ಕೆಲಸ ಮಾಡುವುದು. ಎಷ್ಟು ಕೆಲಸ ಹೇಳಿದ್ರು ಕೂಡ ಆದಿತ್ಯವಾರ ಶಾಲೆಗೆ ಬರ್ಲಿಕ್ಕೊಂಡು ಬೀಗ ಓಪನ್ ಮಾಡಿ, ಸರ್ ಬರ್ತೇನೆ, ಶನಿವಾರ ಆದರೂ ಬರ್ತೇನೆ, ರಾತ್ರಿ 8 ಗಂಟೆಗೆ ಒಂದು ಫೈಲ್ ಓಪನ್ ಮಾಡ್ಲಿಕ್ಕೊಂಡು ಬರ್ತೇನೆ ಸರ್, ಬರ್ತೇನೆ, ಬೆಳಗ್ಗೆ 7 ಗಂಟೆ ಬರ್ತೇನೆ ಸರ್, ಇವತ್ತು ವಾಚ್ಮ್ಯಾನ್ ಇಲ್ಲ, ಸ್ವಲ್ಪ ನೀವು 7 ಗಂಟೆ ತನಕ ನಿಲ್ಬೇಕು, ಆಯ್ತು ಸರ್. ಇದು ತಮಿಳುನಾಡಿನಿಂದ ಬಂದಂಥ ಓರ್ವ ವ್ಯಕ್ತಿ ಶ್ರೀಮತಿ ಗೀತಾರಾವ್. ಅಕ್ಷರ ದಾಸೋಹ ಬರುವ ಮೊದಲು ನಮ್ಮ ಶಾಲೆಯಲ್ಲಿ ಊಟವನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೆವು. 10 kg 5 kg ಅಕ್ಕಿಯನ್ನು ಜೋಳಿಗೆಯಲ್ಲಿ ಕಲೆಕ್ಟ್ ಮಾಡಿಕೊಂಡು ಶಾಂತಿ ಬಂದುಕೊಂಡು ಮಹಿಳೆ ನಮ್ಮೆಲ್ಲರ ರುಚಿಯಾದಂಥ ಊಟವನ್ನು ನಮಗೂ ಬಂದ ಅತಿಥಿಗಳಿಗೂ ಯಾವುದೇ ರೀತಿಯಲ್ಲಿ ಮನಸ್ಸಿನ ಇಟ್ಟುಕೊಳ್ಳದೆ ಉತ್ತಮ ರೀತಿಯಲ್ಲಿ ನಮ್ಮ ಸೇವೆಯನ್ನು, ನಮ್ಮ ಸಂಸ್ಥೆಯ ಸೇವೆಯನ್ನು ಮಾಡಿದಂಥ ಒಂದು ಧೀಮಂತ ವ್ಯಕ್ತಿತ್ವ ಉಳ್ಳಂಥ ಮಹಿಳೆ ಶ್ರೀಮತಿ ಶಾಂತಿಯವರು. ನನ್ನ ಜೀವನದಲ್ಲಿ ನಾನೆಂದು ಆ ಶಾಂತಿ ಹಿರಿಯಕ್ಕನಿಗೆ ನನ್ನ ಗೌರವವನ್ನು ಸಲ್ಲಿಸ್ತೇನೆ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅವರಿಬ್ಬರು ಸರ್ಕಾರದ ಅನುದಾನ ಪಡೆದಿದ್ದರು. ಸರ್ಕಾರದ ಅನುದಾನ ಪಡೆಯದೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇರುವಂತೆ ಕೊಡುವಂಥ ಸಂಭಾವನೆಯಿಂದ 25 ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದಂಥ ಒಂದು ಧೀಮಂತ ಹೆಂಗಸು ಶ್ರೀಮತಿ ಶಾಂತಿಯವರು. ಆದ್ದರಿಂದ ಇವರಿಗೆ ದೇವರು ದೀರ್ಘಾಯುಷು ಆರೋಗ್ಯವನ್ನು ನೀಡಲಿ. ಈ ಸಂದರ್ಭದಲ್ಲಿ ನಾನಿಲ್ಲಿ ತೆರಳುವಾಗ ಅವರು ಈ ತ್ರಿಮೂರ್ತಿಗಳನ್ನು ಗೌರವಿಸಿದರೆ ನನ್ನ ವೃತ್ತಿಯು ಸಾರ್ಥಕವಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ನೆನೆಸಿಕೊಂಡು ತಮ್ಮೆಲ್ಲರ ಅಧ್ಯಕ್ಷರ ಅವರ ಅಮೃತಾಸನದಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಿಕೊಂಡು ನನ್ನನ್ನು ನಾನು ಸಾರ್ಥಕ ಮಾಡಿಕೊಳ್ಳುವ ಉದ್ದೇಶಕ್ಕೋಸ್ಕರ ಅಲ್ಲದೆ ಬೇರೆ ಯಾವುದೇ ಉದ್ದೇಶವನ್ನು ಇಟ್ಟುಕೊಳ್ಳದೆ ಈ ಕಾರ್ಯಕ್ರಮವನ್ನು ನಡೆಸಿದ್ದೇನೆ. ದಯಮಾಡಿ ಅವಕಾಶ ಮಾಡಿಕೊಂಡಂತ ಸಮಾಜದವರಿಗೂ ಸೈಯದ್ ಮದನಿ ಟ್ರಸ್ಟ್ನವರಿಗೂ ನಾನು ಅಭಿನಂದನೆ ಸಲ್ಲಿಸಿದ
ಅಧ್ಯಕ್ಷರು ಮೊನ್ನೆ ನಾವು ಮಾತನಾಡುವಂಥ ಸಮಯದಲ್ಲಿ ಹೇಳಿದರು, ಯಾಕಂದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೋದು, ಆದರೆ ಫಂಡಿನಲ್ಲಿ ಸ್ವಲ್ಪ ಒಮ್ಮೊಮ್ಮೆ ಪ್ರಾಬ್ಲಮ್ ಆಗುತ್ತೆ. ಆಗ ನಾವೆಲ್ಲ ಕೈ ಬಿಟ್ಟೆವು, ಯಾವುದೇ ಕಾರ್ಯಕ್ರಮಗಳು ಬೇಡ ಅಂತೆ. ಆಗ ಅಧ್ಯಕ್ಷರು ಹೇಳಿದರು ದೇವರಿದ್ದಾನೆ ಅಂತ. ಯಾವಾಗ ನಾವು ಹೇಳಿದಾಗಲೂ ಕೇಳಿದ್ರು, ನಾನು ಹೋಗಿ ಕೇಳಿದಾಗ ಹೇಳೋದಿಷ್ಟೇ, ಸರಿ ಸಂಬಳ ಮಾಸ್ಟರ್ ಪಡಚೋನು ಬಿಲ್ಲಿ ಅಂತ, ಬೇರೆ ಏನು ಕೇಳುವುದಿಲ್ಲ, ದೇವರು ದೊಡ್ಡವನು ಅಂತ. ಹಾಗೆ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಸಹ, ದೇವರು ದೊಡ್ಡವನು ಮಾಡೋಣ ಅಂತ. ಆದ್ದರಿಂದ ಮತ್ತೆ ಕೊನೆಗೆ ಹೇಳಿದರು, ನಮ್ಮಲ್ಲಿ ಸೇವೆ ಮಾಡುತ್ತಿರುವವರು ಈ ಸಲ ನಾವು ಮುಖ್ಯ ಉಪಾಧ್ಯಾಯರುಗಳೊಂದು ಸೇವೆ ಹೇಳಿದ್ದೇವೆ. ಏನಂತ ಹೇಳಿದರೆ, ಏನಿದ್ದರೂ ಈ ಸಲ ನಾವು ಮುಖ್ಯ ಉಪಾಧ್ಯಾಯರುಗಳು ನಾವು ಮಾಲೆ ಹಾಕಿಕೊಳ್ಳಿಕ್ಕೆ ಇಲ್ಲ, ನಾವು ಏನು ಹಾಕಿಕೊಳ್ಳಿಕ್ಕೆ, ಯಾವಾಗಲೂ ನಮಗೆ ಸ್ಟೇಜ್ ಸಿಗುತ್ತೆ, ಅವರು ಬರಲಿಕ್ಕಿಲ್ಲ ಅಂತ. ಆದ್ದರಿಂದ ಅಧ್ಯಕ್ಷರು ಹೇಳಿದರು, ನಮ್ಮ ಎಲ್ಲ ಶಿಕ್ಷಕರನ್ನು, ಅಲ್ಲಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರೊಂದಿಲ್ಲ, ಸಿಬ್ಬಂದಿಗಳಾಗಿ ಯಾರು ಸೇವೆ ಸಲ್ಲಿಸ್ತಾರೆ ಅವರೆಲ್ಲರೂ ಸ್ಟೇಜಿಗೆ ಬರಬೇಕು, ಅವರೊಟ್ಟಿಗೆ ನಾವೆಲ್ಲರೂ ಕೂತು ಒಂದು ಫೋಟೋ ತೆಗಿಬೇಕು, ಒಂದು ಚಿಕ್ಕದೇನಾದರೂ ಅವರಿಗೆ ಕಾಣಿಕೆ ಕೊಡಬೇಕು ಅಂತ. ಇಲ್ಲಿ ಒಂದು ಮುಖ್ಯ ವಿಚಾರ ಏನು ಅಂತ ಹೇಳಿದರೆ, ಎಲ್ಲರೂ ಹಿರಿಯರಿದ್ದೀರಿ, ಕಾಲೇಜ್ ಲೆಕ್ಚರ್ಸ್ನವರಿದ್ದೀರಿ, ನಾವು ಮಾತನಾಡೋದು ಜಾಸ್ತಿ ಆಗಬಹುದು ಅನಿಸಿಕೊಳ್ಳೋದು, ಆದರೆ ಖಂಡಿತವಾಗಿ ನೀವು ಕ್ಷಮಿಸ್ತೀರಿ ಅಂತೇಳಿ ನಾನು ಒಂದೆರಡು ಮಾತಾಡಲೇಬೇಕಾಗುತ್ತೆ. ನಿಮಗೆ ಕೊಡುವಂಥ ಗಿಫ್ಟ್ ಅಲ್ಲ, ನಿಮಗೆ ಕೊಡುವಂಥ ಗಿಫ್ಟಿನಲ್ಲಿ ಅದು ಎಷ್ಟು ದೊಡ್ಡದಿದೆ ಎಂಬುದು ಮುಖ್ಯ ಅಲ್ಲ, ಅದರಲ್ಲಿರುವಂಥ ಭಾವನೆ ಮುಖ್ಯ. ಆ ಕೊಡುವಂಥ ಭಾವನೆ ಉಂಟಲ್ಲ, ನಿಮ್ಮೆಲ್ಲರನ್ನು ಗೌರವಿಸಬೇಕು ಅಂತ. ಹೆಡ್ ಮಾಸ್ಟರನ್ನು ಮಾತ್ರ ಗೌರವಿಸಬೇಕು ಅಂತೇಳಿ ಅಲ್ಲ, ಟೀಚರ್ಸ್ನವರನ್ನು ಮಾತ್ರ ಗೌರವಿಸಬೇಕು ಅಂತೇಳಿ ಅಲ್ಲ, ಎಲ್ಲರನ್ನು ಗೌರವಿಸಬೇಕು ಎಂಬಂಥ ಒಂದು ಭಾವನೆ ಅವರಲ್ಲಿ ಉಂಟಲ್ಲ, ಅದು ಖಂಡಿತವಾಗಿಯೂ ಅವರ ಶ್ರೇಷ್ಠತೆಯನ್ನು ನಮಗೆ ತೋರಿಸ್ತದೆ. ಆದ್ದರಿಂದ ಎಲ್ಲರನ್ನು ನಾವು ಗೌರವಿಸ್ತೇವೆ. ನಾವು ಹೀಗೆ ಗೌರವಿಸುವಂಥ ವ್ಯವಸ್ಥೆ ಮಾಡುವ, ಅಲ್ಲಿಗೆ ಕೊಂಡೋಗಿ ಕೊಡುವುದು ಅಂತ ಹೇಳಿದೆವು, ಅಲ್ಲಿಗೆ ಕೊಂಡೋಗಿ ಕೊಡುವುದು ಬೇಡ ಹೇಳಿದರು ಅಧ್ಯಕ್ಷರು. ಅವರನ್ನು ಸ್ಟೇಜಿಗೆ ಕರೀಬೇಕು, ಚೇರಲ್ಲಿ ಕೂತ್ಕೊಳ್ಳಿಸಬೇಕು, ಒಂದು ಫೋಟೋ ತೆಗಿಬೇಕು, ಕೊಡಬೇಕು. ಎಷ್ಟು ಲೇಟ್ ಆದರೂ ಇವತ್ತು ಫುಲ್ ಡೇ ವರ್ಕಿಂಗ್ ಡೇ ಅಂತ, ಲೇಟ್ ಅಂತ ಹೇಳುವಾಗ ಹೇಳಿದರು, ಇವತ್ತು ಫುಲ್ ಡೇ ವರ್ಕಿಂಗ್ ಡೇ, ಶನಿವಾರ ಸಂಜೆ 4 ಗಂಟೆವರೆಗೆ ಆದರೂ ಬರುವಾಗಿಲ್ಲ ಊಟ ಇದೆ ಅಂತ. ಆದ್ದರಿಂದ ಆ ಒಂದು ಗೌರವಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅದರ ಒಟ್ಟಿಗೆ ಒಂದು ಮಾತನ್ನು ಹೇಳಬೇಕಾಗತ್ತೆ. ಮತ್ತೆ ನನ್ನ ಸಹೋದರ MH ಮಲಾರ್ರವರು, ನಾವು 1983ನೇ ಇಸವಿಯಿಂದ ಶಿಕ್ಷಕ ತರಬೇತಿ ಸಂಸ್ಥೆಯಿಂದ ನಾವು ಒಟ್ಟಿಗಿದ್ದೇವೆ ಇಲ್ಲಿಯವರೆಗೆ. ಅವರು ನಿವೃತ್ತಿ ಆಗ್ತಾರೆ, ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಅನಿವಾರ್ಯ ನಿವೃತ್ತಿ ಆಗಲೇಬೇಕು. ನಿವೃತ್ತಿ ಆಗುವುದಿಲ್ಲ ಅಂತ ಹೇಳಿದರೆ 60 ವರ್ಷ ಆಗುವುದನ್ನು ತಡೆಗಟ್ಕೊಳ್ಬೇಕು, 60 ವರ್ಷ ಮಾಡಬಾರ್ದು ಅಂತ. ಆದ್ದರಿಂದ 60 ವರ್ಷ ಆದ ಕೂಡಲೇ ಆಟೋಮೆಟಿಕ್ ಅವರು ನಿವೃತ್ತಿ ಆಗಬೇಕಾಗ್ತದೆ. ಆದ್ದರಿಂದ ಅವರು ಸೇವೆಯಲ್ಲಿ ನಿವೃತ್ತಿ ಆಗುತ್ತಾರೆ ವಿಷ್ಟ, ಅವರ ಪ್ರವೃತ್ತಿಯಲ್ಲಿ ಅವರು ನಿವೃತ್ತಿ ಅಲ್ಲ. ನಮಗೆಲ್ಲ ಸಮಯದಲ್ಲೂ ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ ಶಿಕ್ಷಕರಿಗೆ ಅವರ ಮಾರ್ಗದರ್ಶನದ ಅಗತ್ಯತೆ ಯಾವತ್ತೂ ಇದೆ, ಅದೇ ರೀತಿಯಲ್ಲಿ ನಮ್ಮ ಟ್ರಸ್ಟಿಗೆ ಇದೆ. ಮತ್ತೆ ಒಂದು ಏನಂತ ಹೇಳಿದರೆ, ಇವತ್ತು ನನ್ನನ್ನು ಕರೆದು ಕೂತ್ಕೊಳ್ಳಿಸಿದ್ದಾರೆ. ಅದೇ ರೀತಿಯಲ್ಲಿ ಅವರಲ್ಲಿರುವಂಥ ಆಯ, ನಿಜವಾಗಿಯೂ ಆಯವನ್ನು ನಾನು ಯಾವತ್ತೂ ನಮ್ಮ ಶಾಲೆಯಲ್ಲಿ ಹೇಳಲಿಕ್ಕಿದೆ. ಅವರು ಅಡುಗೆ ಮಾಡುವವರನ್ನು, ಅವರು ಅಡುಗೆ ಆಯ ಅಲ್ಲ, ಅವರು ನನ್ನ ತಾಯಿ. ಫಸ್ಟಿಗೆ ನಾವು ಎಲ್ಲಿಯಾದರೂ ಅವರ ಚೇಂಬರಿಗೆ ಹೋದ ಕೂಡಲೇ, ಹೆಡ್ ಮಾಸ್ಟರ್ ಚೇಂಬರಿಗೆ ನಾನು ಹೋದ ಕೂಡಲೇ ನನ್ನ ಬಗ್ಗೆ ಹೇಳಬೇಕು ಅಂತೇಳಿ ಆದರೆ ಕೂಗ್ಲಿಕ್ಕೆ ಬರುತ್ತೆ, ಓಡಿಕೊಂಡು ಬರ್ತಾರೆ, ಸರ್ ಏನು ಕೊಡಲಿ ಸರ್, ಏನು ಬೇಡ ಬಿಸಿ ನೀರಾದರೂ ತರಲ್ಲ ಅಂತ. ಅದು ಕೇಳುವಂಥ ಒಂದು ಭಾವನೆ, ಕೇಳುವುದಲ್ಲ, ಅವರು ಕೇಳುವಂಥ ಅವರೊಂದು ಆಕ್ಷನು ಅಲ್ಲಿಯೇ ನಮಗೆ ಕುಡಿದಾಗ ಆಗ್ತದೆ. ಅಂಥ ಒಂದು ತಾಯಿಯನ್ನು ಅವರು ಗೌರವಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮಗನಂತಿರುವಂಥ ಫಾಜಿಲ್ನನ್ನು ಸಹ ಗುರುತಿಸಿದ್ದಾರೆ. ಅವರ ದೊಡ್ಡತನವನ್ನು ಅದು ಸೂಚಿಸ್ತದೆ ಅಂತ ನಾನು ಹೇಳಿಕೊಳ್ಳುವುದು. ನಮಗೆ ಗೌರವ ಶಾಲು ಹಾಕುವುದು ಬಿಡುವುದಲ್ಲ, ಇದು ಸಂಪ್ರದಾಯ ಆಗಿದೆ. ಯಾವತ್ತೂ ಅಧ್ಯಕ್ಷರು ಹೇಳಲಿಕ್ಕಿದೆ, ಅವರಿಗೆ ಬೇಡ, ಅವರಿಗೆ ಬೇಕಾದಷ್ಟು ಸಿಗುತ್ತೆ, ಎಲ್ಲ ಕಡೆಗಳಲ್ಲಿ ಸಿಗುತ್ತೆ, ಅದು ಮುಖ್ಯ ಅಲ್ಲ. ಭಾವನೆಯನ್ನು ಮಾಡಿದ್ದಾರೆ. ಆದರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕರುಣಾಮಯನಾದ ಅಲ್ಲಾಹನಲ್ಲಿ ಪ್ರಾರ್ಥಿಸ್ತೇನೆ. ಏನಂತ ಹೇಳಿದರೆ, MH ಮಲಾರ್ರವರು ನಿವೃತ್ತಿಯಾದರೂ ಪ್ರವೃತ್ತಿಯಲ್ಲಿ ಯಾವತ್ತೂ ಇರ್ತಾರೆ. ಅವರಿಗೆ ಅಲ್ಲಾಹನು ದೀರ್ಘ ಆಯುಷ್ಯ ಕೊಡಲಿ, ಉತ್ತಮವಾದಂಥ ಆರೋಗ್ಯ ಕೊಡಲಿ, ನಮ್ಮೊಟ್ಟಿಗೆ ಸುದೀರ್ಘವಾಗಿ ಮಾರ್ಗದರ್ಶನವನ್ನು ನೀಡುವಂಥ ಶಕ್ತಿಯನ್ನು ಮತ್ತು ಮನಸ್ಸನ್ನು ಅಲ್ಲಾಹನು ಕೊಡಲಿ ಅಂತೇಳಿ ಮೂವರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ಈಗ ನಾವು ಸನ್ಮಾನಕ್ಕೆ ಬರ್ತಾ ಇದ್ದೇವೆ. ಮೊದಲನೇದಾಗಿ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಮತ್ತು ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಕೋಟೆಪುರ ಇಲ್ಲಿನ ಅಧ್ಯಾಪಕರುಗಳು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ದಯವಿಟ್ಟು ಬರಬೇಕು ಅಂತ ಕೇಳಿಕೊಳ್ತೇನೆ.
ಇವತ್ತಿನ ಈ ಸುಂದರವಾದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಜನಾಬ್ UT ಖಾದರ್ ಸರ್ ಅವರೇ ಹಾಗೂ ಹಾಜಿ ಅಬ್ದುಲ್ ರಶೀದ್ ರವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಪ್ರೀತಿಯ ಶಿಕ್ಷಕ ವೃಂದದವರೇ, ನಿಮ್ಮನ್ನು ನೋಡುವಾಗ ನನಗೆ ಬಹಳಷ್ಟು ಒಂದು ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಈ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಈ ಮ್ಯಾನೇಜ್ಮೆಂಟ್ ಕಮಿಟಿಯವರು ಒಂದು ಇಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಲಿಲ್ಲ. ಇದೊಂದು ಹಿಸ್ಟ್ರಿಯಲ್ಲಿ ಒಂದು ಅವಿರತವಾಗಿ ನಿಲ್ಲುವಂಥ, ಇರುವಂಥ, ಒಂದು ಸ್ಮರಣೆ ಮಾಡುವಂಥ ದಿನವನ್ನು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಯಾಕೆಂದರೆ ಶಿಕ್ಷಕರು ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರೆ. ನಮ್ಮ ಕೈ ಕೆಳಗೆ ಬರುವಂಥ ಆ ಒಂದು ನಾದಾನ್ ಅಂತ ಹೇಳ್ಬೋದು, ಏನೋ ತಿಳಿಯದ ಮಕ್ಕಳನ್ನು, ಅವರಲ್ಲಿರುವಂಥ ಸೂಕ್ತ ಪ್ರತಿಭೆಗಳನ್ನು ಹೊರಗೆಳೆಯುವಂಥ ಒಂದು ಧೀಮಂತ, ಒಂದು ದೃಢವಾದ, ಒಂದು ವಿಶೇಷ ರೀತಿಯ ಕೌಶಲ್ಯ ಇದ್ದಂಥ ಶಿಕ್ಷಕರು ತಾವೆಲ್ಲರೂ ನನ್ನ ಮುಂದೆ ಇದ್ದೀರಾ. ತಮಗೆಲ್ಲರಿಗೂ ನಾನು ತಲೆಬಾಗಿ ನಮಸ್ಕಾರ ಹೇಳ್ತಾ ಇದ್ದೇನೆ. ಯಾಕೆಂದರೆ ಕಿಂಗ್ಸ್ಲೆ ಡೇವಿಡ್ ರವರು ಹೇಳ್ತಾರೆ, ಒಬ್ಬ ಶಿಕ್ಷಕ ಅಂತ ಹೇಳಿದರೆ ಈಸ್ ನಾಟ್ ಆರ್ಡಿನರಿ, ಈಸ್ ಎಕ್ಸ್ಟ್ರಾ ಆರ್ಡಿನರಿ ಆಸ್ ವೆಲ್ ಆಸ್ ಅವನಲ್ಲಿ ಆ ರೀತಿಯ ಒಂದು ಶಕ್ತಿ ಇದೆ. ಏನೆಂದರೆ ಮಗುವಿನಲ್ಲಿ ಇದ್ದಂಥ ಸೂಕ್ತ ಪ್ರತಿಭೆಯನ್ನು ಹೊರಕ್ಕೆ ಎಳೆದು ಆ ಮಗು ಆ ಒಂದು ಪ್ರತಿಭೆಗೆ ಭಾಜನರಾಗಿದ್ದಾನೆ. ಹಾಗೂ ಸಮಾಜಕ್ಕೆ ಹಾಗೂ ಆ ಮಗುವಿಗೆ ಹಾಗೂ ಎಲ್ಲರಿಗೆ ತೋರಿಸಿಕೊಡುವಂಥ ಆ ಶಕ್ತಿಯನ್ನು ಹೊಂದಿದವನೇ ಶಿಕ್ಷಕ. ಅದೆಲ್ಲ ಒಂದು ನಾವುಗಳಾಗಿದ್ದೇವೆ. ಇದಕ್ಕೆ ನಿಮಗೆ ಅಭಿನಂದನೆಗಳು. ಮಗು ಒಂದು ಶಾಲೆಗೆ ಬರುವಾಗ ಒಂದು ಏನೋ ಕ್ಲೇ ಸಾಯಿಲ್ ಅಂತ ಹೇಳ್ಬೋದು, ಒಂದು ಮುದ್ದೆಯಾಗಿ ಇರ್ತಾನೆ. ಬಟ್ ಒಬ್ಬ ಶಿಕ್ಷಕ ಇದ್ದವನು ತನ್ನ ಕನಸುಗಳನ್ನು ಆ ವಿದ್ಯಾರ್ಥಿಯಲ್ಲಿ ಕಾಣ್ತಾನೆ. ಈ ವಿದ್ಯಾರ್ಥಿಯನ್ನು ಈ ರೀತಿ ಮಾಡಬೇಕು, ಹೀಗೆ ಮಾಡಬೇಕು, ಈ ರೀತಿ ಕಲಿಸ್ಬೇಕು, ಹೀಗೆ ಮಾಡಬೇಕು, ಇವನೊಬ್ಬ ಉತ್ತಮ ಪ್ರಜೆ ಆಗಬೇಕು ಅಂತೇಳಿ ಬಹಳ ರೀತಿಯ ಕನಸುಗಳನ್ನು ಕಟ್ಟಿ, ಬಹಳ ರೀತಿಯ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿ ಆ ಒಂದು ಸುಂದರವಾದಂಥ ಮೂರ್ತಿಯನ್ನು ಶಿಕ್ಷಕ ಆದವನು ಮಾಡ್ತಾನೆ. ಒಂದು ಚಿಕ್ಕ ಹಾಡಿದೆ, पत्थर के वो मूर्ति देखो पहले वो एक पत्थर था, गायों को सहते सहते कष्टों को सहते सहते देवता बन गई है. ಆತ್ಮೀಯರೇ, ನಿಮ್ಮ ಕೈ ಕೆಳಗೆ ಬರುವಂತಹ ವಿದ್ಯಾರ್ಥಿಗಳು ಫಸ್ಟ್ ಆಫ್ ಆಲ್ ಅವರೊಂದು ಕ್ಲೇ ಸಾಯಿಲ್ನಾಗೆ ಇರ್ತಾರೆ, ಅಥವಾ ಒಂದು ಪತ್ತರ್, ಒಂದು ಕಲ್ಲು ಶೇಪ್ಲೆಸ್ ಇರ್ತದೆ. ಆಗ ಒಬ್ಬ ಪ್ರಜ್ಞಾವಂತ ಶಿಕ್ಷಕ ಏನ್ ಮಾಡ್ತಾನೆ, ಒಬ್ಬ ಶಿಲ್ಪಿ ಅಂತೇಳಿ ಹೇಳ್ತೇವೆ ನಾವು ಶಿಕ್ಷಕರನ್ನು. ಆ ಒಂದು ವಿದ್ಯಾರ್ಥಿಯಲ್ಲಿ ಬೇಡದ ಯಾವುದೆಲ್ಲ ಇದೆ, ಆ ಶಿಲ್ಪಿ ಒಂದು ಸುಂದರವಾದ ಮೂರ್ತಿಯನ್ನು ಮಾಡಬೇಕಾದ್ರೆ ಯಾವುದೆಲ್ಲ ಆ ಚಾಣಿಯಿಂದ ಹೊಡೆದು ತೆಗಿತಾನ, ಆ ರೀತಿ ಎಲ್ಲವನ್ನು ಬೇಡದನ್ನು ತೆಗೆದುಬಿಟ್ಟು ಒಂದು ಸುಂದರವಾದ ಮೂರ್ತಿ ಮಾಡಿ ಸಮಾಜಕ್ಕೆ ಕೊಡ್ತಾನೆ. ಇವತ್ತು ಒಬ್ಬ ಉತ್ತಮ ವಿದ್ಯಾರ್ಥಿ ನಮ್ಮೊಂದಿಗಿದ್ದಾರೆ, ಗೌರವವನ್ನು ಸಹ ಸ್ವೀಕಾರ ಮಾಡಿದ್ರು. ಆ ಒಂದು ಶಿಕ್ಷಕ ಇವತ್ತು ನನ್ನ ವಿದ್ಯಾರ್ಥಿ ಆವಾಗ 1ನೇಯಿಂದ 10ನೇ ಇದ್ದವರು ಇವತ್ತು ಇಷ್ಟು ದೊಡ್ಡವನಾದ್ರು, ಇವತ್ತು ಆ ಶಿಕ್ಷಕ ಅವರನ್ನು ಗುರುತಿಸಿದ್ರು. ಅದೇ ರೀತಿ APJ ಅಬ್ದುಲ್ ಕಲಾಂ ಸರ್ ಸಹ ಅವರು ಅವರ ಪಟ್ಟಕ್ಕೆ ಬರುವಾಗ ಅವರೊಂದು ಹೇಳಿದ ಮಾತು, ವೆನ್ ಐ ಆಮ್ ಟೇಕಿಂಗ್ ದಟ್ ಆನರ್, ಅದನ್ನು ನಾನು ಸ್ವೀಕಾರ ಮಾಡುವಾಗ ನನ್ನ ಯಾವುದೆಲ್ಲ ಶಿಕ್ಷಕರು ಜೀವಂತವಾಗಿದ್ದಾರೆ ಅವರೆಲ್ಲರೂ ಆ ದಿನ ನನ್ನ ಮುಂದೆ ನಿಲ್ಲಬೇಕು. ಯಾಕೆಂದರೆ ನನಗೆ ಆ ಒಂದು ಪಟ್ಟ ತಗೊಳ್ಳಿಕ್ಕೆ ಅರ್ಹತೆಯನ್ನು ಕೊಟ್ಟವರು ನನ್ನ ಪ್ರಾಥಮಿಕ ಶಿಕ್ಷಕರು, ನನ್ನ ಹೈಸ್ಕೂಲ್ ಶಿಕ್ಷಕರು. ನಿಜವಾಗಿ ಪ್ರಿಯರೇ, ಇವತ್ತು ದೊಡ್ಡ ಯಾವುದೋ ITBT ಕಂಪನಿಲಿರ್ಬೋದು, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಯಾರೇ ಆದರೂ ಅವರನ್ನೆಲ್ಲ ರೂಪಿಸುವಂಥ ಆ ಒಂದು ವ್ಯಕ್ತಿತ್ವವನ್ನು ಬೆಳೆಸುವಂಥ ಒಂದು ಚಾಕಚಕ್ಯತೆ ಹಾಗೂ ಅವರನ್ನು ರೂಪಿಸುವಂಥ ಶಿಲ್ಪಿಗಳು ಶಿಕ್ಷಕರು. ಹೌದಲ್ಲ? ಆದ್ದರಿಂದ ನೀವೆಲ್ಲರೂ ಆರ್ಡಿನರಿ ಟೀಚರ್ಸ್ ಅಲ್ಲ. ವಿ ಆರ್ ನಾಟ್ ಆರ್ಡಿನರಿ, ವಿ ಆರ್ ಎಕ್ಸ್ಟ್ರಾ ಆರ್ಡಿನರಿ. ಹಾಗಿರುವಾಗ ನಿಮ್ಮನ್ನೆಲ್ಲರನ್ನು ಈ ಮದನಿ ಚಾರಿಟೇಬಲ್ ಟ್ರಸ್ಟಿನ ಧೀಮಂತ ನಾಯಕರು ಇವತ್ತು ಪ್ರತಿಯೊಬ್ಬರನ್ನು ಕರೆದು, ಪಾಪ ತುಂಬ ಸಲ ಆಚೆ ಈಚೆ ಓಡಾಡುವಾಗ ನನಗೆ ಸುಸ್ತಂತ ಅನಿಸಿತು. ಆದರೂ ನಿಮ್ಮ ಪ್ರತಿಯೊಬ್ಬರನ್ನು ಕೂತ್ಕೊಳ್ಳಿಸಿ ಗೌರವಿಸಿ ಅವರ ಕೈಯಾರೆ ನಿಮ್ಮನ್ನು ಸನ್ಮಾನಿಸಿದ್ದಾರೆ. ಒಂದು ಗಟ್ಟಿ ಕೈ ಚಪ್ಪಳೆ ಕೊಡುವ ಅವರಿಗೆ.
ನಿಜವಾಗಿ ಒಂದು ಸುಂದರವಾದಂಥ ಕಾರ್ಯಕ್ರಮ ಇವತ್ತು. ಒಬ್ಬ ಶಿಕ್ಷಕ ಇಡೀ ದಿನ ಕೆಲಸ ಮಾಡ್ತಾ ಇರ್ತಾರೆ, ಹೌದು, ಕೆಲಸದ ಒತ್ತಡ ನಮಗೆ ತಿಳಿದಿದೆ. ಅದರ ನಡುವೆಯೂ ಒಂದು ದಿನ ನಿಮ್ಮನ್ನೆಲ್ಲರನ್ನು ಒಂದು ಮಾಡಿ ಒಂದು ಸುಂದರವಾದ ಹೆಸರು ಕೊಟ್ಟಿದ್ದಾರೆ ಇವತ್ತು, ಶಿಕ್ಷಕರ ಸ್ನೇಹ ಸಂಗಮ. ನದಿಗಳು ಎಲ್ಲೆಲ್ಲೋ ಹುಡ್ತವೆ, ಅವುಗಳ ಮೂಲಗಳು ಎಲ್ಲೆಲ್ಲೇ ಇರ್ತವೆ, ಆದರೆ ಒಂದು ಕಡೆ ಕೆಲವೊಮ್ಮೆ ಅವುಗಳು ಸಂಗಮವಾಗಿ ಸೇರುವುದು ಉಂಟು, ನಮ್ಮ ಕರ್ನಾಟಕದಲ್ಲಿ ಉಂಟು, ನಮ್ಮ ದೇಶದಲ್ಲಿ. ಅದೇ ರೀತಿ ನೀವೆಲ್ಲರೂ ಈ ಮದನಿ ಶಾಲೆಯವರು ಕಲ್ಲಾಪು ಇರ್ಬೋದು, ಉಳ್ಳಾಲ ಇರ್ಬೋದು, ಇನ್ನೆಲ್ಲೆಲ್ಲೂ ಇದ್ರೆ ಸಹ ಎಲ್ಲರನ್ನು ಇವತ್ತು ಒಂದು ಮಾಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಿಂದ ಕರೆದು ಒಂದು ಸಂಗಮ ಮಾಡಿ ನೀವೆಲ್ಲರೂ ಒಂದೇ ಈ ಸೂರಿನಡಿಯಲ್ಲಿ ಕುಳಿತು ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ಅನುಭವಿಸಿ ನಿಮ್ಮನ್ನು ಶ್ಲಾಘಿಸುವಂಥ ಈ ಕಾರ್ಯಕ್ರಮ ನಿಜವಾಗಿ ಅರ್ಥಗರ್ಭಿತವಾದದ್ದು. ನಾನು ಇಲಾಖಾ ಪರವಾಗಿ ನಿಮಗೆಲ್ಲರಿಗೂ ಅಭಿನಂದಿಸ್ತೇನೆ. ಹಾಗೂ ಇಂಥ ಒಂದು ಕಾರ್ಯಕ್ರಮ ಮಾಡಿದಂಥ ಈ ಮದನಿ ಚಾರಿಟೇಬಲ್ ಟ್ರಸ್ಟಿನ ಪ್ರತಿಯೊಬ್ಬರನ್ನು ನಾನು ಇಲಾಖಾ ಪರವಾಗಿ ಶ್ಲಾಘಿಸ್ತೇನೆ ಹಾಗೂ ಅಭಿನಂದಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಇತಿಹಾಸದ ದಿನ, ಈಗಾಗಲೇ ಇತಿಹಾಸದ ಪ್ರಾರಂಭದಲ್ಲಿ ಇತಿಹಾಸದ ಒಂದು ಚರ್ಚೆಯೂ ಆಯಿತು, ಅಂದರೆ ಅದನ್ನು ತಿಳಿಸುವಂಥ ಒಂದು ಪ್ರಯೋಗ ಕೂಡ ಆಯಿತು. ನಮ್ಮ ಸಂವಿಧಾನ ರೂಪುಗೊಂಡು ಅದನ್ನು ನಮಗೆ ನಾವೇ ಅರ್ಪಿಸಿಕೊಂಡಂತಹ ಒಂದು ದಿನ. ಈ ದಿನದ ಮಹತ್ವವನ್ನು ತಿಳಿದುಕೊಂಡು ನಾವೆಲ್ಲರೂ ಒಂದೇ ಸಮಾನತೆಯಿಂದ ಇರಬೇಕು ಎಂಬ ಒಂದು ದೃಷ್ಟಿಯನ್ನು ಆಯೋಜಿಸಿಕೊಂಡು ನಮ್ಮ ಈ ಸೈಯದ್ ಮದನಿ ಟ್ರಸ್ಟ್ ಅವರು ತಮ್ಮ ಆಡಳಿತದಲ್ಲಿರುವಂಥ ಎಲ್ಲ ಶಾಲಾ ಶಿಕ್ಷಕರನ್ನು ಒಂದೆಡೆ ಸೇರಿಸಿ ಒಂದು ಒಳ್ಳೆಯ ಸ್ನೇಹ ಸಮ್ಮಿಲನಗೊಳಿಸುವಂತಹ ಕ್ರಿಯೆಯನ್ನು ನಡೆಸಿದ್ದಾರೆ. ಇದು ನಿಜವಾಗಿಯೂ ಒಂದು ಅವಿಸ್ಮರಣೀಯ ವಿಷಯ. ಹಾಗೂ ಮುಂದೆಯೂ ಇದು ನಿರಂತರವಾಗಿ ನಡೆಯಲಿ. ಹಿಂದೆ ಕೂಡ ಕಳೆದ ವರ್ಷವೂ ಇದೇ ರೀತಿ ಆಗಿತ್ತು. ಇದು ನಿರಂತರವಾಗಿ ನಡೆಯಲಿ. ಯಾವಾಗಲೂ ಸಂಗಮ ಆದರೆ ಅದು ಮುಂದೆ ಹೋಗ್ತಾ ಇರಬೇಕು. ಹಾಗಾಗಿ ಆ ಚಾರಿಟೇಬಲ್ ಟ್ರಸ್ಟಿಗೆ ಇನ್ನೂ ಇಂತಹ ಉತ್ತಮ ಕಾರ್ಯಕ್ರಮವನ್ನು ನಡೆಸುವಂತಹ ಶಕ್ತಿ ಆ ಭಗವಂತನ ನೀಡಲಿ ಅಂತ ಎಲ್ಲರ ಪರವಾಗಿಯೂ ಭಗವಂತನೆಲ್ಲ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಶಿಕ್ಷಕರು ಕೇವಲ ಇಲ್ಲಿ ನೆರೆದಿರುವಂತಹ ಶಿಕ್ಷಕರು ಸಂಬಳಕ್ಕಾಗಿ ದುಡಿಯುವುದಿಲ್ಲ. ಅವರು ತಮ್ಮ ಒಂದು ಗೌರವ ಹುದ್ದೆಯನ್ನು ಅಲಂಕರಿಸಿಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾವುದೇ ಸರ್ಕಾರದ ಸವಲತ್ತು ಇಲ್ಲದೆ ಅಂತಹ ಶಿಕ್ಷಕರು ಅನೇಕರಿದ್ದಾರೆ. ಅವರು ಎಲ್ಲರೂ ತಮ್ಮ ವೃತ್ತಿಯನ್ನು ಇಲ್ಲಿ ತನ್ನ ಮಕ್ಕಳ ಒಂದು ಅಭಿವೃದ್ಧಿಗೆ, ಈ ಶಿಕ್ಷಣ ಸಂಸ್ಥೆಯಲ್ಲಿ ಬರುವಂತಹ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅಂಥವರನ್ನು ಗುರುತಿಸುವಂತಹ ಕಾರ್ಯಕ್ರಮ ನಿಜವಾಗಿಯೂ ಅದ್ಭುತ. ಮುಂದೆಯೂ ನಡೆಯಲಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇವತ್ತು ಭಾಳಷ್ಟು ಉತ್ತಮವಾದಂಥ ಒಂದು ದಿವಸ. ಈಗಾಗಲೇ ನಮ್ಮ ಮೋಹನ್ ಕುಮಾರ್ ಸರ್ ಅವರು ಹೇಳಿದಾಗೆ ಇವತ್ತು ಸಂವಿಧಾನ ದಿನಾಚರಣೆ ಅಂತೇಳಿ ಭಾರತದ ಪ್ರಧಾನಮಂತ್ರಿಗಳು ಯಾವತ್ತು ನವೆಂಬರ್ 26 ಸಂವಿಧಾನ ದಿನಾಚರಣೆಯನ್ನು ಆಚರಿಸಬೇಕು, ಸಂವಿಧಾನದ ಮಹತ್ವವನ್ನು ನಾವು ತಿಳಿಬೇಕು, ಮಕ್ಕಳಿಗೆ ತಿಳಿಸಬೇಕು ಅಂತ ಹೇಳುವಂಥ ಕಾರ್ಯಕ್ಕೆ ನಾನು ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮಾನ್ಯ ಅಧ್ಯಕ್ಷರು ಅಧ್ಯಕ್ಷೀಯ ಮಾತನಾಡಬೇಕು ಅಂತ ಕೇಳಿಕೊಳ್ತೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮುಖ್ಯೋಪಾಧ್ಯಾಯರ ಸಂಘ ಇದರ ಸಹಯೋಗದೊಂದಿಗೆ ಇವತ್ತು ನಡೆಸಿದಂಥ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯ ಹಾಗೂ ಶಿಕ್ಷಕರ ಸ್ನೇಹ ಸಂಗಮದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ಆಹ್ವಾನಿತರಾಗಿ ಉಪನ್ಯಾಸವನ್ನು ನೀಡಿದಂಥ ಪ್ರೊಫೆಸರ್ ಪಟ್ಟಾಭಿರಾಮ ಸ್ವಾಮೀಜಿಯವರೇ, ಇಲಾಖಾಧಿಕಾರಿಗಳೇ, ನಮ್ಮ ಸಂಸ್ಥೆಯ ಎಲ್ಲ ಮುಖ್ಯೋಪಾಧ್ಯಾಯರುಗಳೇ, ಎಲ್ಲ ಶಿಕ್ಷಕ ವೃಂದದವರೇ, ಇನ್ನಿತರ ಸಿಬ್ಬಂದಿ ವರ್ಗದವರೇ, ನಿಮಗೆಲ್ಲ ಇವತ್ತಿನ ಈ ಒಂದು ವಿಶಿಷ್ಟ ಕಾರ್ಯಕ್ರಮದ ದಿನದಂದು ಶಿಕ್ಷಕರಾಗಿ ದುಡಿಯುವ ನಿಮಗೆ ಆ ಸೃಷ್ಟಿಕರ್ತ ಶುಭವನ್ನು ಹರಿಸಲಿ. ಈ ಸಮಾಜದ ಒಳಿತಿಗೆ, ಈ ಸಮಾಜದ ಉಳಿವಿಗೆ
ಮುಂದಿನ ಜನಾಂಗವನ್ನು ಸೃಷ್ಟಿಸುವಂಥ, ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಅವರನ್ನು ತೊಡಗಿಸಿಕೊಳ್ಳಲಿಕ್ಕೆ ಈಗಾಗಲೇ ಮೇಡಮ್ ಹೇಳಿದ ಹಾಗೆ ಕಲ್ಲಿನ ತುಂಡನ್ನು ಮೂರ್ತಿಯನ್ನಾಗಿ ಮಾಡಿದ ಹಾಗೆ ಒಬ್ಬ ವಿದ್ಯಾರ್ಥಿಯನ್ನು ಈ ಸಮಾಜಕ್ಕೆ ಉತ್ತಮವಾಗಿ ಕೆಲಸ ಮಾಡಲು, ಈ ಸಮಾಜದಲ್ಲಿ ಬೆಳಗಿ ಬಾಳಲಿಕ್ಕೆ ಕಾರಣಕರ್ತರಾದ ಶಿಕ್ಷಕರಾದ ನಿಮಗೆ ಆ ಭಗವಂತನು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ಕಲ್ಪಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ನಿಮ್ಮ ಕುರಿತು ಮಾತಾಡುವುದಕ್ಕಿಂತ ಜಾಸ್ತಿ ನಮ್ಮ ಸಂಸ್ಥೆಯ ಬಗ್ಗೆ, ನನ್ನ ಬಗ್ಗೆ, ನನ್ನ ಕನಸಿನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಕನಸು ಏನೂ ಇಲ್ಲ, ಆದರೆ ಜನರನ್ನ ಗುರುತಿಸುವಂಥ ಕೆಲಸ, ಆ ಗುರುತಿಸುವುದರ ಮೂಲಕ ಮಿಕ್ಕಿದವರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದರೆ, ಜನರು ಅಂತ ಹೇಳಿದರೆ ನೀವು ಶಿಕ್ಷಕರು, ಏನೀಗ 100% ಬಂದಂಥ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಕೆಲವೊಂದು ವಿಭಾಗದಲ್ಲಿ 100% ತಗೊಂಡವರಿದ್ದಾರೆ. ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು 100ಕ್ಕೆ 100 ಎಲ್ಲ ಶಿಕ್ಷಕರು ಆ ರೀತಿ ಪ್ರಯತ್ನ ಮಾಡಿದಾಗ ಮಕ್ಕಳ ಭವಿಷ್ಯತ್ತು ಒಳ್ಳೆಯದಾಗ್ತದೆ, ನಮ್ಮ ಸಂಸ್ಥೆಗೂ ಹೆಸರು ಜಾಸ್ತಿ ಬರ್ತದೆ. ವರ್ಷದಲ್ಲಿ ಒಮ್ಮೆ ಎಲ್ಲರೂ ಒಂದು ಮಿಗಿಲಾಗಿ ಕೊಂದು ಒಂದು ಚಾಪಾನಿ ಸೇವಿಸಿಕೊಂಡು ಹೋದಾಗ ನಮ್ಮ ಒಂದು ಪ್ರೀತಿ ಬಾಂಧವ್ಯ ಕೂಡ ಜಾಸ್ತಿ ಆಗ್ತದೆ. ಇದು ಮುಖ್ಯವಾಗಿ ಮೌಲಾನಾ ಆಜಾದ್ರವರ ಒಂದು ಸವಿನೆನಪಿಗೆ, ಅವರ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯ ಸವಿನೆನಪಿಗೆ ನಾವು ಈ ಮಾಡಿದ ಕಾರ್ಯಕ್ರಮ. ನೀವು ಇವತ್ತು ರಜೆಯಲ್ಲಿ ಮನೆಯಲ್ಲಿರಬೇಕಿತ್ತು, ಏನೋ ನಮ್ಮ ಕರೆಗೆ ಕೊಟ್ಟು ನೀವು ಬಂದು ಇಡೀ ಒಂದು ದಿವಸ ನಮ್ಮೊಂದಿಗೆ ಕಳೆದಿದ್ದೀರಿ. ಆ ಕಳೆದಾಗ ನಿಮಗೆ ನಿಮ್ಮನ್ನು ಗೌರವಿಸುವ ಒಂದು ವ್ಯವಸ್ಥೆ ಕೂಡ ನಮಗಾಯಿತು. ಗೌರವ ಅಂತ ಹೇಳುವಂಥದ್ದು ಮಾತಿನ ಮೂಲಕ ಮಾಡಬಹುದು, ಕುಳ್ಳಿರಿಸಿಕೊಂಡು ಬೆನ್ನು ತಟ್ಟಬಹುದು, ಅಥವಾ ಏನಾದರೂ ಒಂದು ಕಾಣಿಕೆ ನೀಡಬಹುದು. ಇದೆಲ್ಲ ಒಂದು ಗೌರವಿಸುವಂಥ ಕಾರ್ಯದ ಒಂದು ಭಾಗ. ಇವತ್ತು ಎಲ್ಲರನ್ನೂ ಗೌರವಿಸಬೇಕು ಅಂತ ಹೇಳಿದಾಗ ಆ ಕಾಣಿಕೆಗಳು, ಈ ಕೊಟ್ಟ ಬಾಕ್ಸಿನೊಳಗೆ ವಾಚುಗಳಿವೆಯಾ, ಬೌಲ್ ಇದೆಯಾ, ಬಾಲ್ ಇದೆಯಾ, ಏನೂ ನನಗೆ ಅರ್ಥ ಆಗ್ತಾ ಇಲ್ಲ. ಅದರಲ್ಲಿ ಕೆಲವೊಂದು ಭಾರ ಇತ್ತು, ಕೆಲವೊಂದು ಭಾರನೇ ಇಲ್ಲ. ಆದರೂ ಅದರ ಒಳಗೆ ಇರುವ ವಸ್ತು ನಿಮ್ಮ ಮೇಲೆ ಪ್ರೀತಿಯಿಂದ ಗೌರವದಿಂದ ಕೊಟ್ಟದ್ದು. ಕೆಲವೊಮ್ಮೆ ಆ ಬಾಕ್ಸ್ ಖಾಲಿ ಇದ್ದರೆ ನೀವು ಸಂಘಟಕರಿಗೆ ಹೇಳಿಬಿಟ್ಟು ಅದನ್ನು ತುಂಬಿಸಿ ತಗೊಳ್ಬೇಕು. ಅದು ಬೈ ಮಿಸ್ಟೇಕಲ್ಲಿ ಆಗಿರ್ಬೋದು, ಅದನ್ನು ಹಗುರ ಇತ್ತು ಕೆಲವೊಂದು, ಗೊತ್ತಾಯ್ತಲ್ಲ. ಹಾಗಾಗಿ ನಿಮಗೆ ಕೊಟ್ಟ ಆ ಬಾಕ್ಸ್ ಅದು ದೊಡ್ಡ ಉಡುಗೊರೆ ಅಂತ ಹೇಳಿಕೊಂಡು ನೀವು ಭಾವಿಸಬೇಕು. ನಮ್ಮ ಮಟ್ಟಿಗೆ ಅದು ಏನೋ ಸಾಲದು ಅಂತ ನಮಗೆ ಗೊತ್ತಿದೆ. ಆದರೆ ನಿಮಗೂ ಗೊತ್ತು, ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಭಾರತದಲ್ಲಿ ಇದೆಯೋ, ಯಾವ ರೀತಿ ಕರ್ನಾಟಕ ಸರ್ಕಾರ ಸಿಬ್ಬಂದಿಗಳಿಗೆ ಸಂಬಳ ಕೊಡದೇ ಇದೆಯೋ, ವಿವಿಧ ಇಲಾಖೆಗೆ ಸಂಬಳ ಕೊಡದೇ ಇದೆಯೋ, ಅದೇ ರೀತಿ ನಮ್ಮ ಟ್ರಸ್ಟ್ ಕೂಡ ಆರ್ಥಿಕವಾಗಿ ನಮ್ಮ ಪೋಷಕರ ದೆಸೆಯಿಂದಾಗಿ, ನಮ್ಮ ವಿದ್ಯಾರ್ಥಿ ಪೋಷಕರ ದೆಸೆಯಿಂದಾಗಿ ನಮ್ಮ ಟ್ರಸ್ಟ್ ಆರ್ಥಿಕ ಪರಿಸ್ಥಿತಿ ಬಹಳ ಹಿಂಜರಿತದೆ ಇದೆ. ಹೃದಯ ವಿಶಾಲತೆ ಇದೆ ನಮ್ಮದು. ನಮ್ಮ ಎಲ್ಲ ಟ್ರಸ್ಟಿಗಳು ಹೃದಯ ಶ್ರೀಮಂತರು, ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರಿಗೂ ಕೊಡಬೇಕು ಅಂತ ಭಾವನೆ ಇದೆ. ನಿಮಗೆ ಕಾಣಬಹುದು, ವಿದ್ಯಾರ್ಥಿಗಳು ಬಂದಾಗ ಅವರು ಪಾವತಿ ಮಾಡದಿದ್ದರೂ ಅವರಿಗೆ ವಿಶೇಷವಾದ ಬಿಡುಗಡೆ ಮಾಡುವಂಥ ಆರ್ಥಿಕ ಸಹಾಯ ಮಾಡುವ ಸ್ಥಿತಿ ನೀವು ನೋಡಿದ್ದೀರಿ. ಇದು ನಾನು ನನ್ನ ಹೆಮ್ಮೆಗೆ ಹೇಳುವಂಥದ್ದಲ್ಲ, ನಾವು ಆ ರೀತಿ ಬೆಳೆದು ಬಂದವರು. ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ
ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸ್ಥಿತಿಗತಿ ಆರ್ಥಿಕ ಸ್ಥಿತಿಗತಿ ಉತ್ತಮವಾದಾಗ ಮುಂದಿನ ದಿನಗಳಲ್ಲಿ ವಿಶೇಷವಾದ ಕಾಣಿಕೆಗಳನ್ನು ನೀಡಲಿಕ್ಕೆ ಆಡಳಿತ ಮಂಡಳಿಗೆ ಸಾಧ್ಯವಾಗಲಿ ಅಂತ ಹೇಳಿಕೊಂಡು ನಾನು ಜಾಸ್ತಿ ಮಾತಾಡದೆ, ಶಿಕ್ಷಕರು ನೀವು ಸೌಮ್ಯಾಜಿಯವರು ಹೇಳಿದರು ಹಳೆಯ ಮೇಷ್ಟ್ರುಗಳು ಆ ಊರಿಗೆ ಮೇಷ್ಟ್ರು ಅಂತೇಳಿ. ಹಾಗೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದು, ಸಮಾಜ ಇವತ್ತಿನ ಕಾಲ ಏನೋ ಒಂದು ಕಡೆಗೆ ಒಯ್ಯುತ್ತಾ ಇದೆ. ಹಾಗಾಗಿ ಸಮಾನ ಮನಸ್ಕರಾದ ಎಲ್ಲ ಬುದ್ಧಿಜೀವಿಗಳ ಜೊತೆಗೆ ನೀವು ಶಿಕ್ಷಕರು ಈ ಗ್ರಾಮಕ್ಕೆ ಬೇಡ, ನಿಮ್ಮ ವಾರ್ಡಿನಲ್ಲಿ ಜನರನ್ನ ಸುಶಿಕ್ಷಿತರಾಗುವಂತೆ, ಅವರಿಗೆ ಬೋಧನೆ ನೀಡುವಂತೆ, ಈ ನಮ್ಮ ರಾಷ್ಟ್ರ ಒಂದು ಶ್ರೀಮಂತಿಕೆಯ ರಾಷ್ಟ್ರವಾಗಿ ಶಾಂತಿಯಿಂದ ಕೂಡಿದ, ಸಹನ ಮನೋಭಾವನೆಯಿಂದ ಕೂಡಿದ ಜೀವನ ನಡೆಸುವಂತ ತಿಳುವಳಿಕೆಯನ್ನ ಪ್ರಸಾರ ಮಾಡಲಿಕ್ಕೆ ನೀವು ಕೈ ಜೋಡಿಸಬೇಕು ಅಂತ ಕೇಳಿಕೊಂಡು, ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು ನಮ್ಮ ಈ ಪುಸ್ತಕದಲ್ಲಿ, ನಮ್ಮ ಏನು ಆಲ್ಬಮ್ಗಳಿದೆ ಅದರಲ್ಲಿ ಬರುವ ಹಾಗೆ ಒಂದು ನೆನಪಿಗೆ ಇರಬೇಕು ಅಂತ ಹೇಳಿ ಮಲಾರ್ ಮಾಸ್ಟರ್ ಅವರು ಹೇಗೆ ಅವರ 3 ಜನರನ್ನ ಗುರುತಿಸಿ ಸನ್ಮಾನ ಮಾಡಿದರೋ, ಅವರ ಇದು ಕೊನೆಯ ಕಾರ್ಯಕ್ರಮ ಅಂತ ಹೇಳಿದರು. ಅವರ ಈ ಒಂದು ಏನು ನೌಕರಿಯ ಸಂದರ್ಭದಲ್ಲಿ ಅದೇ ರೀತಿ ನಾನು ಕಿಂಚಿತ್ತಾದರೂ ನಿಮಗೆ ಕೊಟ್ಟು ಆ ರೀತಿಯ ಒಂದು ಕಾಣಿಕೆ ಕೊಡಲಿಕ್ಕೆ ಕಾರಣ, ನನ್ನದು ಕೂಡ ಈ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಕಡೇ ದಿನಾಚರಣೆ. ನಮ್ಮ ಅವಧಿ ಕೂಡ ಮುಗಿಯುತ್ತಾ ಬಂತು, ನಾವು ಕೂಡ ನೂತನ ಆಡಳಿತ ಸಮಿತಿ ಬರಬೇಕಾಗಿದೆ. ಹಾಗಾಗಿ ಇವತ್ತು ಬಂದಿದ್ದ ಫೋಟೋಸ್ಗಳು ಬೇರೆ ಬೇರೆ ನಿಮಗೆ ಅಲ್ಲಿ ಕೂರಿಸ್ಕೊಂಡು ಮಾಡಿದ ಫೋಟೋಸ್ಗಳು ಮುಂದಿನದರಲ್ಲಿ ನಮ್ಮ ಸಂಸ್ಥೆಯ ಪುಸ್ತಕಗಳಲ್ಲಿ ಅಚ್ಚಾಗಿ ಇದ್ದುಕೊಂಡು ಮುಂದಿನ ನಮ್ಮ ಆಡಳಿತ ಸಮಿತಿಯವರು ಬಂದಾಗ ಈ ಶಿಕ್ಷಕರು ನನಗೆ ಬೋಧನೆ ಮಾಡಿದ್ದಾರೆ, ಇವರು ನನ್ನ ಗುರುಗಳು, ಇವರು ನಮ್ಮ ಶಿಕ್ಷಕರು ಎಂದು ಗುರುತಿಸುವ ಕೆಲಸಕ್ಕಾಗಿ ಈ ಕಾರ್ಯ ಮಾಡಿದ್ದೇವೆ ಅಂತ ಹೇಳಿಕೊಂಡು ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಗಳು ಅವಿಸ್ಮರಣೀಯವಾಗಿರಬೇಕು. ಹಿಂದೆ ನೋಡಿದಾಗ ಒಮ್ಮೆ ಮೆಲುಕು ಹಾಕುವಂಥ ಸ್ಥಿತಿ ನಮ್ಮದಾಗಬೇಕು. ಆ ಕಾರ್ಯಕ್ರಮಗಳು ಇದಾಗಲಿ ಅಂತೆಲ್ಲ ಹಾರೈಸಿದಂಥ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ನಾವು ಆಗ ಗೌರವಿಸುವಾಗ ನಮ್ಮ ಹಜರತ್ ಸೈಯದ್ ಮದನಿ ಗ್ರೌಂಡಿನ ಕಾವಲುಗಾರ ವಾಚ್ಮ್ಯಾನ್ ರವರು ಬಂದಿರಲಿಲ್ಲ, ಕಾಂತಪ್ಪನರವರು ದಯವಿಟ್ಟು ಬಂದು ಅಧ್ಯಕ್ಷರಿಂದ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇವೆ. ಧನ್ಯವಾದಗಳು. ಆತ್ಮೀಯ ಸಹೋದ್ಯೋಗಿಗಳೇ, ನಮ್ಮ ಅಧ್ಯಕ್ಷರು ಹೇಳಿದಾಗೆ, ಯಾಕಂತೇಳಿದರೆ ನಾವು ಮಾತನಾಡುವಂಥ ಸಮಯದಲ್ಲಿ ಯಾರನ್ನು ಹೊಗಳುವಂಥದ್ದು ನೋಡುವಂಥದ್ದಲ್ಲ, ಪ್ರತಿಯೊಬ್ಬರಿಗೆ ನಮ್ಮಲ್ಲಿರುವಂಥ ವಿಚಾರ ಏನಿರಬೇಕಂದ್ರೆ ಕಂಡದ್ದನ್ನು ಸತ್ಯವನ್ನು ಹೇಳುವಂಥದ್ದು ನಮ್ಮಲ್ಲಿರಬೇಕು. ಗುರುತಿಸ್ಕೊಳ್ತಾ ಇದ್ದೇವೆ. ಅದು ಬಹುಶಃ ಅವರಿಗೆ ನಾವು ಮಾಡುವಂಥ ಸಮಯದಲ್ಲಿ ಏನಾದರೂ ಸಂಕೋಚಗಳಾಗುತ್ತಾ ಅಂತ ಗೊತ್ತಿಲ್ಲ. ಆದ್ದರಿಂದ ಉತ್ತಮವಾಗಿ ಒಬ್ಬ ಕೆಲಸ ಮಾಡುವವನ ಬೆನ್ನು ತಟ್ಟಿದಂಥ ಒಂದು ಆಡಳಿತ ಮಂಡಳಿ ಇದ್ದರೆ ಅದು ಬಹುಶಃ ಅಬ್ದುಲ್ ರಶೀದ್ ಅವರ ನೇತೃತ್ವದ ಈ ಆಡಳಿತ ಮಂಡಳಿ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆ. ಅದು ಕಾರ್ಯದರ್ಶಿ ಇರಬಹುದು, ಉಪಾಧ್ಯಕ್ಷರಾದ ಇಬ್ರಾಹಿಂ ರವರು ನೋಡಿ, ಅವರು ಇಬ್ರಾಹಿಂ ರವರು ನಮ್ಮೊಟ್ಟಿಗೆ ಕೆಳಗೆ ಕೂತ್ಕೊಂಡಿದ್ದಾರೆ, ಸ್ಟೇಜ್ ಬೇಕು ಅಂತ ಹೇಳಿಲ್ಲ. ಅಂತ ಎಲ್ಲ ಚಟುವಟಿಕೆಗಳು ನಾವು ನಮ್ಮ ಟೀಚರ್ಸ್ನವರಿಗೆ ಒಂದು ತರಬೇತಿ ಕೊಡಬೇಕು, ನೀವು ಸೇರಿ ಮಾಡಿಕೊಳ್ಳಿ. ನಮ್ಮ ಮಕ್ಕಳಿಗೊಂದು ತರಬೇತಿ ಕೊಡಬೇಕು, ನೀವು ಸೇರಿ ಮಾಡಿಕೊಳ್ಳಿ ಅಂತ ಮಾಡಿಕೊಳ್ಳಿ ಅಂತ ಹೇಳುವಂಥ ಸಮಯದಲ್ಲಿ ನಮ್ಮಲ್ಲಿ ಒಂದು ಸಮಿತಿ ಅಸ್ತಿತ್ವಕ್ಕೆ ಬಂತು. ಆ ಸಮಿತಿಯೇ ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮುಖ್ಯ ಉಪಾಧ್ಯಾಯರುಗಳ ಸಂಘ. ಅದನ್ನು ನಾವು ಶಾರ್ಟ್ ಆಗಿ ಸಮಚ್ಚ ಅಂತ ಹೇಳ್ತಾ ಇದ್ದೇವೆ. ಸಮಚ ಎಂಬಂಥ ಒಂದು ಸಂಘಟನೆ ಬಂತು. ಇವತ್ತು ನಾವು ಅದರಲ್ಲಿ ನಮಗೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ. ಅದು ಅಧ್ಯಕ್ಷರ ಅವರ ಕೃಪೆ ಅಂತೇಳಿ ನಾವು ಹೇಳಬೇಕು. ಅದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಮುಂದಿನ ದಿವಸಗಳಲ್ಲಿ ಅದನ್ನು ಬಲಿಷ್ಠ ಮಾಡಿಕೊಂಡು ಶೈಕ್ಷಣಿಕವಾಗಿ ಇದು ನಮ್ಮಲ್ಲಿ ಹೊಸತೇನಲ್ಲ. ಇವತ್ತು ಕ್ಯಾಥೋಲಿಕ್ ಮ್ಯಾನೇಜ್ಮೆಂಟನ್ನು ಕೂಡಿದಕ್ಕೆ ನೋಡಿಕೊಂಡಾಗ ಸೆಪ್ಟೆಂಬರ್ 4ನೇ ತಾರೀಕಿನಲ್ಲಿ ಕ್ಯಾಥೋಲಿಕ್ ಬೋರ್ಡಿನ ಎಲ್ಲ ಶಿಕ್ಷಕರುಗಳನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಸಮಾವೇಶ, ಶಿಕ್ಷಕರ ದಿನಾಚರಣೆ ಅವರ ಬಿಜ್ಜೋಡಿಯಲ್ಲಿ ಇರುವ
ಬಜ್ಜಿಯೋಡಿಯಲ್ಲಿರುವಂಥ ಆ ಕೇಂದ್ರದಲ್ಲಿ ನಡೆಯುತ್ತೆ. ಬಹುಶಃ ಹೆದರಬೇಡಿ, ಬಲೂನ್ ಮತ್ತು ಅದಕ್ಕೆ ಇನ್ನು ಬೇರೆ ಏನೆಲ್ಲ ಹೆಸರು ಕೊಡಬೇಡಿ. ನಿಮ್ಮ ಕೈಯಲ್ಲೆಲ್ಲ ಕೊಟ್ಟಿದ್ದೇವೆ, ಅದನ್ನು ಮುಟ್ಟಿ ನೋಡಬೇಡಿ ಪುನಃ ಅದು ಹೊಡೆಯುತ್ತಾ ಅಂತೇಳಿ. ಅದಲ್ಲ, ಬಲೂನ್ ಹೊಡೆಯುವುದು ಅಷ್ಟೇ. ಮತ್ತೆ ಕುಕ್ಕರ್ ಬಾಂಬು, ಗ್ಯಾಪ್ ಬಾಂಬು, ಈ ಬಾಂಬ್ ಎಲ್ಲ ಇರ್ತದೆ, ಇದು ಅದಲ್ಲ. ಆದ್ದರಿಂದ ನಾವು ಸಹ ಒಮ್ಮೆ ಸೇರುವಂಥ ವ್ಯವಸ್ಥೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೇವೆ. ಆದರೆ ಕಳೆದ 6 ವರ್ಷಗಳಲ್ಲಿ ಇದಕ್ಕೆ ನಮಗೆ ಅಧ್ಯಕ್ಷರು ಅವಕಾಶ ಮಾಡಿಕೊಡ್ತಾರೆ. ಚಿಕ್ಕ ರೀತಿಯಿಂದ ಇರ್ಬೋದು, ದೊಡ್ಡ ರೀತಿಯಿಂದ ಇರ್ಬೋದು. ಯಾಕಂದರೆ ನಾವು ಅನುಭವದಿಂದ ಹೇಳಬೇಕು, ನಮ್ಮದು ಮಲರ್ ಸರ್ ಅವ್ರದ್ದೆಲ್ಲ ಸಾಧಾರಣ ಒಂದು 35 ವರ್ಷಕ್ಕಿಂತ ಜಾಸ್ತಿ ಸರ್ವಿಸ್ ಆಯಿತು. ಅದರ ಅನುಭವವನ್ನು ಅವರಿಗೆ ನಾವು ಹೇಳ್ತಾ ಇದ್ದೇವೆ. ಒಂದು ಮಾತನ್ನು ನಾನು ಹೇಳಬೇಕಾಗಿದೆ, ಅಧ್ಯಕ್ಷರ ಬಗ್ಗೆ ಮಾತಾಡುವಾಗ ಒಂದು ಮಾತನ್ನು ಹೇಳಬೇಕಾಗ್ತದೆ, ನಿಲ್ಲಿಸ್ತೇನೆ. ಅದಕ್ಕೆ ನಾನು ಹಾಗೆ ಕ್ಷಮಿಸಿ ಎಂದು ಹೇಳಿದೆ. ನಮ್ಮಲ್ಲಿ ಪ್ರೌಢಶಾಲೆ ಪ್ರಾರಂಭವಾಯಿತು. ಪ್ರೌಢಶಾಲೆ ಪ್ರಾರಂಭವಾದಂಥ ಸಮಯದಲ್ಲಿ ಆ ಟೀಚರಿಗೆ 3,000 ರೂಪಾಯಿ ಸಂಬಳ ಕೊಟ್ಟರು. ಟೀಚರ್ ಹೇಳಿದರು ನಾನು ಬರುವುದಿಲ್ಲ ಅಂತೇಳಿ. ಮತ್ತೆ ನಾವು ಅಲ್ಲಿ ಹೋಗಿ ಒಂದು ದಿವಸದಲ್ಲಿ ನಾನು ಹೋಗಿ 6 ಗಂಟೆಯವರೆಗೆ ನನ್ನನ್ನು ನಿಲ್ಲಿಸಿದರು. 3 ಗಂಟೆಯಿಂದ ಹೊರಗೆ ಬರುವಾಗ ಅಬ್ದುಲ್ ರಶೀದ್ರವರು ಇದ್ದಾರೆ, ಅವರು ಅಧ್ಯಕ್ಷರಲ್ಲ, ಅಬ್ದುಲ್ ರಶೀದ್ರವರು ಇದ್ದಾರೆ. ನನ್ನನ್ನು ಕರೆದು ಕೇಳಿದರು, ಏನು ಮಾಸ್ಟರ್ ಬೇಸರದಲ್ಲಿ ಹೋಗ್ತಾ ಇದ್ದೆ ಸರ್, ಹೀಗೀಗೆ ಆಯಿತು ಸರ್ ಅಂತೇಳಿ. ಅದು ಹಾಗೆಲ್ಲ ಆಗತ್ತೆ, ಯಾಕಂದರೆ ಅವರಿಗೆ ಆ ಬಗ್ಗೆ ಜ್ಞಾನ ಇಲ್ಲ ಅಂತೇಳಿದರು. ಆ ಬಗ್ಗೆ ಜ್ಞಾನ ಇಲ್ಲ, ಪ್ರೌಢಶಾಲೆ ಏನೋ ಪ್ರಾಥಮಿಕ ಶಾಲೆ ಏನೋ ಎಂಬುದನ್ನು ಬೈಫರ್ಕೇಶನ್ ಮಾಡುವಂಥ ಶಕ್ತಿ ಇಲ್ಲ. ಅಂಥವರು ನಮ್ಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಅಂದರೆ ಕಾರ್ಯದರ್ಶಿಯವರಿಗೆ, ಉಪಾಧ್ಯಕ್ಷರುಗಳಿಗೆ ಎಲ್ಲರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ಆಶೆ ಸಾರಿ ನಮಗೆ ಯಾವಾಗಲೂ ನಮ್ಮ ಕೋಶ ಹಮೀದಾಕರ್ ಅವರಿದ್ದಾರೆ, ಸಂಬಳಕ್ಕೆ ಕೊಡ್ತೇನೆ ಮಾಸ್ಟರ್ ಸಂಬಳ ಕೊಡುವ ಅಂತ. ಅಂದರೆ ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಗಳು, ಅವರನ್ನು ನಾವು ಯಾವಾಗಲೂ ಹೇಳುವುದಂತೇಳಿದರೆ ಕಲ್ಲಾಪು ಶಾಲೆಯ ಟೀಚರ್ಸ್ನವರು ಪುಣ್ಯವಂತರು. ಅವರನ್ನು ಸಂಚಾಲಕರನ್ನಾಗಿ ಪಡೆದಂಥ ಕಲ್ಲಾಪು ಶಾಲೆಯ ಶಿಕ್ಷಕರು ಪುಣ್ಯವಂತರು ಅಂತ ನಾನು ಅಲ್ಲಿ ಹೋದಾಗ ಯಾವಾಗಲೂ ಹೇಳಿಕೊಂಡು, ಅಲ್ಲಿ 70% ಬರುತ್ತೆ ರಿಸಲ್ಟ್ ಅಂತ. ಅಲ್ಲಿಯ ಟೀಚರ್ಸ್ನವರು ಸಂತೃಪ್ತಿಯಿಂದ ಇದ್ದಾರೆ ಅಂತ ಹೇಳೋದು ನಾನು. ಎಲ್ಲಿ ಟೀಚರ್ಸ್ನವರು ಸಂತೃಪ್ತಿಯಿಂದ ಇದ್ದಾರೋ ಅಲ್ಲಿ 70% ರಿಸಲ್ಟ್ ಬರುತ್ತೆ ಅಂತ. ಯಾಕಂದರೆ ಅವರಿಗೆ ಸಂಬಳ ಸಮಯಕ್ಕೆ ಸರಿಯಾಗಿ ಕೊಡ್ತಾರೆ ಅವರು. ಅದು ಎಲ್ಲಿಂದ ಅಂತ ಗೊತ್ತಿಲ್ಲ, ಅವರು ಕೊಡ್ತಾರೆ. ಅಂಥ ಕೋಶಾಧಿಕಾರಿಗಳು ನಮ್ಮಲ್ಲಿದ್ದಾರೆ. ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮತ್ತೆ ಇನ್ನೂ ಒಂದು ಹೆಮ್ಮೆ ಏನಂತ ಹೇಳಿದರೆ, ಹಜರತ್ ಹೆಣ್ಣುಮಕ್ಕಳ ಪದವಿ ಪೂರ್ವ ಕಾಲೇಜಿನ ಎಲ್ಲ ಶಿಕ್ಷಕರು 100% ಫಲಿತಾಂಶ ತಂದುಕೊಂಡ ಶಿಕ್ಷಕರ ಸನ್ಮಾನದಲ್ಲಿ ಸೇರಿದರು. ಯಾಕಂದರೆ ಇವತ್ತು 70% ರಿಸಲ್ಟ್ ಬಂದಿದೆ. ಆದ ಕಾರಣ ಅಲ್ಲಿ ಎಲ್ಲ ಟೀಚರ್ಸ್ನವರು ಅಭಿನಂದನಾರ್ಹರಾಗಿದ್ದಾರೆ ಅಂತ ನಾನು ಹೇಳಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ನಮ್ಮ ಸಮಚದ ಅಧ್ಯಕ್ಷರಾದಂಥ MH ಮಲಾರ್ ಅವರು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾರೆ. ಇವತ್ತಿನ ಈ ಕಾರ್ಯಕ್ರಮ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ನವೆಂಬರ್ 11 ನಡೀಬೇಕಾದಂಥ ಕಾರ್ಯಕ್ರಮವನ್ನು ಈ ತಿಂಗಳಲ್ಲಿ ಸಂವಿಧಾನ ದಿನಾಚರಣೆಯ ನವೆಂಬರ್ 26 ಸನ್ಮಾನ್ಯ ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಈ ಸಂಸ್ಥೆಯ ರೂವಾರಿಯು, ನಮ್ಮೆಲ್ಲರ ಕೀರ್ತಿಯ ಕಳಿಸ್ತಂತಿರುವಂತಹ ಕೋಮು ಸೌಹಾರ್ದದ ಸಾಮರಸ್ಯದ ಸಾರಥಿ ಅಂತಿರುವಂತಹ ಅಲ್ಹಾಜಿ ರಶೀದ್ರವರು ಇವತ್ತಿನ ಕಾರ್ಯಕ್ರಮದ ದಿಕ್ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಮಚ ಹಾಗೂ ಟ್ರಸ್ಟ್ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಪ್ರಧಾನ ಉಪನ್ಯಾಸಕರಾಗಿ ಆಗಮಿಸಿದಂಥ ಸನ್ಮಾನ್ಯ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರೊಫೆಸರ್ ಅಂತ ಸನ್ಮಾನ್ಯ ಪಟ್ಟಾಭಿರಾಮ ಸೋಮಾಜಿಯವರು ನಮ್ಮೆಲ್ಲರೂ ಉದ್ದೇಶಿಸಿಕೊಂಡು ಬಹಳ ಉತ್ತಮವಾದಂತಹ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಸಮಚ ಹಾಗೂ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿ ಅಲ್ಹಾಜಿ AK ಮೊಯ್ದೀನ್ ಸಾಹೇಬರಿದ್ದಾರೆ. ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ನ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿ ಹಮೀದ್ ಹಾಜಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ ಗೌರವಾನ್ವಿತ ಕೋಶಾಧಿಕಾರಿ ಅಬ್ದುಲ್ ಹಮೀದ್ ಸಾಹೇಬರಿದ್ದಾರೆ. ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನ ಗೌರವಾನ್ವಿತ ಉಪಾಧ್ಯಕ್ಷರಾದ ಅಲ್ಹಾಜಿ ಇಬ್ರಾಹಿಂ ಅವರಿದ್ದಾರೆ. ಇವರೆಲ್ಲರೂ ಕೂಡ ನಾನು ಮನತುಂಬಿದ ಅಂತರಾಳದ ಈ ಕಾರ್ಯಕ್ರಮದ ಕೇಂದ್ರ ಬಂದು ಅವರು ಅಂತ ಹೇಳ್ತಾರೆ, ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಬಹಳ ಮುಖ್ಯವಾದಂಥದ್ದು, ನಮ್ಮ ಹೋಬಳಿ ಮಟ್ಟದಲ್ಲಿ ಮಂಗಳೂರು ತಾಲೂಕಿನಲ್ಲಿ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥ ನನ್ನ ಆತ್ಮೀಯ ಮಿತ್ರ, ನನ್ನ ಸಹೋದರ ಅಬ್ದುಲ್ ಮಜೀದ್ ಸಾಹೇಬರು, ಅದೇ ರೀತಿಯಲ್ಲಿ ವಸಂತರವರು, ತಾಲೂಕಿನ ಉತ್ತಮ ಶಿಕ್ಷಕಿಯನ್ನು ಪಡೆದಂಥ BM ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಿ ನನ್ನ ಸಹೋದರಿ ಶ್ರೀಮಂತಿ ಜಯವಂತ್ ಸೋನ್ಸ್, ಇವರಿಗೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಪುರಸ್ಕಾರವನ್ನು ಸ್ವೀಕರಿಸಿದಾಗಿ ನಮ್ಮ ಸಂಸ್ಥೆ ವತಿಯಿಂದ ಅವರನ್ನು ತುಂಬ ಹೃದಯದಿಂದ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ 100% ಫಲಿತಾಂಶವನ್ನು ತಂದಂತಹ ಶಿಕ್ಷಕರಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಕೀರ್ತಿಯ ಕಳಸ ಈ ಶಿಕ್ಷಣ ಸಂಸ್ಥೆಗಳಿಗೆ ಅಂತ ಎಲ್ಲ ಉಪನ್ಯಾಸಕರು, ಶಿಕ್ಷಕರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಇಷ್ಟು ಸಮಯ ಬೆಳಗ್ಗೆ 9:30ಯಿಂದ ಇಷ್ಟರವರೆಗೆ ನಮ್ಮ ಜೊತೆಯಲ್ಲಿ ಒಂದು ತಾಳ್ಮೆಯಿಂದ
ಅದ್ಭುತವಾದ ಕಾಣಿಕೆ ನಾನು ಭಾವಿಸಿಕೊಂಡಿದ್ದೇನೆ. ಅದನ್ನು ಸ್ವೀಕರಿಸಿದ ನನ್ನ ಎಲ್ಲ ಸಹೋದ್ಯೋಗಿ ಬಂಧು ಭಗಿನಿಯರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಒಂದು ಈ ಕಾರ್ಯಕ್ರಮದ ಮಧ್ಯದಲ್ಲಿ ನನ್ನ ಒಂದು ಕೃತಜ್ಞತೆಯನ್ನು ಸ್ವೀಕರಿಸಿದಂತ ನನ್ನ ಆತ್ಮೀಯ ಮಿತ್ರ KFK ಮಂಜನಾಡಿ, ಅದೇ ರೀತಿಯಲ್ಲಿ ಮೊಹಮ್ಮದ್ ಫಾಸಿಲ್, ಅದೇ ರೀತಿಯಲ್ಲಿ ಶ್ರೀಮತಿ ಶಾಂತಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಮೀಫಿನ ಅಧ್ಯಕ್ಷರು ಮೂಸಾ ಪಿ ಅವರು, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ತೆರಳಿದಂತ ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದಂಥ ಡಾಕ್ಟರ್ ಪ್ರಶಾಂತ್ ರವರು ನಮ್ಮ ಜೊತೆಯಲ್ಲಿದ್ದರು. ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಮ್ಮ ಇಲಾಖೆ ವತಿಯಿಂದ ಕಾರ್ಯಕ್ರಮದ ಕೊನೆಯವರೆಗೆ ಇದ್ದುಕೊಂಡು ನಮಗೆ ಶುಭಾಶಯವನ್ನು ವ್ಯಕ್ತಿಸಿದಂತ ಪೆರ್ಮನೂರಿನ CRP ನನ್ನ ಸಹೋದರಿ LT ಆದಂಥ ಗೈಡಲ್ಲಿ ಉತ್ತಮವಾದಂಥ ಜಾಬರಲ್ಲಿ ಇವತ್ತು ಭಾಗವಹಿಸಲಿಕ್ಕಿದ್ದಾರೆ ಶ್ರೀಮತಿ ಗೀತಾ ಸಲ್ಟಾನ ಅವರಿಗೂ, ನನ್ನ ಆತ್ಮೀಯ ಮಿತ್ರ ಸಹೋದರ CRP ಆದಂಥ ಮೋಹನ್ ಕುಮಾರ್ ರವರು ನಮ್ಮ ವೇದಿಕೆಯಲ್ಲಿ ಇದ್ದುಕೊಂಡು ಇವತ್ತು ಬೆಳಗ್ಗಿಂದ ಇಷ್ಟರವರೆಗೆ ನಮ್ಮ ಜೊತೆ ಇದ್ದಾರೆ, ಇಲಾಖೆಯನ್ನು ಪ್ರದರ್ಶಿಸಿದ್ದಾರೆ. ಅವರಿಗೆ ಹೃದಯ ಸ್ಪರ್ಶಿಯಾದಂಥ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವ ನನ್ನ ಸನ್ಮಿತ್ರ ಸಹೋದರರವರಿಗೂ, ಈ ಸಂಸ್ಥೆಯ ಪ್ರಾಂಶುಪಾಲರು, ನಮ್ಮ ಸಮಾಜದ ಎಲ್ಲ ಮುಖ್ಯಸ್ಥರಿಗೆ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದವರಿಗೆ, ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತರು ನಮ್ಮ ಸನ್ಮಾನವನ್ನು ಸ್ವೀಕರಿಸುವ ಕಾರ್ಯಕ್ರಮ ಅಂತ್ಯವನ್ನು ಹಾಕುತ್ತೇನೆ. ಜೈ ಹಿಂದ್.